ಸಂಬಂಧಪಟ್ಟ ಹಾಗೆ ಪರಿಣತ ಶಿಕ್ಷಕರಿಂದ ವಿದ್ಯಾರ್ಥಿಗಳಿಗೆ ಜೊತೆಗೆ ಪೋಷಕರಿಗೆ ಒಂದು ಮಾರ್ಗದರ್ಶನ ಮಾಹಿತಿಯನ್ನು ಒದಗಿಸುವಂತಹ ಪ್ರಯತ್ನಗಳಾಗ್ತಾ ಇದೆ. ಸೊ ನಿನ್ನೆಯಂತೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಜೊತೆಗೆ 3 ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ವಿಶೇಷವಾದ ಅತಿಥಿಗಳು ಶಿಕ್ಷಕರು ನಮ್ಮ ಜೊತೆಗಿದ್ದಾರೆ. ಮೊದಲನೇದಾಗಿ BEO ಅವರನ್ನು ಜೊತೆಗೆ 3 ವಿಷಯ ಶಿಕ್ಷಕರನ್ನು ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಇನ್ನು BEO ಅವರು ನಾಳಿನ ಕಾರ್ಯಕ್ರಮದಲ್ಲೂ ಕೂಡ ಉಪಸ್ಥಿತರಿರ್ತಾರೆ. ನಿನ್ನೆ ಕಾರ್ಯಕ್ರಮದಲ್ಲಿದ್ದರು, ಇವತ್ತಿನ ಕಾರ್ಯಕ್ರಮದಲ್ಲಿ ಕೂಡ ಇದ್ದಾರೆ. ಸುದ್ದಿ ಈ ಹಿಂದೆ ಮಾಡಿದಂತಹ ಈ ಒಂದು ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ನಡೆಸಿದಂತಹ ಆನ್ಲೈನ್ ವೋಟಿಂಗ್ ಏನಿದೆ ಸರ್ಕಾರಿ ಇಲಾಖೆಗಳ ಪೈಕಿ ಇದರಲ್ಲಿ ಅತ್ಯುತ್ತಮವಾದ ಇಲಾಖೆ ಅನ್ನುವಂತಹ ಒಂದು ಪ್ರಶಸ್ತಿಯನ್ನ ಶಿಕ್ಷಣ ಇಲಾಖೆ ಪಡೆದುಕೊಂಡಿದೆ. ಜೊತೆಗೆ ಆ ಇಲಾಖೆಯಲ್ಲಿ ಜನಮೆಚ್ಚಿದ ಅಧಿಕಾರಿ ಅನ್ನುವಂತಹ ಒಂದು ಪ್ರಶಸ್ತಿಯನ್ನು ಕೂಡ ಶಿಕ್ಷಣಾಧಿಕಾರಿಗಳು ಮುಡಿಗೇರಿಸಿಕೊಂಡಿದ್ದಾರೆ ಅನ್ನುವಂಥದ್ದನ್ನು ಇಲ್ಲಿ ಮತ್ತೊಮ್ಮೆ ನೆನಪಿಸೋದಿಕ್ಕೆ ಬಯಸುವಂಥದ್ದು. ಅದೇ ರೀತಿ ನಮ್ಮ ಜೊತೆಗೆ ಇರುವಂತಹ ಮತ್ತೆ 3 ಅತಿಥಿಗಳು ಮೊದಲನೇದಾಗಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಕೊಡುವಂಥ ನೆಲೆಯಲ್ಲಿ ನಮ್ಮ ಜೊತೆಗಿರುವಂತಹ ಶಿಕ್ಷಕರು ಪ್ರೀತಿ ಕುಮಾರಿ MP ಅವರು. ಇವರು ಪಟ್ಟೆ ಪ್ರತಿಭಾ ಪ್ರೌಢಶಾಲೆಯಲ್ಲಿ ಸಹ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. 2007ರಲ್ಲಿ ಭಾರತ್ ಹೈಸ್ಕೂಲ್ ಉಳ್ಳಾಲ ಮಂಗಳೂರಿನಲ್ಲಿ ಗಣಿತ ಶಿಕ್ಷಕಿಯಾಗಿ ವೃತ್ತಿಯನ್ನು ಪ್ರಾರಂಭಿಸಿ 2011ರಲ್ಲಿ ಪ್ರತಿಭಾ ಹೈಸ್ಕೂಲ್ ಪಟ್ಟೆಗೆ ವರ್ಗಾವಣೆಗೊಂಡು ಕಾರ್ಯನಿರ್ವಹಣೆಯನ್ನ ಮಾಡ್ತಾ ಇದ್ದಾರೆ. ಹಲವಾರು ವರ್ಷಗಳ ಬೋಧನಾ ಅನುಭವವನ್ನು ಹೊಂದಿರುವಂತಹ ಅನುಭವಿ ಶಿಕ್ಷಕಿ ಇವತ್ತು ಗಣಿತ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ತಮ್ಮೆಲ್ಲ ಗೊಂದಲಗಳನ್ನು ನಿವಾರಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ. ಅದೇ ರೀತಿ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಜೊತೆಗೆ ಮಾಹಿತಿಯನ್ನು ಕೊಡೋದಕ್ಕೆ ಮಂಜುನಾಥ ನಗರ ಸರ್ಕಾರಿ ಪ್ರೌಢಶಾಲೆಯ ಸಹ ಶಿಕ್ಷಕರಾಗಿರುವಂತಹ ಯತೀಶ್ ಚಂದ್ರ ಅವರು ಅತಿಥಿಗಳಾಗಿ ನಮ್ಮ ಜೊತೆಗೆ ಇರುವಂಥವರು. ಇವರು 16 ವರ್ಷಗಳ ಒಂದು ಬೋಧನಾ ಅನುಭವವನ್ನು ಹೊಂದಿದ್ದಾರೆ. 2017, 18, 19 ಮತ್ತು 2021ರಲ್ಲಿ ಶಾಲಾ ಫಲಿತಾಂಶ 100% ಗ್ರಾಮೀಣ ಶಾಲೆಯಲ್ಲಿ ಈ ಒಂದು ಫಲಿತಾಂಶಕ್ಕೆ ಸಂಬಂಧಪಟ್ಟ ಹಾಗೆ ಅತ್ಯುತ್ತಮವಾದ ಸಾಧನೆಯನ್ನು ಮಾಡಿದಂಥವರು. MSc ಜೀವವಿಜ್ಞಾನದಲ್ಲಿ ಪದವಿಯನ್ನು 1995ರಲ್ಲಿ ಪಡ್ಕೊಂಡಿದ್ರೆ MSc ರಸಾಯನಶಾಸ್ತ್ರ 2010ರಲ್ಲಿ ಪಡೆದಿರುವಂಥವರು. ಅದೇ ರೀತಿ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಕೊಡೋದಕ್ಕೆ ಇರುವಂತಹ ಶಿಕ್ಷಕರು ಆನಂದ ಆಪ್ಟೆಯವರು. ಇವರು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗ ಕಡಬದಲ್ಲಿ ಸಹ ಶಿಕ್ಷಕರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. 2007ರಲ್ಲಿ ಸೇವೆಗೆ ಸೇರಿದಂತಹ ಇವರು 15 ವರ್ಷಗಳ ಒಂದು ಬೋಧನಾ ಅನುಭವವನ್ನು ಹೊಂದಿದ್ದಾರೆ. ಸಮಾಜ ವಿಜ್ಞಾನ ಕಾರ್ಯಾಗಾರದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿರುವಂತಹ ಅನುಭವವನ್ನು ಹೊಂದಿರುವ ಜೊತೆಗೆ TALP ತರಬೇತಿಯಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಕಾರ್ಯನಿರ್ವಹಣೆ ಮಾಡಿದಂತಹ ಒಂದು ಅನುಭವ ಕೂಡ ಇದೆ. ಸೊ ವಿದ್ಯಾರ್ಥಿಗಳ ಎಲ್ಲ ಗೊಂದಲಗಳು, ಪರೀಕ್ಷೆಗೆ ಸಂಬಂಧಪಟ್ಟ ಆಗಿರುವಂತಹ ವಿಷಯಗಳಿಗೆ ಸಮಗ್ರವಾದ ಮಾಹಿತಿಯನ್ನು ಈ 3 ಶಿಕ್ಷಕರು ಜೊತೆಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕೊಡ್ತಾರೆ ಎನ್ನುವಂತಹ ಒಂದು ಮಾತುಗಳನ್ನು ಹೇಳ್ತಾ ಮತ್ತೊಮ್ಮೆ ಎಲ್ಲರನ್ನು ಕೂಡ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ವಿದ್ಯಾರ್ಥಿಗಳೇ, ತಾವು ಕರೆಯನ್ನು ಮಾಡಿ ತಮ್ಮೆಲ್ಲ ಸಮಸ್ಯೆಗಳು, ಗೊಂದಲಗಳಿಗೆ ಉತ್ತರವನ್ನು ಕಂಡುಕೊಳ್ಳಬಹುದು. ಜೊತೆಗೆ ಪೋಷಕರಿಗೆ ಕೆಲವೊಂದು ವಿಚಾರಗಳನ್ನು ಹಂಚಿಕೊಳ್ಳುವಂಥದ್ದು ಇರ್ಬೋದು, ಅವರು ಕೂಡ ಕರೆಯನ್ನು ಮಾಡಬಹುದು. ಜೊತೆಗೆ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಸಲಹೆಗಳು, ಅಭಿಪ್ರಾಯಗಳಿರ್ಬೋದು, ಅದನ್ನು ಕೂಡ ಮುಕ್ತವಾಗಿ ಹಂಚಿಕೊಳ್ಬೋದು ಅನ್ನುವಂಥದ್ದನ್ನು ಹೇಳ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಬಹುಶಃ ನಿನ್ನೆ ಕೂಡ ಕಾರ್ಯಕ್ರಮವನ್ನು ಇದೇ ಒಂದು ಪ್ಯಾಟರ್ನಲ್ಲಿ ಆರಂಭ ಮಾಡಿದ್ದೆವು. ಮೊದಲನೆಯದಾಗಿ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ನಿನ್ನೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಇಲಾಖೆಯ ವತಿಯಿಂದ ಆಗ್ತಾ ಇರುವಂಥ ಪ್ರಯತ್ನಗಳು ಜೊತೆಗೆ ಸಿದ್ಧತೆಗಳು ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ರು. ಜೊತೆಗೆ ಭಾಷಾ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಓವರ್ವ್ಯೂವನ್ನು ಕೊಟ್ಟಿದ್ರು. ಅದೇ ರೀತಿ ಇವತ್ತು ಕೂಡ ಅವರ ಒಂದು ಒಪಿನಿಯನ್ನಿಂದಲೇ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೇವೆ. ವಿಶೇಷವಾಗಿ ಭಾಷಾ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಗೊಂದಲಗಳು ನಿವಾರಣೆ ಆಗಿದೆ. ಆದರೆ ಕೋರ್ ಸಬ್ಜೆಕ್ಟ್ಗಳಿಗೆ ಸಂಬಂಧಪಟ್ಟ ಹಾಗೆ ವಿದ್ಯಾರ್ಥಿಗಳ ಗಮನ, ಕಾನ್ಸಂಟ್ರೇಷನ್ ಇನ್ನೂ ಕೂಡ ಸ್ವಲ್ಪ ಹೆಚ್ಚಾಗಬೇಕು ಅನ್ನುವಂಥದ್ದು. ಸೊ ಆ ನೆಲೆಯಲ್ಲಿ ಮೊದಲ ಹಂತದಲ್ಲಿ ಎಲ್ಲ ಶಿಕ್ಷಕರಿಂದಲೂ ಕೂಡ ಓವರ್ ಆಲ್ ಹೇಗೆ ಸಿದ್ಧತೆ ಆಗಬೇಕು ಅನ್ನುವ ಬಗ್ಗೆ ಮೊದಲ ಅಭಿಪ್ರಾಯವನ್ನು ಪಡೆದುಕೊಂಡು ಮತ್ತೆ ವಿದ್ಯಾರ್ಥಿಗಳ ಕರೆಯನ್ನು ಸ್ವೀಕಾರ ಮಾಡುವತ್ತ ನಾವು ಮುಂದುವರಿತೇವೆ ಅನ್ನುವಂಥದ್ದನ್ನು ಹೇಳ್ತಾ, ಸರ್, ಇವತ್ತಿನ ಸಂಚಿಕೆಗೆ ಸಂಬಂಧಪಟ್ಟ ಹಾಗೆ ತಮ್ಮ ಒಂದು ಮೊದಲ ಮಾತುಗಳು. ಎಲ್ರಿಗೂ ನಮಸ್ಕಾರ. ಹಾಗೆ ಸುದ್ದಿವಾಹಿನಿಯ ನಿರೂಪಕರಿಗೆ, ಆಡಳಿತ ಮಂಡಳಿಯವರಿಗೆ, ಎಲ್ಲ ಸುದ್ದಿವಾಹಿನಿ ವೀಕ್ಷಕರಿಗೆ, ವಿದ್ಯಾರ್ಥಿಗಳು, ಪೋಷಕರು, ಸಾರ್ವಜನಿಕರು, ನಮ್ಮೆಲ್ಲ ಶಿಕ್ಷಕ ಬಂಧುಗಳಿಗೆ ನಮಸ್ಕರಿಸ್ತಾ, ಈಗಾಗಲೇ ನಿನ್ನೆಯೂ ಸಹ ನಾವು ಲೈವ್ ಪ್ರೋಗ್ರಾಮನ್ನು ಮಾಡೋದ್ರ ಮೂಲಕ ಭಾಷಾ ವಿಷಯಗಳಲ್ಲಿದ್ದಂಥ ಗೊಂದಲವನ್ನು ಸಾಕಷ್ಟು ನಾವು ಪರಿಹರಿಸಿದ್ದೇವೆ ಅಂತ ಹೇಳುವಂಥ ಒಂದು ಭಾವನೆ ನನ್ನಲ್ಲಿದೆ. ಅದೇ ರೀತಿ ಈ ಶೈಕ್ಷಣಿಕ ವರ್ಷದಲ್ಲಿ ಹೆಚ್ಚು ತಯಾರಿನ ನಾವು ಮಾಡಿದ್ದೇವೆ.
ಕಳೆದ 2 ವರ್ಷಗಳಿಂದ ಏನು ಸಂದಿಗ್ಧ ಪರಿಸ್ಥಿತಿ ಇತ್ತು, ಆ ನಡುವೆ ಆತಂಕ ಒತ್ತಡದಲ್ಲಿದ್ದಂಥ ನಮ್ಮ ವಿದ್ಯಾರ್ಥಿಗಳಲ್ಲಿ ಸ್ವಲ್ಪ ಅಸಮಾಧಾನ ಅಥವಾ ಒಂದು ಏನೋ ಅತೃಪ್ತಿ ಇರಬಹುದು. ಯಾಕೆ ಅಂತ ಹೇಳಿದ್ರೆ ಅದಕ್ಕಿಂತ ಮುಖ್ಯವಾಗಿ ನಮ್ಮ ಶಿಕ್ಷಕರಲ್ಲಿಯೂ ಸಹ ಒಂದು ರೀತಿಯ ಮಕ್ಕಳ ಕಲಿಕೆ ಬಗ್ಗೆ ಏನೋ ಒಂದು ರೀತಿ ಗೊಂದಲ. ಯಾಕೆ ಅಂತ ಹೇಳಿದ್ರೆ ಕಳೆದ 2 ವರ್ಷಗಳ ಶೈಕ್ಷಣಿಕ ಅವಧಿಯಲ್ಲಿ ನಿರಂತರವಾದ ಏನು ರೆಗ್ಯುಲರ್ ಆಗಿ ಇದ್ದಂತಹ 240 ನಮ್ಮ ಶೈಕ್ಷಣಿಕ ಬೋಧನಾ ದಿನಗಳು ಅಂತ ಏನು ಹೇಳ್ತೇವೆ, ತರಗತಿ ಬೋಧನಾ ದಿನಗಳು, ಅದು ಇದ್ದಾಗ ತುಂಬ ಸುಲಲಿತವಾಗಿ ಕಾರ್ಯಕ್ರಮಗಳನ್ನು ಯೋಜನೆ ಮಾಡೋ ಮೂಲಕ ಅಚ್ಚುಕಟ್ಟಾಗಿ ನಾವು ಯೋಜನೆಯನ್ನು ಮಾಡಿಕೊಂಡು ವಿದ್ಯಾರ್ಥಿಗಳ ಕಲಿಕೆಗೆ ನಿರಂತರವಾಗಿ ಪ್ರಯತ್ನ ಮಾಡ್ತಿದ್ದಂಥ ಒಂದು ವ್ಯವಸ್ಥೆ ಇತ್ತು. ಆದರೆ ಈ ಶೈಕ್ಷಣಿಕ ವರ್ಷದಲ್ಲಿ ಕೇವಲ 150 ಅಥವಾ 160 ದಿನಗಳು ಮಾತ್ರ ನಾವು ತರಗತಿ ಕೋಣೆಯಲ್ಲಿ ಬೋಧನೆಯನ್ನು ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ. ಅದಕ್ಕೆ ಪೂರಕವಾಗಿ ನಮಗೆ ಉತ್ತಮವಾದಂಥ ಒಂದು ಅವಕಾಶ ಅಂತ ಹೇಳಿದರೆ ಏನು ಸಿಲೆಬಸ್ ಏನಿದೆ ಅಥವಾ ನಮ್ಮ ಪಠ್ಯಕ್ರಮ ಅದರಲ್ಲಿ ನಮ್ಮ ಇಲಾಖೆ 80% ನಿಗದಿಗೊಳಿಸಿ 20% ಕಡಿತಗೊಳಿಸುವ ಮೂಲಕ ವಿದ್ಯಾರ್ಥಿಗಳಿಗೆ ಶಿಕ್ಷಕರಿಗೆ ಸಹಕಾರಿಯಾಗುವಾಗೆ ಮಾಡಿದೆ. ಆ ನಿಟ್ಟಿನಲ್ಲಿ ಒಂದು ಸಮಾಧಾನಕರ ಸಂಗತಿ. ಅದಕ್ಕೆ ಪೂರಕವಾಗಿ ಈಗಾಗಲೇ ನಾವು ಶಿಕ್ಷಕರಿಗೆ ತರಬೇತಿಗಳನ್ನು ಆಯೋಜಿಸಿದ್ದೇವೆ, ಕಾರ್ಯಾಗಾರಗಳು, ವಿಷಯವಾರು ಕಾರ್ಯಾಗಾರ ಮಾಡಿದ್ದೇವೆ. ಹಾಗೆಯೇ ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆಗಳು ಕೂಡ ಆಗಿದೆ. ಮತ್ತೆ ನಾವು ಪಾಸಿಂಗ್ ಪ್ಯಾಕೇಜ್ ಅಂತ ಏನು ಹೇಳ್ತೇವೆ ಅದನ್ನು ಎಲ್ಲ ವಿಷಯಗಳಲ್ಲಿ ಕೂಡ ನಾವು ಮಾಡಿದ್ದೇವೆ. ವಿಶೇಷವಾಗಿ ಶಿಕ್ಷಕರಿಗೆ ತರಬೇತಿಯನ್ನು ಕೊಡುವ ಮೂಲಕ ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಮಕ್ಕಳ ಏನು ಲರ್ನಿಂಗ್ ಗ್ಯಾಪ್ ಆಗಿದೆ ಅದನ್ನು ಹೇಗೆ ಸರಿದೂಗಿಸುವಂಥದ್ದಂತ ಅನ್ನುವಂಥದ್ದನ್ನು ಕೂಡ ಈ ನಿಟ್ಟಿನಲ್ಲಿ ನಮ್ಮ ಶಿಕ್ಷಕರು ಬಹಳ ಶ್ರದ್ಧೆಯಿಂದ ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡಿದ್ದಾರೆ. ಹಾಗಾಗಿ ನಿನ್ನೆಯೂ ಸಹ ಭಾಷಾ ವಿಷಯಗಳಿಗೆ ಸಂಬಂಧಪಟ್ಟಂತೆ ಇವತ್ತು ವಿಶೇಷವಾಗಿ ಕೋರ್ ಸಬ್ಜೆಕ್ಟ್ ಅಂತ ಹೇಳಿದಾಗ ನಮಗೆ ವಿದ್ಯಾರ್ಥಿಗಳಲ್ಲಿ ಗೊಂದಲ ಸಾಮಾನ್ಯವಾಗಿ ಸ್ವಲ್ಪ ಸಮಸ್ಯೆ ಅಂತ ಕಾಡುವಂಥದ್ದು ಮೇಲ್ನೋಟಕ್ಕೆ ನಮ್ಮ ಅಭಿಪ್ರಾಯ. ಬಟ್ ವಿದ್ಯಾರ್ಥಿಗಳಲ್ಲಿ ಸಹಜವಾಗಿರುವಂಥದ್ದು ವಿಜ್ಞಾನ ಮತ್ತು ಗಣಿತ ಅನ್ನುವಂಥದ್ದು ಸಾಮಾನ್ಯವಾಗಿ ಕ್ಲಿಷ್ಟಕರ ಅಂತೇಳಿ ಭಾವಿಸ್ಕೊಂಡಿದ್ದಾರೆ ವಿದ್ಯಾರ್ಥಿಗಳು. ಕಾರಣ ಅಂತ ಹೇಳಿದ್ರೆ ಕೆಲವೊಮ್ಮೆ ಅದು ಏನು ಅಪ್ಲಿಕೇಬಲ್ ಕ್ವಶನ್ ಅಂತ ಏನು ಹೇಳ್ತೇವೆ, ಅನ್ವಯಿಕ ಪ್ರಶ್ನೆಗಳು ಸಹಜವಾಗಿ ವಿಜ್ಞಾನದಲ್ಲಿ ಬರುವಂಥದ್ದು. ಆ ವಿದ್ಯಾರ್ಥಿಗಳು ಅದನ್ನು ಅರ್ಥ ಮಾಡ್ಕೊಳ್ಳೋದಲ್ಲೇ ಸಾಮಾನ್ಯವಾಗಿ ಅದು ಕಷ್ಟ ಅಂತ ಹೇಳಿ ಭಾವಿಸ್ಕೊಂಡಿದ್ದಾರೆ. ಅದೇ ರೀತಿ ವಿಜ್ಞಾನದಲ್ಲಿಯೂ ಸಹ ಅದು ಆ ಭಾವನೆ ಅವರಲ್ಲಿ ಬಂದಿದೆ. ಆದ್ರೆ ನಾವು 2 ವರ್ಷಗಳಿಂದ ನಮ್ಮೆಲ್ಲ ಶಿಕ್ಷಕರಿಗೆ ವಿಶೇಷವಾದ ತರಬೇತಿ ಕೊಡುವ ಮೂಲಕ ಅನ್ವಯಿಕ ವಿಷಯದಲ್ಲಿ ಅನ್ವಯಿಕ ಪ್ರಶ್ನೆಗಳನ್ನೇ ಆಧರಿಸಿಕೊಂಡು ನಾವು ಈ ಶೈಕ್ಷಣಿಕ ವರ್ಷವನ್ನು ಆರಂಭಿಸಬೇಕು, ವರ್ಷ ಪೂರ್ತಿ ನಾವು ಹೆಚ್ಚು ಅದಕ್ಕೆ ಆದ್ಯತೆ ಕೊಡಬೇಕು ಅಂತ ಹೇಳಿ. ಯಾಕೆ ಹೇಳಿದ್ರೆ ಅನ್ವಯಿಕ ಒಂದು ಕೊಟ್ಟಾಗ ಅದನ್ನ ಆ ಪ್ರಶ್ನೆಗಳಿಗೆ ಉತ್ತರ ಬರೀಲಿಕ್ಕೆ ಸಜ್ಜಾಗಿದ್ದಾರೆ ನಮ್ಮ ವಿದ್ಯಾರ್ಥಿಗಳು. ಸೊ ಹಾಗಾಗಿ ಈ ಸಲ ಏನಂತ ಆತಂಕ ಇಲ್ಲ ಅಂತ ಅನ್ನುವಂಥದ್ದೊಂದು ಭಾವನೆ ಇದೆ. ಸೊ ಒಟ್ಟಾರೆ ನಮ್ಮ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಪೂರಕವಾದ ವಾತಾವರಣ ಸೃಷ್ಟಿ ಮಾಡಿದ್ದೇವೆ. ಪರೀಕ್ಷಾ ಕೇಂದ್ರಗಳ ಸಿದ್ಧತೆ ಕೂಡ ಮುಂದೆ ನಾನು ಅದ್ರ ಬಗ್ಗೆ ಮಾತಾಡ್ತೇನೆ. ಸೊ ಈಗ ಇವತ್ತಿನ ವಿಷಯಗಳನ್ನ ಬಗೆಹರಿಸಲಿಕ್ಕೆ ನಮ್ಮ ಕೋರ್ ಸಬ್ಜೆಕ್ಟ್ ವಿಷಯ ಕೂಡ ಶಿಕ್ಷಕರು ಇದ್ದಾರೆ, ಅವರಿಂದ ನಾವು ಹೆಚ್ಚು ವಿಷಯಗಳನ್ನು ಮುಂದುವರಿಸೋಣ. ಮೊದಲನೇದಾಗಿ ಗಣಿತ ಶಿಕ್ಷಕರಿಂದ ಆರಂಭವನ್ನ ಮಾಡ್ತೇನೆ. ಅಂದ್ರೆ ಗಣಿತದ ಬಗ್ಗೆ ಅಗತ್ಯ ಇಲ್ಲದಿದ್ರೂ ಕೆಲವೊಂದು ಭಯ ವಿದ್ಯಾರ್ಥಿಗಳಲ್ಲಿ ಇರುವಂತದ್ದು, ಅದು ಕಷ್ಟದ ಸಬ್ಜೆಕ್ಟ್ ಅನ್ನುವಂತಹ ಒಂದು ಮಾತುಗಳನ್ನ ಹೆಚ್ಚಿನ ವಿದ್ಯಾರ್ಥಿಗಳು ಹೊಂದಿದ್ದಾರೆ. ಆದ್ರೆ ಆ ಒಂದು ಭಯವನ್ನ ನಿವಾರಿಸುವಂತಹ ಪ್ರಯತ್ನಗಳು ನಿರಂತರವಾಗಿ ಶಿಕ್ಷಕರಿಂದ ಆಗ್ತಾ ಇದೆ ಅನ್ನುವಂಥದ್ದನ್ನು ಕೂಡ ಇಲ್ಲಿ ಹೇಳಲೇಬೇಕು. ಸೊ ಮೊದಲನೆಯದಾಗಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿದ್ಯಾರ್ಥಿಗಳ ಸಿದ್ಧತೆ ಅಂತಿಮ ಹಂತದಲ್ಲಿ ಹೇಗಿರ್ಬೇಕು ಮೇಡಮ್? ಈಗ ಎಲ್ಲರಿಗೂ ನಮಸ್ಕಾರಗಳು. ಎಲ್ಲ ಪ್ರೀತಿಯ ಮಕ್ಕಳೇ ಹಾಗೂ ಪೋಷಕ ಬಾಂಧವರಿಗೆ ನನ್ನ ನಮಸ್ಕಾರಗಳು. ಈಗ ಗಣಿತದಲ್ಲಿ 1 ಅಂಕದ 8 ಮಲ್ಟಿಪಲ್ ಚಾಯ್ಸ್ ಅಲ್ಲಿ 8 ಪ್ರಶ್ನೆಗಳು ಬರ್ತವೆ ಹಾಗೂ ಒಂದು ವಾಕ್ಯದಲ್ಲಿ ಉತ್ತರಿಸಿ 8 ಪ್ರಶ್ನೆಗಳು ಬರ್ತವೆ. ಇದರಲ್ಲಿ ಸಮಾಂತರ ಶ್ರೇಣಿಯಲ್ಲಿ ಮಲ್ಟಿಪಲ್ ಚಾಯ್ಸಿಗೆ 1 ಲೆಕ್ಕ ಬರ್ತದೆ, ಹಾಗೆ 1 ಮಾರ್ಕ್ಸಿಗೆ ಅಂದ್ರೆ 1 ವಾಕ್ಯದಲ್ಲಿ ಉತ್ತರಿಸಿಗೆ 1 ಪ್ರಶ್ನೆ ಬರ್ತದೆ. ಸೊ ಇಲ್ಲಿ ಅದು ಮಕ್ಕಳು ಪ್ರಯತ್ನ ಪಟ್ರೆ ಧಾರಾವಳಿಗೆ ಅದನ್ನು ಬಿಡಿಸಬಹುದು. ಈಗ ಉದಾಹರಣೆಗೆ an ಸಮ 2n+3 ಆದರೆ 4ನೇ ಪದ ಕಂಡು ಹಿಡಿಯಿರಿ ಅಂತ ಇರ್ತದೆ. ಸೊ ಅಲ್ಲಿ ಜಸ್ಟ್ n ಗೆ 4 ಹಾಕಿದ್ರೆ ಆಯ್ತು. ಸೊ n ಇರುವಲ್ಲಿ ನಾವು 4 ಹಾಕಿ ಅದನ್ನು ಸರಳವಾಗಿ ಬಿಡಿಸ್ಲಿಕ್ಕೆ ಸಾಧ್ಯ ಇದೆ. ಮಕ್ಕಳು ಪ್ರಯತ್ನ ಪಟ್ರೆ ಅರ್ಥ ಮಾಡಿಕೊಂಡು ಮಾಡ್ಬೇಕಾದಂಥದ್ದು, ಮಾಡಿದ್ರೆ ಅದನ್ನು ಸ್ಕೋರ್ ಮಾಡ್ಬೋದು ಅವರು. ಹಾಗೆ ಸಮಾಂತರ ಶ್ರೇಣಿಯಲ್ಲಿ 2 ಲೆಕ್ಕ ಇರುವುದರಿಂದ ಅಂದ್ರೆ ಒಂದು ಮಲ್ಟಿಪಲ್ ಚಾಯ್ಸ್ ಮತ್ತೊಂದು ಒಂದು ವಾಕ್ಯದಲ್ಲಿ ಉತ್ತರಿಸಿ. ಸೊ 2 x 10 ಇದು ಈ 3 ಪದ ಕೊಟ್ಟು x ನ ಬೆಲೆ ಕಂಡು ಹಿಡಿಯಿರಿ ಅಂತ ಇರ್ತದೆ. ಸೊ ಅವರು ಆ ಮಧ್ಯದಲ್ಲಿ ಬರುವಂತಹ x ಅನ್ನು ಅಂದ್ರೆ ಅದರ ಆ ಕಡೆ ಈ ಕಡೆ 2 ಮತ್ತೆ 10 ಇದೆ, ಅದನ್ನು ಕೂಡಿಸಿ 2ರಿಂದ ಭಾಗಿಸಿದ್ರೆ ಆಯ್ತು. ಸುಲಭದಲ್ಲಿ ಇಂತಹ ಪ್ರಶ್ನೆಯನ್ನು ಸುಲಭದಲ್ಲಿ ಬಿಡಿಸಬಹುದು. ಸೊ ಹಾಗೆ ತ್ರಿಭುಜ ಪಾಠದಲ್ಲಿ ಕೂಡ 2ನೇ ಪಾಠದಲ್ಲಿ 1 ಮಾರ್ಕ್ಸಿನ 2 ಪ್ರಶ್ನೆಗಳು ಬರ್ತವೆ.
ಒಂದು ಮಲ್ಟಿಪಲ್ ಚಾಯ್ಸ್ಗೆ ಹಾಗೂ ಒಂದು ವಾಕ್ಯದಲ್ಲಿ ಉತ್ತರಿಸಿಗೆ. ಸೊ ಇದರಲ್ಲಿ ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತ ಕೊಟ್ಟು ಬಾಹುಗಳ ಅನುಪಾತ ಕೇಳ್ತಾರೆ. ಹಾಗೆ ಬಾಹುಗಳ ಅನುಪಾತ ಕೊಟ್ಟು ವಿಸ್ತೀರ್ಣಗಳ ಅನುಪಾತ ಕೇಳಬಹುದು. ಸೊ ಈಗ ವಿಸ್ತೀರ್ಣಗಳ ಅನುಪಾತ ಕೊಟ್ಟು, ಈಗ ಉದಾಹರಣೆಗೆ ವಿಸ್ತೀರ್ಣಗಳ ಅನುಪಾತ 25:64 ಅಂತ ಆದ್ರೆ ಬಾಹುಗಳ ಅನುಪಾತ ಹೇಗೆ ಕಂಡುಹಿಡಿಯುದು? ಬರೀ ಅದರ ವರ್ಗಮೂಲ ತೆಗೆದ್ರೆ ಆಯ್ತು. 25ರ ವರ್ಗಮೂಲ 5, 64ರ ವರ್ಗಮೂಲ 8. ಹಾಗೆ ಬಾಹುಗಳ ಅನುಪಾತ ಕೊಟ್ಟು ವಿಸ್ತೀರ್ಣಗಳ ಅನುಪಾತ ಕೇಳಿದ್ರೆ ಅದನ್ನು ವರ್ಗ ಮಾಡಿದ್ರೆ ಆಯ್ತು. ಈಗ 4:9 ಬಾಹುಗಳ ಅನುಪಾತ 4:9 ಆದ್ರೆ ಅದನ್ನು ವರ್ಗ ಮಾಡಿದ್ರೆ ಆಯ್ತು. 4ರ ವರ್ಗ 16, 9ರ ವರ್ಗ 21. ಸೊ ಇಂತಹ ಸುಲಭದ ಲೆಕ್ಕಗಳು ಕೂಡ ಇರ್ತವೆ. ಹಾಗೆ 2 ಚರಾಕ್ಷರ ರೇಖಾತ್ಮಕ ಸಮೀಕರಣದಲ್ಲಿ ಕೂಡ ಒಂದು ಲೆಕ್ಕ ಬರ್ತದೆ, ಒಂದು ಮಲ್ಟಿಪಲ್ ಚಾಯ್ಸ್ಗೆ ಒಂದು, ಹಾಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಸೊ ಅದನ್ನು ಕೂಡ ಅವರು ಸುಲಭದಲ್ಲಿ ಸ್ಕೋರ್ ಮಾಡಬಹುದು. ಅಂದ್ರೆ ಅಲ್ಲಿ ಅನುಪಾತ 2 ಚರಾಕ್ಷರ ರೇಖಾತ್ಮಕ ಸಮೀಕರಣಗಳು ಅಲ್ಲಿ ಪರಿಹಾರ ಇರ್ತದೆ, 3 ರೀತಿಯ ಪರಿಹಾರ. ಅಂದ್ರೆ ರೇಖೆಗಳು, ಛೇದಿಸುವ ರೇಖೆ, ಸಮಾಂತರ ರೇಖೆ, ಹಾಗೆ ಐಕ್ಯಗೊಳ್ಳುವ ರೇಖೆ ಅಂತ. ಸೊ ಇವುಗಳನ್ನು ಚಂದ ಮಾಡಿ ಓದಿ, ಅಂದ್ರೆ ನಿಮ್ಮ ಪಾಠ ಪುಸ್ತಕದಲ್ಲಿ ಇದೆ ಕೋಷ್ಟಕ 3.4ರಲ್ಲಿ ಅದನ್ನೊಂದು ಸ್ಪಷ್ಟವಾಗಿ ಕಲಿತ್ರೆ ಅದರಲ್ಲಿ 2 ಪ್ರಶ್ನೆಗಳು ಬಂದು ಬಿಡ್ತದೆ. ಹಾಗೆ ನಿರ್ದೇಶಾಂಕ ರೇಖಾಗಣಿತದಲ್ಲಿ ಕೂಡ ಎಕ್ಸ್ ಅಕ್ಷದಿಂದ ಇರುವ ದೂರ ಒಂದು ಬಿಂದು ಕೊಟ್ಟು, ಈಗ 3, 4 ಬಿಂದು ಕೊಟ್ಟು ಅದು ಎಕ್ಸ್ ಅಕ್ಷದಿಂದ ಎಷ್ಟು ದೂರ ಇದೆ, ಅಲ್ಲಿ ಎಕ್ಸ್ ಅಕ್ಷದಿಂದ ಇರುವ ದೂರ ಕೇಳಿದ್ರೆ ವೈ ಅಲ್ಲಿರುವ ಬಿಂದುಗಳನ್ನು ಬರೆದ್ರೆ ಆಯ್ತು. ಈಗ 3, 4 ಬಿಂದಿದ್ರೆ 4 ಅದರ ಆನ್ಸರ್ ಆಗಿರ್ತದೆ. ಹಾಗೆ ವೈ ಅಕ್ಷದಿಂದ ಇರುವ ದೂರ ಕೇಳಿದ್ರೆ ನಾವು ಎಕ್ಸ್ ಅಕ್ಷದ ಬಿಂದುವನ್ನು ಗುರುತಿಸಿದ್ರೆ ಆಯ್ತು. ಹಾಗೆ ವರ್ಗ ಸಮೀಕರಣದಲ್ಲಿ ಆದರ್ಶ ರೂಪವನ್ನು ಹೆಚ್ಚಾಗಿ ಕೇಳ್ತಾರೆ. ಅಂದ್ರೆ ಈಗಿನ ಮಂಡಳಿಯ ಪ್ರಶ್ನೆ ಪತ್ರಿಕೆ, ಜಿಲ್ಲಾ ಮಟ್ಟದ ಹಾಗೂ ರಾಜ್ಯ ಮಟ್ಟದ ಪ್ರಶ್ನೆ ಪತ್ರಿಕೆ ನಾವು ಕೂಲಂಕುಷವಾಗಿ ಅಭ್ಯಾಸ ಮಾಡಿದಾಗ ಅದರಲ್ಲಿ ಬರುವಂತ ಪ್ರಶ್ನೆಗಳನ್ನ ಈಗ ನಾನು ಹೇಳ್ತಿರೋದು. ಸೊ ವರ್ಗ ಸಮೀಕರಣದ ಆದರ್ಶ ರೂಪ ಕೇಳಿದ್ರೆ ಮಕ್ಕಳಿಗೆ ಧಾರಾಳವಾಗಿ ಬರೀಬಹುದು ಅದನ್ನು. ಹಾಗೆ ತ್ರಿಕೋನಮಿತಿಯಲ್ಲಿ ಕೆಲವೊಂದು 1 ಮಾರ್ಕ್ಸ್ ಲೆಕ್ಕಗಳು ಕೂಡ ಇವೆ. ಅದನ್ನು ಅಂದ್ರೆ ಈಗ ಸೈನ್ ಥೀಟಾ, ಅದರ ವಿಲೋಮ ಬರೆಯುವುದು, ವ್ಯುತ್ಕ್ರಮಗಳು, ಹಾಗೆ ನಿತ್ಯ ಸಮೀಕರಣದ ಸೂತ್ರಗಳು, ಪೂರಕ ಕೋನ, ಇದಕ್ಕೆ ಸಂಬಂಧಿಸಿದ ಲೆಕ್ಕಗಳನ್ನು ಧಾರಾಳವಾಗಿ ಮಾಡಬಹುದು. ಹಾಗೆ ಸಂಖ್ಯಾಶಾಸ್ತ್ರದಲ್ಲಿ ಸರಾಸರಿ, ಬಹುಲಕ, ಮಧ್ಯಾಂಕ ಇವುಗಳ ನಡುವಿನ ಸಂಬಂಧದ ಸೂತ್ರ ಇರ್ತದೆ. ಅಂದ್ರೆ 3 ಮಧ್ಯಾಂಕ ಸಮ ಬಹುಲಕ ಪ್ಲಸ್ 2 ಸರಾಸರಿ. ಹೆಚ್ಚಾಗಿ ಈಗ 3 ಪ್ರಶ್ನೆ ಪತ್ರಿಕೆ ನೋಡಿದಾಗ ಇದು ರಿಪೀಟ್ ಆದಂತ ಕ್ವಶನ್ ಆಗಿದೆ. ಸೊ ಅದನ್ನ ನಾವು ಸುಲಭದಲ್ಲಿ ಹೇಳುದಾದ್ರೆ 3 ಮಾ ಬಾ ಸಾ ಅಂತ ಹೇಳಿದ್ರೆ, ಅಂದ್ರೆ ಅದನ್ನ ಅವರು ಅಭ್ಯಾಸ ಮಾಡ್ಕೋಬೇಕು ಮಕ್ಕಳು. 3 ಮಾ ಬಾ ಸಾ, 3 ಮಧ್ಯಾಂಕ ಸಮ ಬಹುಲಕ ಪ್ಲಸ್ ಸರಾಸರಿ. ಹಾಗೆ ಮೇಲ್ಮೈ ವಿಸ್ತೀರ್ಣದಲ್ಲಿ ಸೂತ್ರಗಳು, ಈ ಸೂತ್ರಗಳು ಸ್ವಲ್ಪ ಬೈ ಹಾರ್ಟ್ ಮಾಡ್ಲಿಕ್ಕೆ ಮಕ್ಕಳಿಗೆ ಬಾರಿ ಕಷ್ಟ ಆಗ್ತದೆ. ಆದ್ರಿಂದ ಈಗ ನಮ್ಮಲ್ಲಿ ನಾವು ಹೇಳ್ಕೊಡುದು ಅಂತ ಹೇಳಿದ್ರೆ ಮಕ್ಕಳೇ ಪಟ್ಟಿ ಮಾಡಿ ಬೈ ಹಾರ್ಟ್ ಮಾಡ್ಲಿಕ್ಕೆ ತುಂಬಾ ಕಷ್ಟ ಆಗ್ತದೆ ಅವರಿಗೆ. ಈಗ ಸಿಲಿಂಡರ್ನ ಪಾರ್ಶ್ವಮಯ ವಿಸ್ತೀರ್ಣ, ಸಿಲಿಂಡರ್ನ ಪೂರ್ಣಮಯ ವಿಸ್ತೀರ್ಣ, ಹೀಗೆ ಸಿಲಿಂಡರ್, ಶಂಕು, ಗೋಳ, ಭಿನ್ನಕ ಇದರಲ್ಲಿ ಅವರು ಬೈ ಹಾರ್ಟ್ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ಅದಕ್ಕೆ ಏನ್ ಮಾಡಿ ಅಂತ ಹೇಳಿದ್ರೆ ಪಟ್ಟಿ ಮಾಡಿ ಮಕ್ಕಳೇ, ಎಲ್ಲವನ್ನು ಒಂದು ಪಟ್ಟಿ ಮಾಡಿ ಅದನ್ನು ಹೋಲಿಸಿಕೊಂಡು ಕಲೀರಿ. ಈಗ ಉದಾಹರಣೆಗೆ ನಾನು ಹೇಳುದಾದ್ರೆ ಸಿಲಿಂಡರ್ನ ಪಾರ್ಶ್ವಮಯ ವಿಸ್ತೀರ್ಣ, ಸಿಲಿಂಡರ್ನ ಪಾರ್ಶ್ವಮಯ ವಿಸ್ತೀರ್ಣ ಏನು 2πr/h. ಅದೇ ನಾವು ಪೂರ್ಣಮಯ ಹೇಳುವಾಗ ಆ 2πr ಬರ್ದು ಕೊನೆ r ಮತ್ತೆ h ಅನ್ನು ಬ್ರಾಕೆಟ್ ಒಳಗಡೆ ಬರೀಬೇಕು. ಅದೇ ಘನಫಲ ಆದ್ರೆ ಆ 2πr/h ಅಲ್ಲೇ ಇದೆ, πr/h ಎದುರಿರುವಂತ 2 ಅನ್ನು r ಗೆ ಘಾತವನ್ನಾಗಿ ಬರೆಯಿರಿ, ಆಗ πr²h ಬರ್ತದೆ. ಹೀಗೆ ಇದು ನಾನು ಒಂದು ಹೇಳಿದ್ದು. ಹಾಗೇನೆ ಶಂಕು, ಭಿನ್ನಕ, ಶಂಕುವನ್ನು ಹೋಲಿಸಿಕೊಂಡು ಭಿನ್ನಕದ ಸೂತ್ರವನ್ನು ಕಲಿಯಿರಿ. ಆಗ ನಿಮ್ಗೆ ಸೂತ್ರವನ್ನು ಬೈ ಹಾರ್ಟ್ ಮಾಡ್ಬೇಕಾಗಿಲ್ಲ, ಪಟ್ಟಿಯಲ್ಲಿ ಬರ್ದು ಆದ್ರೆ ಬರೆಯುವುದು ಅಭ್ಯಾಸ ಮಾಡೋದು ಮಾತ್ರ ಮುಖ್ಯ ಆಗ್ತದೆ. ಇಲ್ಲಿ ಒಂದು 10 ಸಲ ನೀವು ಎಲ್ಲವನ್ನು ಹಾಗೆ ಒಂದು 2-3 ಸಲ ನೋಡಿ ಬರೆಯಿರಿ, ಮತ್ತೆ ನೋಡದೆ ಬರ್ಲಿಕ್ಕೆ ಟ್ರೈ ಮಾಡಿ. ಒಂದು 10-15 ಸಲ ಆಗುವಾಗ ಆಟೋಮೆಟಿಕ್ ಆಗಿ ಅದು ಬೈ ಹಾರ್ಟ್ ಬರ್ತದೆ. ಬೈ ಹಾರ್ಟೇ ಮಾಡ್ಬೇಕಾಗಿಲ್ಲ, ಅಂದ್ರೆ ಬರ್ದಿಟ್ಟು ಅಟ್ಲೀಸ್ಟ್ ಎಕ್ಸಾಮಿಗೆ ಆಗುವಾಗ ಒಂದು ಕೊನೆಯ ಪೇಜಲ್ಲಿ ಅದನ್ನು ಪಟ್ಟಿ ಮಾಡಿ ಬರ್ದಿಡಿ. ಸೊ ಅದರಿಂದಲೇ ವಿಸ್ತೀರ್ಣ ಸೂತ್ರ ಕೇಳ್ತಾರೆ ಒಂದು. ಸೊ 2 ಮಾರ್ಕ್ಸಿಗೆ ಅಲ್ಲಿ ಒಂದು ವಿಸ್ತೀರ್ಣ ಸೂತ್ರ ಬರ್ತದೆ, ಮತ್ತೊಂದು ಬೆಲೆಗಳನ್ನು ಕೊಟ್ಟು ಘನಫಲ ಕಂಡುಹಿಡಿಯಿರಿ ಅಂತಲೂ ಕೂಡ ಬರ್ತದೆ. ಸೊ ಇದನ್ನು ಧಾರಾಳವಾಗಿ ನೀವು ಕಲಿಬಹುದು. ಓಕೆ, ಇನ್ನು ಹೆಚ್ಚಿನ ಮಾಹಿತಿಯನ್ನ ಮತ್ತೆ ಪಡೆದುಕೊಳ್ಳೋಣ ಮುಂದಿನ ಹಂತದಲ್ಲಿ. ಈಗ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿಜ್ಞಾನ ಶಿಕ್ಷಕರಾದಂತಹ ಯತೀಶ್ ಚಂದ್ರ ಸರ್ ತಮ್ಮಲ್ಲಿ ಕೇಳೋದಿದ್ರೆ ಹೇಗೆ ಸಿದ್ಧತೆಗಳು ಬೇಕು ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ? ಎಲ್ಲರಿಗೂ ನಮಸ್ಕಾರ. 2021-22 ಸಾಲಿನಲ್ಲಿ ಪರೀಕ್ಷೆ ಬರೆಯುತ್ತಿರುವಂಥ ವಿದ್ಯಾರ್ಥಿಗಳಿಗೆ ಶುಭವನ್ನು ಕೋರುತ್ತಾ ಹಾಗೂ ಅವರಿಗೆ ಪೂರಕವಾದ ನಿರಂತರ ಪ್ರೋತ್ಸಾಹವನ್ನು ಕೊಡುವಂಥ ಅವರ ಹೆತ್ತವರಿಗೆ ಅಭಿನಂದನೆ ಸಲ್ಲಿಸ್ತಾ, ವಿಜ್ಞಾನ ವಿಷಯಕ್ಕೆ ಬಂದರೆ
80 ಅಂಕಗಳಲ್ಲಿ ನಾವು ಲಿಖಿತ ಪರೀಕ್ಷೆ ಇದೆ. 80 ಅಂಕಗಳ ಒಟ್ಟಿಗೆ ಈ 38 ಪ್ರಶ್ನೆಗಳನ್ನು ಕೇಳಲಾಗ್ತದೆ. 38 ಪ್ರಶ್ನೆಗಳಲ್ಲಿ 8 ಬಹುವರ್ಗ ಆಯ್ಕೆ ಪ್ರಶ್ನೆಗಳು, 8 ಕಿರು ಉತ್ತರ ಅಂದ್ರೆ 1 ಅಂಕದ ಪ್ರಶ್ನೆಗಳು, ಪುನಃ 8 2 ಅಂಕದ ಪ್ರಶ್ನೆಗಳು, 9 3 ಅಂಕದ ಪ್ರಶ್ನೆಗಳು, 4 ಅಂಕದ ಪ್ರಶ್ನೆಗಳು ಮತ್ತು 5 ಅಂಕದ ಒಂದು ಪ್ರಶ್ನೆ ಇದೆ. ಸಾಮಾನ್ಯವಾಗಿ ಹೇಳಿದರೆ ವಿಜ್ಞಾನದಲ್ಲಿ ದೀರ್ಘ ಉತ್ತರ ಪ್ರಶ್ನೆಗಳು ಇಲ್ಲ. ಎಲ್ಲ ಕಿರು ಉತ್ತರದ 2-3 ಪ್ರಶ್ನೆಗಳು ಒಟ್ಟಿಗೆ ಸೇರಿಸಿ ದೀರ್ಘ ಉತ್ತರ ಪ್ರಶ್ನೆಗಳನ್ನ ಮಾಡಲಾಗ್ತದೆ. ಇನ್ನು ವಿಜ್ಞಾನದಲ್ಲಿ ಪಾಸಿಂಗ್ ಪ್ಯಾಕೇಜ್ ಅಂದ್ರೆ ಚಿತ್ರಗಳು, ಡಯಾಗ್ರಾಮ್ಸ್, 16 ಅಂಕದ ಡಯಾಗ್ರಾಮ್ಗಳೇ ಬರ್ತವೆ. ಮತ್ತೆ ಮಾರ್ಜಿನ್ ಇರುವಂತಹ ವಿದ್ಯಾರ್ಥಿಗಳಿಗೆ, ಮುಖ್ಯವಾಗಿ 28 ಅಂಕ ತೆಗೆಯುವಂತ ವಿದ್ಯಾರ್ಥಿಗಳಿಗೆ 64 ಅಂಕಗಳಲ್ಲಿ ಪಡೆಯಬೇಕಾದ ಅಂಕ ಕೇವಲ 12. ಬಹಳ ಸುಲಭ ಇದೆ ವಿಜ್ಞಾನದಲ್ಲಿ ಪಾಸ್ ಆಗೋದಂದ್ರೆ ಬಹಳ ಸುಲಭ. ಜೊತೆಗೆ ನಾನು ವಿದ್ಯಾರ್ಥಿಗೆ ರಿಪೀಟೆಡ್ಲಿ ಹೇಳ್ತಾ ಇರ್ತೇನೆ, ಹೆಚ್ಚು ಪ್ರಶ್ನೆಗಳಿಗೆ ಉತ್ತರಿಸಬಹುದಾದ ಪ್ರಶ್ನೆಗಳ ಉತ್ತರವನ್ನು ಕಲಿಬೇಕು ನೀವು ಅಂತ. ಉದಾಹರಣೆಗೆ ಲೋಹ ಮತ್ತು ಅಲೋಹಗಳಲ್ಲಿರುವ ವ್ಯತ್ಯಾಸಗಳು, ನಾನು 5 ವ್ಯತ್ಯಾಸ ಕೊಟ್ಟಿದ್ದೇನೆ ಮಕ್ಕಳಿಗೆ. ಈ 5 ವ್ಯತ್ಯಾಸದಲ್ಲಿ ವ್ಯತ್ಯಾಸ ಬಂದರೂ ಬರಿಬಹುದು, ಲೋಹಗಳ ಲಕ್ಷಣ ಬಂದರೂ ಬರಿಬಹುದು, ಅಲೋಹಗಳ ಲಕ್ಷಣ ಬಂದರೂ ಬರಿಬಹುದು, ಲೋಹ ಮತ್ತು ಅಲೋಹಗಳ ಭೌತ ಗುಣಗಳ ವ್ಯತ್ಯಾಸ ಬಂದರೂ ಬರಿಬಹುದು, ಲೋಹ ಮತ್ತು ಅಲೋಹಗಳ ರಾಸಾಯನಿಕ ವ್ಯತ್ಯಾಸ ಬಂದರೂ ಬರಿಬಹುದು. ಅಂದ್ರೆ ಒಂದೇ ಉತ್ತರದಲ್ಲಿ ಹಲವು ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕೆ ಅನುಕೂಲ ಆಗುವ ಹಾಗೆ ಮಾರ್ಗದರ್ಶನ ಕೊಟ್ಟಿದ್ದೇನೆ. ಇನ್ನು ಕೆಲವೊಂದು ಚಿತ್ರಗಳಿಗೆ ಸಂಬಂಧಪಟ್ಟ ಪ್ರಶ್ನೆಗಳು ನಾವು ಹೆಚ್ಚಾಗಿ ಅಪ್ಲಿಕೇಬಲ್ ಲೆವೆಲ್ ಅನ್ವಯ ಪ್ರಶ್ನೆಗಳಿಗೆ ಹೆಚ್ಚು ಒತ್ತು ಕೊಟ್ಟಿದ್ದೇವೆ. ಮುಖ್ಯವಾಗಿ ಚಿತ್ರಗಳಲ್ಲಿ ಚಿತ್ರದ ಭಾಗವು ನೇರವಾಗಿ ಕೇಳುವುದಿಲ್ಲ, ಬದಲಾಗಿ ಆ ಭಾಗದ ಫಂಕ್ಷನ್ ಅಥವಾ ಕಾರ್ಯವನ್ನು ಹೇಳ್ತಾ ಆ ಭಾಗವನ್ನು ಉತ್ತರಿಸಲಿಕ್ಕೆ ಹೇಳ್ತಾರೆ. ಆವಾಗ ನಾನು ವಿದ್ಯಾರ್ಥಿ ಹೇಳಿದ್ದೇನೆಂದ್ರೆ, ಸಾಮಾನ್ಯ ಚಿತ್ರದ ಭಾಗವನ್ನು ಎಲ್ಲ ಕಲ್ತಿರ್ತಾರೆ, ಆ ಕಲಿತ ಎಲ್ಲಾ ಭಾಗ ಗುರುತಿಸುವಾಗ ಅಲ್ಲಿ ಕನ್ಫ್ಯೂಷನ್ ಪ್ರಶ್ನೆ ಬರುವುದಿಲ್ಲ, ಅಥವಾ ಅವರಿಗೆ ಅನ್ವಯ ಪ್ರಶ್ನೆ ಆದ್ರೂ ಈಸಿಯಲ್ಲಿ ಉತ್ತರ ಬರಲಿಕ್ಕೆ ಸಾಧ್ಯ ಆಗ್ತದೆ. ಓಕೆ, ಎಸ್. ಇನ್ನು ಹೆಚ್ಚಿನ ಮಾಹಿತಿಯನ್ನು ಮುಂದಿನ ಹಂತದಲ್ಲಿ ಪಡ್ಕೊಳ್ಳೋಣ. ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಆನಂದ್ ಸರ್. ಸುದ್ದಿವಾಹಿನಿಯನ್ನು ವೀಕ್ಷಿಸ್ತಾ ಇರುವ ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ನಮಸ್ಕಾರಗಳು. ಈಗಾಗಲೇ ವಿದ್ಯಾರ್ಥಿಗಳು 2 ಪೂರ್ವ ಸಿದ್ಧತಾ ಪರೀಕ್ಷೆಗಳನ್ನು ಬರೆದಿದ್ದಾರೆ. ಪ್ರಶ್ನೆ ಪತ್ರಿಕೆಯ ಸ್ವರೂಪ ಹೇಗೆ, ಯಾವ ರೀತಿಯಲ್ಲಿ ಪ್ರಶ್ನೆಗಳಿಗೆ ಉತ್ತರಿಸಬಹುದು, ಈ ಎಲ್ಲ ವಿಚಾರ ವಿದ್ಯಾರ್ಥಿಗಳಿಗೆ ಮನದಟ್ಟು ಆಗಿದೆ. ಆದರೂ ಪುನಃ ಇದನ್ನೊಂದು ನೆನಪಿಸುವಂತಹ ಪ್ರಯತ್ನವನ್ನು ಈ ಸಂದರ್ಭದಲ್ಲಿ ಮಾಡ್ತೇನೆ. ಸಮಾಜ ವಿಜ್ಞಾನ ಪ್ರಶ್ನೆ ಪತ್ರಿಕೆಯಲ್ಲಿ ಒಟ್ಟು 38 ಪ್ರಶ್ನೆಗಳಿವೆ. ಈ 38 ಪ್ರಶ್ನೆಗಳಲ್ಲಿ 8 ಪ್ರಶ್ನೆಗಳು ಬಹು ಆಯ್ಕೆಯ ಪ್ರಶ್ನೆಗಳಾಗಿವೆ. ಇದಕ್ಕೆ 4 ಆಯ್ಕೆಗಳಲ್ಲಿ ಸೂಕ್ತವಾದಂತಹ ಆಯ್ಕೆಯನ್ನು ವಿದ್ಯಾರ್ಥಿಗಳು ಬರೀಬೇಕಾಗ್ತದೆ. ನಂತರ ಸಂಕ್ಷಿಪ್ತವಾಗಿ ಅಂದರೆ ಒಂದು ವಾಕ್ಯದಲ್ಲಿ ಅಥವಾ ಒಂದು ಪದದಲ್ಲಿ ಉತ್ತರಿಸಬಹುದಾದಂತಹ 1 ಅಂಕಗಳ ಪ್ರಶ್ನೆಗಳು 8 ಪ್ರಶ್ನೆಗಳಿರ್ತವೆ. ಅದರ ನಂತರ 2 ಅಂಕಗಳ ಪ್ರಶ್ನೆಗಳು, ಒಟ್ಟು 8 2 ಅಂಕಗಳ ಪ್ರಶ್ನೆಗಳು, ಹಾಗೆ 16 ಅಂಕಗಳು. ಈ 2 ಅಂಕಗಳ ಪ್ರಶ್ನೆಗಳು ಉತ್ತರಿಸುವಾಗ 4 ಪಾಯಿಂಟ್ಗಳನ್ನು ವಿದ್ಯಾರ್ಥಿಗಳು ಅದಕ್ಕೆ ಬರಿಬೇಕಾಗ್ತದೆ. ಸುಲಭವಾಗಿ ಈ ಪ್ರಶ್ನೆಗಳನ್ನು ಉತ್ತರಿಸಲಿಕ್ಕೆ ಸಾಧ್ಯ ಇದೆ ಮತ್ತು ಅಂಕಗಳು ಕೂಡ ವಿದ್ಯಾರ್ಥಿಗಳಿಗೆ ಸುಲಭವಾಗಿ ಸಿಗ್ತದೆ. ಇನ್ನು 3 ಅಂಕಗಳ ಒಟ್ಟು 9 ಪ್ರಶ್ನೆಗಳಿದ್ದು 27 ಅಂಕಗಳು ಈ ಭಾಗದಿಂದ ಬರ್ತದೆ. ಇದು ಅತಿ ಮುಖ್ಯವಾದಂತಹ ಭಾಗ ಪ್ರಶ್ನೆ ಪತ್ರಿಕೆಯಲ್ಲಿ. ಯಾಕೆಂತ ಹೇಳಿದ್ರೆ ಈ 9 ಪ್ರಶ್ನೆಗಳಿಗೆ ವಿದ್ಯಾರ್ಥಿಗಳು ಉತ್ತರಿಸಲಿಕ್ಕೆ ಸಾಧ್ಯ ಆದರೆ ಸಮಾಜ ವಿಜ್ಞಾನದಲ್ಲಿ ಸಾಕಷ್ಟು ಅಂಕಗಳನ್ನು, ಹೆಚ್ಚಿನ ಅಂಕಗಳನ್ನು ಪಡಿಲಿಕ್ಕೆ ಸಾಧ್ಯ ಆಗ್ತದೆ. ಸಮಾಜ ವಿಜ್ಞಾನದ ಎಲ್ಲ ವಿಭಾಗ ಅಂದರೆ ಇತಿಹಾಸ, ರಾಜ್ಯಶಾಸ್ತ್ರ, ಸಮಾಜಶಾಸ್ತ್ರ, ಅರ್ಥಶಾಸ್ತ್ರ, ಭೂಗೋಳಶಾಸ್ತ್ರ ಮತ್ತು ವ್ಯವಹಾರ ಅಧ್ಯಯನ, ಈ ಎಲ್ಲದರಿಂದಲೂ ಕೂಡ ಪ್ರಶ್ನೆಗಳು 3 ಅಂಕಕ್ಕೆ ಬರ್ತವೆ. ಆದ ಕಾರಣ ಇಲ್ಲಿ ಅಂಕಗಳನ್ನು ಗಳಿಸುವಂಥದ್ದು ಸುಲಭ. ಸ್ವಲ್ಪ ಹೆಚ್ಚು ಗಮನ ಈ ಭಾಗಕ್ಕೆ ಕೊಡಬೇಕು ಅಂತ ಹೇಳಿ ನನ್ನ ಅನಿಸಿಕೆ. ಇನ್ನು 4 ಅಂಕಗಳ ಒಟ್ಟು 4 ಪ್ರಶ್ನೆಗಳಿದೆ. 16 ಅಂಕಗಳು ಈ ಭಾಗದಲ್ಲಿ ಸಿಗ್ತದೆ. ಇದರಿಂದ ಈ ಪ್ರಶ್ನೆಗಳನ್ನು ಉತ್ತರಿಸುವುದರಿಂದ ಹೆಚ್ಚಿನ ಅಂಕಗಳು ವಿದ್ಯಾರ್ಥಿಗಳಿಗೆ ಲಭ್ಯ ಆಗ್ತದೆ. ಇತಿಹಾಸ ವಿಭಾಗದಲ್ಲಿ 2 ಪ್ರಶ್ನೆಗಳನ್ನು ಕೇಳ್ತಾರೆ. ಒಂದು ಪ್ರಶ್ನೆ ರಾಜ್ಯಶಾಸ್ತ್ರದಿಂದ ಮತ್ತೆ ಇನ್ನೊಂದು ಪ್ರಶ್ನೆ ಭೂಗೋಳಶಾಸ್ತ್ರದಿಂದ ಬರ್ತದೆ.
ಇನ್ನು ಕೊನೆಯದಾಗಿ 5 ಅಂಕಗಳ ಭೂಪಟವನ್ನು ರಚಿಸುವಂತಹ ಪ್ರಶ್ನೆ. ಭಾರತದ ನಕಾಶೆಯನ್ನು ಬಿಡಿಸಿ 4 ಸ್ಥಳಗಳನ್ನು ವಿದ್ಯಾರ್ಥಿಗಳು ಗುರುತಿಸಬೇಕಾಗ್ತದೆ. ಬಹುತೇಕ ವಿದ್ಯಾರ್ಥಿಗಳು ಸ್ಥಳಗಳನ್ನು ಗುರುತಿಸುವಾಗ ತಪ್ಪು ಮಾಡ್ತಾರೆ. ಕೆಲವೊಂದು ಸಂದರ್ಭ ನಕಾಶೆ ಮಾತ್ರ ಬಿಡಿಸ್ತಾರೆ, ಸ್ಥಳಗಳನ್ನು ಗುರುತಿಸೋದಿಲ್ಲ. ಇದು ಸುಲಭವಾಗಿ ವಿದ್ಯಾರ್ಥಿಗಳು ಅಂಕವನ್ನು ಪಡೆಯುವಂತಹ ಒಂದು ಪ್ರಶ್ನೆ. ಯಾಕೆಂದರೆ ಇಲ್ಲಿ ಹೆಚ್ಚು ಪಾಯಿಂಟ್ಗಳನ್ನು ಬರೆಯುವಂತಹ ಅವಶ್ಯಕತೆ ಏನು ಇರುವುದಿಲ್ಲ, ಬರೀಲಿಕ್ಕೆ ಇಲ್ಲ. ಅಲ್ಲಿ ಗುರುತಿಸುವಂಥದ್ದು ಮಾತ್ರ. ವಿದ್ಯಾರ್ಥಿಗಳು ಸಮಾಜ ವಿಜ್ಞಾನದಲ್ಲಿ ಕೇವಲ ಒಂದು ವಿಭಾಗದಲ್ಲಿ ಮಾತ್ರ ಅಧ್ಯಯನ ಮಾಡದೆ ಎಲ್ಲ ವಿಭಾಗಗಳಿಗೂ ಕೂಡ ಸಮಾನವಾದಂತಹ ಪ್ರಾಶಸ್ತ್ಯವನ್ನು ಕೊಟ್ಟಾಗ ಹೆಚ್ಚಿನ ಪ್ರಮಾಣದಲ್ಲಿ ಅಂಕವನ್ನು ಪಡಿಲಿಕ್ಕೆ ಸಾಧ್ಯತೆ ಇದೆ. ಇತಿಹಾಸದಲ್ಲಿ ಒಟ್ಟು 25 ಅಂಕಗಳಿಗೆ ಪ್ರಶ್ನೆಗಳು ಬರ್ತವೆ. ಇನ್ನು ರಾಜ್ಯಶಾಸ್ತ್ರ ವಿಭಾಗದಲ್ಲಿ 11 ಅಂಕಗಳು, ಸಮಾಜಶಾಸ್ತ್ರದಿಂದ 8 ಅಂಕಗಳ ಪ್ರಶ್ನೆಗಳು, ಭೂಗೋಳಶಾಸ್ತ್ರದಿಂದ 22 ಅಂಕಗಳಿಗೆ ಪ್ರಶ್ನೆಗಳು ಬರ್ತವೆ, ಅರ್ಥಶಾಸ್ತ್ರದಿಂದ 7 ಅಂಕಗಳಿಗೆ ಮತ್ತು ವ್ಯವಹಾರ ಅಧ್ಯಯನದಿಂದ 7 ಅಂಕಗಳಿಗೆ ಪ್ರಶ್ನೆಗಳು ಬರ್ತವೆ. ಆದ ಕಾರಣ ವಿದ್ಯಾರ್ಥಿಗಳು ಕೇವಲ ಒಂದು ವಿಭಾಗದ ಮೇಲೆ ಮಾತ್ರ ಗಮನವನ್ನು ಕೊಡುವುದಲ್ಲ, 6 ವಿಭಾಗಗಳಿಗೂ ಕೂಡ ಗಮನವನ್ನು ಕೊಡಬೇಕು. 6 ವಿಭಾಗಗಳಿಂದಲೂ ಕೂಡ ವಿದ್ಯಾರ್ಥಿಗಳು ಪ್ರಶ್ನೆಗಳನ್ನು ಅಭ್ಯಾಸ ಮಾಡಿದಾಗ ಹೆಚ್ಚಿನ ಅಂಕವನ್ನು ಸಮಾಜ ವಿಜ್ಞಾನ ವಿಷಯದಲ್ಲಿ ಪಡಿಬಹುದು ಎಂಬುದು ನನ್ನ ಭಾವನೆ. ಓಕೆ, ವಿಸ್ತೃತವಾಗಿ ಮಾಹಿತಿಯನ್ನು ಕೊಡುವಂತಹ ಕೆಲಸವನ್ನು ಮಾಡಿದ್ರಿ. ಸೊ ಮೊದಲ ಹಂತದಲ್ಲಿ ಆಯಾ ಸಬ್ಜೆಕ್ಟ್ಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ಚಿತ್ರಣವನ್ನು ಶಿಕ್ಷಕರು ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳಲ್ಲಿ ಇನ್ನಷ್ಟು ಸಂಶಯಗಳು, ಅನುಮಾನಗಳು ಉಳಿದುಕೊಂಡಿದ್ರೆ ತಾವು ಕರೆಯನ್ನ ಮಾಡಿ ಅದನ್ನ ನೇರವಾಗಿ ಶಿಕ್ಷಕರ ಜೊತೆಗೆ BEO ಸರ್ ಕೂಡ ಇದ್ದಾರೆ, ಅವರ ಜೊತೆಗೆ ಮಾತನಾಡಿ ಅದನ್ನ ಬಗೆಹರಿಸಿಕೊಳ್ಳಬಹುದು. ತಾವು ಕರೆ ಮಾಡಬೇಕಾಗಿರುವಂತಹ ಸಂಖ್ಯೆ ಸ್ಕ್ರೀನ್ನಲ್ಲಿ ಈಗಾಗಲೇ ಡಿಸ್ಪ್ಲೇ ಆಗ್ತಾ ಇದೆ. ಸೊ ಕರೆ ಮಾಡಿ ತಮ್ಮೆಲ್ಲ ಅನುಮಾನ ಗೊಂದಲಗಳನ್ನು ಬಗೆಹರಿಸಿಕೊಳ್ಳಿ ಅನ್ನುವಂಥದ್ದನ್ನು ಹೇಳ್ತಾ, ಇನ್ನು ಮುಂದಕ್ಕೆ ಇನ್ನಷ್ಟು ಡೀಟೇಲ್ ಆಗಿ ಸಬ್ಜೆಕ್ಟಿನ ಬಗ್ಗೆ ಒಂದು ಮಾಹಿತಿಯನ್ನು ಪಡೆದುಕೊಳ್ಳುವಂತಹ ಕೆಲಸವನ್ನ ಮಾಡ್ತೇವೆ. ಆದರೆ ಅದಕ್ಕೂ ಮುನ್ನ ಒಂದು ಪುಟ್ಟ ವಿರಾಮವನ್ನು ತೆಗೆದುಕೊಳ್ಳಬೇಕು. ವಿರಾಮದ ಬಳಿಕ ಮತ್ತೆ ಈ ಒಂದು ಕಾರ್ಯಕ್ರಮ ಮುಂದುವರಿಯುತ್ತೆ. ಹಲೋ.
ಮತ್ತೊಮ್ಮೆ ಸ್ವಾಗತ. ವಿಕ್ಟರಿ ಆಫ್ ವಿಲ್ ಪವರ್ SSLC ಪರೀಕ್ಷೆಯ ಕುರಿತು ನಾವು ಇವತ್ತು ಕೋರ್ ಸಬ್ಜೆಕ್ಟ್ಗಳಿಗೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ದೇವೆ. ಇನ್ನಷ್ಟು ಮಾಹಿತಿಯನ್ನು ಪಡೆದುಕೊಳ್ಬೇಕು ವಿದ್ಯಾರ್ಥಿಗಳೇ, ಜೊತೆಗೆ ಪೋಷಕರು ತಮ್ಮಲ್ಲಿರುವಂತಹ ಅನುಮಾನಗಳು ಗೊಂದಲಗಳನ್ನು ಬಗೆಹರಿಸಿಕೊಳ್ಬೇಕಿದ್ರೆ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇರುವಂತಹ ಕಾಂಟ್ಯಾಕ್ಟ್ ನಂಬರ್ಗಳಿಗೆ ಕರೆಯನ್ನು ಮಾಡಿ ತಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಬೋದು ಅನ್ನುವಂಥದ್ದನ್ನು ಹೇಳ್ತಾ ಈಗ ಮತ್ತಷ್ಟು ಮಾಹಿತಿಯನ್ನು ಪಡೆಯುವಂಥ ಒಂದು ಕೆಲಸವನ್ನು ಮುಂದುವರಿಸೋಣ. ಸಾಮಾನ್ಯವಾಗಿ ಭಾಷಾ ವಿಷಯಗಳಿಗೆ ಸಂಬಂಧಿಸಿದ ಹಾಗೆ ಈ ಒಂದು ಸಮಸ್ಯೆಗಳು ಬರೋದಿಲ್ಲ. ಆದರೆ ಈ ಕೋರ್ ಸಬ್ಜೆಕ್ಟ್ಗಳ ವಿಚಾರವನ್ನು ನಾವು ಗಮನಿಸಿದರೆ ಕೆಲವೊಂದು ಸಣ್ಣ ಪುಟ್ಟ ತಪ್ಪುಗಳು, ಅಂದರೆ ಅದು ವಿದ್ಯಾರ್ಥಿಗಳು ಒತ್ತಡದಲ್ಲೋ ಗೊತ್ತಾಗದೆಯೋ ಮಾಡುವಂತಹ ಒಂದು ಸಣ್ಣ ಪುಟ್ಟ ತಪ್ಪುಗಳು ಅವರ ಅಂಕಗಳನ್ನು ಕಳೆದುಕೊಳ್ಳುವ ಹಾಗೆ ಮಾಡುತ್ತೆ ಅನ್ನುವಂಥದ್ದು. ಅಂದರೆ ಗೊತ್ತಿರುತ್ತೆ, ಆದರೆ ಒಂದು ಹಂತದಲ್ಲಿ ಅವರು ಮಾಡುವಂಥ ಮಿಸ್ಟೇಕ್ ಈ ಸಮಸ್ಯೆಗಳನ್ನು ಉಂಟು ಮಾಡುತ್ತೆ ಅನ್ನುವಂಥದ್ದು. ಸೊ ತಮ್ಮ ಸಬ್ಜೆಕ್ಟ್ಗಳಿಗೆ ಸಂಬಂಧಪಟ್ಟ ಹಾಗೆ ವಿದ್ಯಾರ್ಥಿಗಳು ಕಾಮನ್ ಆಗಿ ಮಾಡುವಂಥ ಮಿಸ್ಟೇಕ್ಗಳು ಯಾವುದು, ಸೊ ಅದನ್ನು ಹೇಗೆ ಅವರು ಸರಿಪಡಿಸಿಕೊಳ್ಳಬಹುದು ಅನ್ನುವಂಥ ಬಗ್ಗೆ ಸಲಹೆಯನ್ನು ಕೊಡ್ಬೋದು ಅನ್ನುವಂಥದ್ದು. ನಾನು ಗಣಿತ ಶಿಕ್ಷಕರಿಂದಲೇ ಆರಂಭಿಸ್ತೇನೆ. ಈಗ 2 ಅಂಕದ ಪ್ರಶ್ನೆಯಲ್ಲಿ ಸಮಾಂತರ ಶ್ರೇಣಿಯಲ್ಲಿ 2 ಲೆಕ್ಕ ಬರ್ತದೆ. ಒಂದು ಶ್ರೇಣಿಯನ್ನು ಕೊಟ್ಟು 15ನೇ ಪದ ಕಂಡುಹಿಡಿಯಿರಿ, 20ನೇ ಪದ ಕಂಡುಹಿಡಿಯಿರಿ, ಈ ರೀತಿ ಪ್ರಶ್ನೆ ಬರ್ತದೆ. ಹಾಗೆ ಅದರಲ್ಲಿ ಮೊತ್ತ ಕಂಡುಹಿಡಿಯುವ ಲೆಕ್ಕ ಕೂಡ ಇದೆ. ಸೊ ಇದನ್ನು ಮಕ್ಕಳು ಸುಲಭದಲ್ಲಿ ಅಂದರೆ ಅಭ್ಯಾಸ ಮಾಡಿ ಸುಲಭದಲ್ಲಿ ಸ್ಕೋರ್ ಮಾಡ್ಬೋದು. ಅಂದ್ರೆ ಪ್ರಾಕ್ಟೀಸ್ ಮುಖ್ಯ. ಅಂತ ಒಂದು 5-6 ಲೆಕ್ಕಗಳನ್ನು ಮಾಡ್ಬೇಕು. ಆದ್ರೂ ಏನಾಗ್ತದೆ ಅಂತ ಹೇಳಿದ್ರೆ ಈ ಸೂತ್ರ ಹಾಕುವಾಗ ಈಗ AN ಸೂತ್ರ ಅಂತ ಹೇಳಿದ್ರೆ ಪದ ಕಂಡು ಹಿಡಿಯೋ ಸೂತ್ರ AN = A + n - 1 × D. ಅಲ್ಲಿ n ಮೈನಸ್ ಹಾಕುವ ಬದಲು ಪ್ಲಸ್ ಹಾಕಿ ಬಿಡ್ತಾರೆ, ಅಥವಾ A + n - 1 ಇರುವಲ್ಲಿ A × n - 1 × D, ಅಲ್ಲಿ ಮಧ್ಯದಲ್ಲಿ ಪ್ಲಸ್ ಚಿಹ್ನೆ ಹಾಕುವುದೇ ಇಲ್ಲ. ಸೊ ಇಂಥ ಕೆಲವು ತಪ್ಪುಗಳನ್ನು ಮಾಡ್ತಾರೆ. ಹಾಗೆ ಮೊತ್ತ ಕಂಡುಹಿಡಿಯುವ ಸೂತ್ರದಲ್ಲೂ ಹಾಗೆ SN = n/2 2A + n - 1 × D ಇದೆ. ಇಲ್ಲೂ n - 2 ಪ್ಲಸ್ ಹಾಕ್ತಾರೆ. ಅಲ್ಲಿ ಚಿಹ್ನೆ ಇಲ್ಲ, ಗುಣಿಸು ಚಿಹ್ನೆ ಬ್ರಾಕೆಟ್ ಇದೆ, ಅವರು ಪ್ಲಸ್ ಹಾಕ್ತಾರೆ ಅಥವಾ ಸಮ ಚಿಹ್ನೆ ಹಾಕ್ತಾರೆ. ಇಂಥ ತುಂಬಾ ತಪ್ಪುಗಳನ್ನು ಮಾಡ್ತಾರೆ. ಸೊ ಇದಕ್ಕೆ ಏನ್ ಮಾಡ್ಬೇಕಂದ್ರೆ ಮಕ್ಕಳೇ, ಅದನ್ನ ಪ್ರಾಕ್ಟೀಸ್ ಮಾಡಿ. ಆ ಸೂತ್ರಗಳು ಈಗ ಲೆಕ್ಕ ಮಾಡುವ ಮೊದಲು ಒಂದು ಸೂತ್ರವನ್ನು 10 ಸಲ ಬರೆಯಿರಿ. ನೀವು ತೊಂದರೆ ಇಲ್ಲ, ಎಷ್ಟು ಸಲ ಬರೆದ್ರೂ ತೊಂದರೆ ಇಲ್ಲ, ಅಭ್ಯಾಸ ಮಾಡಿಕೊಳ್ಳಿ. ಒಂದು 10 ಸಲ ಬರೆದ ನಂತರ ನಿಮ್ಗೆ ಸೂತ್ರ ಬರ್ತದೆ, ಕರೆಕ್ಟ್ ಬರ್ತದೆ. ಆ ಲೆಕ್ಕಗಳು ನಿಮ್ಗೆ ಟೀಚರ್ಸ್ ಹೇಳಿ ಕೊಟ್ಟಿರ್ತಾರೆ. ಆ ಲೆಕ್ಕಗಳನ್ನು ಬಿಡಿಸಿಕೊಳ್ಳಿ. ಬಿಡಿಸಿದ ನಂತರ ಅದನ್ನು ಮನೆಗೆ ಹೋಗಿ ಮಾಡಬೇಕು. ನಮ್ಮಲ್ಲಿ ಇದ್ದಾರೆ ಮಕ್ಕಳು, ಕ್ಲಾಸಲ್ಲಿ ಮಾಡ್ತಾರೆ, ಮನೆಗೆ ಹೋದ ಮೇಲೆ ಅದನ್ನು ಮಾಡೋದೇ ಇಲ್ಲ, ನೆಕ್ಸ್ಟ್ ಡೇ ಹಾಗೇನೆ ಬಂದಿರ್ತಾರೆ. ಸೊ ಅವರು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿದ್ರೆ ಅದು ಅವ್ರಿಗೆ ಮನಸ್ಸಲ್ಲಿ ಖಂಡಿತ ಉಳಿತದೆ. ಹಾಗೆಯೇ 2 ಮಾರ್ಕ್ಸಿನ ಒಂದು ಜಾಮಿತಿಯ ದತ್ತಾನುಪಾತಾಂಕದಲ್ಲಿ ಅಂದರೆ ರೇಖಾಖಂಡವನ್ನು ದತ್ತಾನುಪಾತದ ಜಾಮಿತಿಯ ರಚನೆಯಿಂದ ಬಿಡಿಸುವುದೇ ಇದೆ. ಸೊ ಉದಾಹರಣೆಗೆ ಹೇಳುವುದಾದ್ರೆ 8 ಸೆಂಟಿಮೀಟರ್ ಉದ್ದವಿರುವ ರೇಖಾಖಂಡವನ್ನು ಹೇಳಿದ ಅದನ್ನು 2:3 ಅನುಪಾತದಲ್ಲಿ ವಿಭಾಗಿಸುವುದು ಅಂತ ಇದೆ. ಸೊ ಅನುಪಾತ ಬೇರೆ ಬೇರೆ ಇರ್ತದೆ, ಒಂದೊಂದು ಲೆಕ್ಕಕ್ಕೆ ಒಂದೊಂದು ರೀತಿ ಇರ್ತದೆ. ಆ ಅನುಪಾತ ಅಂದ್ರೆ ಈಗ ಉದಾಹರಣೆಗೆ ನಾನು ಹೇಳುವುದಾದ್ರೆ 2:3 ಇದ್ರೆ ಆ ಮಕ್ಳು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಫಸ್ಟಿಗೆ 2 ಅನುಪಾತ 2 ಕಂಸದಲ್ಲಿ ಒಂದು ಬಿಂದುವನ್ನು ಗುರುತಿಸ್ಬೇಕು. ಮತ್ತಿನ 3 ಇದ್ರೆ ಪದೇ ಅಂತಹ ಲೆಕ್ಕಗಳನ್ನು ಬಿಡಿಸ್ತಾ ಇದ್ರೆ ಖಂಡಿತ ನೀವು ಅದನ್ನು ಅಂಕಗಳನ್ನು ಗಳಿಸಲಿಕ್ಕೆ ಆಗ್ತದೆ. ಓಕೆ, ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಬಹುಶಃ ರಸಾಯನಶಾಸ್ತ್ರದಲ್ಲಿ ಅಂತಹ ಒಂದು ಸಮಸ್ಯೆಗಳು ಬರ್ಬೋದು ಅನ್ನುವಂಥದ್ದು ಎಲ್ಲರ ಒಂದು ತಿಳ್ಕೊಂಡಿರುವಂತಹ ವಿಚಾರಗಳು. ಶಿಕ್ಷಕರು ಸ್ವಲ್ಪ ಬ್ರೀಫ್ ಆಗಿ ಹೇಳೋದಾದ್ರೆ ಸಣ್ಣ ತಪ್ಪುಗಳು ಮಾಡ್ತಾರೆ. ಅಲ್ಲಿ ಮೊದಲನೇ ಹೇಳಬೇಕಾದದ್ದು ವಿದ್ಯಾರ್ಥಿಗಳು ಪ್ರಶ್ನೆ ಸಂಖ್ಯೆಯನ್ನು ಸರಿಯಾಗಿ ನಮೂದಿಸುವುದಿಲ್ಲ. ಅದು ಫಸ್ಟ್ ನಮೂದಿಸಬೇಕಾದ ವಿಚಾರ. ಯಾಕಂದ್ರೆ ಉತ್ತರ ಎಲ್ಲ ಸರಿಯಾದ ಉತ್ತರವನ್ನು ಬರೆದು ಪ್ರಶ್ನೆ ಸಂಖ್ಯೆಯನ್ನು ಹಾಕಿಲ್ಲ ಅಂದ್ರೆ ಆ ಪ್ರಶ್ನೆಯನ್ನು ಮೌಲ್ಯಮಾಪನ ಮಾಡುವುದಿಲ್ಲ. ಅದೊಂದು ವಿಚಾರ, ಪ್ರತಿಯೊಬ್ಬರು ಗಮನ ಇಟ್ಕೊಂಡಿರಲೇಬೇಕಾದ ವಿಚಾರ. ಎರಡನೇದು, ಕೆಲವು ಸಣ್ಣದಾದಂತಹ ಡೆಫಿನಿಷನ್ ನಿರೂಪಣೆಗಳಲ್ಲಿ ಒಂದೊಂದು ಶಬ್ದದಲ್ಲಿ ವ್ಯತ್ಯಾಸ ಇರ್ತದೆ. ಉದಾಹರಣೆಗೆ ಮೆಂಡಲ್ ಇವನ್ ಆವರ್ತ ಕೋಷ್ಟಕ ಅಂತ ಇದೆ. ಆವರ್ತ ಕೋಷ್ಟಕ ನಿಯಮ ಏನ್ ಹೇಳ್ತಂದ್ರೆ ಧಾತುವಿನ ಲಕ್ಷಣಗಳು ಅವುಗಳ ಪರಮಾಣು ರಾಶಿ ಸಂಖ್ಯೆಯ ಆವರ್ತನೀಯ ಪುನರಾವರ್ತನೆಗಳು ಅಂತ ಡೆಫಿನಿಷನ್ ಒಂದೇ ಲೈನಲ್ಲಿ ಏನೋ ಬರೆಯುವಂತ ಉತ್ತರ ಅದು. ಅದೇ ಮೋಸ್ಟ್ಲಿ ಅಥವಾ ಆಧುನಿಕ ಆವರ್ತ ಕೋಷ್ಟಕ ನಿಯಮ ಏನ್ ಹೇಳ್ತದೆ ಅಂದ್ರೆ ಧಾತುವಿನ ಲಕ್ಷಣಗಳು ಅವುಗಳ ಪರಮಾಣು ಸಂಖ್ಯೆಯ ಅಂದ್ರೆ ರಾಶಿ ಸಂಖ್ಯೆ ಮತ್ತು ಸಂಖ್ಯೆ ಒಂದು ಸಣ್ಣ ವ್ಯತ್ಯಾಸ, ಆ ವ್ಯತ್ಯಾಸದಲ್ಲಿ ಮಕ್ಕಳು ಒಂದು ಅಂಕವನ್ನು ಕಳೆದುಕೊಳ್ಳುವ ಸಾಧ್ಯತೆ ಉಂಟು. ಆಗ ಅದನ್ನು ಯಾವಾಗ ಆತರ ಕನ್ಫ್ಯೂಸಿಂಗ್ ಪ್ರಶ್ನೆ ಬಂದಾಗ ಮಕ್ಕಳು ಸಣ್ಣ ಚೀಟಿಯಲ್ಲಿ ಅಥವಾ ಅವರಿಗೆ ಅನುಕೂಲ ಆಗುವಾಗ ಸಿನಾಪ್ಸಿಸ್ ಅಂತ ಮಾಡಿ ಕಿಸೆಯಲ್ಲಿ ಇಟ್ಕೊಂಡು ಅಥವಾ ಜೇಬಲ್ಲಿ ಇಟ್ಕೊಂಡು ಅವರು ಫ್ರೀ ಇದ್ದಾಗ ಒಮ್ಮೆ ಮರೆತು ಹೋದ್ರೆ ತೆಗೆದು ನೋಡೋದು.
ಪುನರ್ಬಂಧ ಮಾಡ್ಕೊಳ್ಳೋದು, ಹಾಗೆ ಮಾಡ್ಕೊಳ್ಬೋದು. ಇನ್ನೊಂದು ಅದೇ ಥರದ ಪ್ರಶ್ನೆ ಇನ್ನೊಂದಿದೆ, ಫ್ಲೆಮಿಂಗ್ ಅಂತ ಬಹಳ ಸಂಭವನೀಯ ಪ್ರಶ್ನೆ. ಯಾಕಂದರೆ ವಿಜ್ಞಾನದಲ್ಲಿ ಇಂಪಾರ್ಟೆಂಟ್ ಪ್ರಶ್ನೆ ಅಂತ ತಪ್ಪಾಗುತ್ತೆ. ಒಂದ್ಸಲ ನಾವು ಇಂಪಾರ್ಟೆಂಟ್ ಪ್ರಶ್ನೆ ಅಂತ ಎಲ್ಲ ಹೇಳಿ ನಮಗೆ ವ್ಯತಿರಿಕ್ತವಾದಂಥ ಪ್ರಶ್ನೆ ಪತ್ರಿಕೆ ಬಂದಿದೆ, ನಾವು ಸೋತಿದ್ದೇವೆ, ವೃತ್ತಿಯಲ್ಲಿ ವಿಜ್ಞಾನ ಸಿಕ್ಕಿ ಒಂದು ಸೋತಿದ್ದಾರೆ ನಮ್ಮಲ್ಲಿ. ಅದಕ್ಕೆ ನಾನು ಹೇಳ್ತೇನೆ, ನಮ್ಮಲ್ಲಿ ಇಂಪಾರ್ಟೆಂಟ್ ಪ್ರಶ್ನೆ ಅಂತ ಹೇಳೋದಿಲ್ಲ, ಸಂಭವನೀಯ ಪ್ರಶ್ನೆ ಅಂತ ಹೇಳ್ಬೋದು ಅಷ್ಟೇ. ಯಾಕಂದರೆ ವಿಜ್ಞಾನದಲ್ಲಿ ಪಾಠದಲ್ಲಿ ಬರುವಂಥ ಎಲ್ಲ ಅಂಶಗಳು ಇಂಪಾರ್ಟೆಂಟೇ. ಅಭ್ಯಾಸದಲ್ಲಿರುವಂತಹ ಪ್ರಶ್ನೆಗಳು ಪರೀಕ್ಷೆಗೆ ಬರೋದು ಕಡಿಮೆ. ಒಬ್ಬ ವಿದ್ಯಾರ್ಥಿ ಪ್ರತಿ ಪಾಠದ ಪ್ರತಿ ಪುಟದ ಪ್ರತಿ ಶಬ್ದವನ್ನು ಓದಿದ್ರೆ ಮಾತ್ರ ಅವನು ಗರಿಷ್ಠ ಅಂಕವನ್ನು ಪಡೆದುಕೊಳ್ಳಬಲ್ಲ. ಈಗ ಹೇಳಿದಾಗೆ ಇನ್ನೊಂದು ಪ್ರಶ್ನೆ, ಫ್ಲೆಮಿಂಗನ ಎಡಗೈ ಮತ್ತು ಬಲಗೈ ನಿಯಮ. ಅದರಲ್ಲಿ ಸಾಮಾನ್ಯವಾದ ಪರಿಕಲ್ಪನೆಗಳೇ. ಅಲ್ಲಿ ಬಲಗೈಯ ಮತ್ತು ಎಡಗೈಯ ಹೆಬ್ಬೆರಳು, ತೋರು ಬೆರಳು ಮತ್ತು ಮಧ್ಯ ಬೆರಳನ್ನು ಪರಸ್ಪರ ಲಂಬವಾಗಿರಿಸಿದಾಗ ಇಲ್ಲಿ ಮಧ್ಯದ ಬೆರಳಲ್ಲಿ ಮಾತ್ರ ವ್ಯತ್ಯಾಸಗಳು. ಮಧ್ಯದ ಬೆರಳು, ಬಲಗೈಯ ನಿಯಮದಲ್ಲಿ ಮಧ್ಯದ ಬೆರಳು ಪ್ರೇರಿತ ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸಿದರೆ, ಎಡಗೈ ನಿಯಮದಲ್ಲಿ ಮಧ್ಯದ ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸುತ್ತದೆ. ಸ್ವಲ್ಪ ವ್ಯತ್ಯಾಸ. ಸೊ ಅಂಥ ಪ್ರಶ್ನೆಗಳಿಗೆ ತುಂಬ ಗಮನ ಕೊಡಬೇಕು. ಅದು ಪ್ರೊಬ್ಯಾಬಲ್ ಪ್ರಶ್ನೆ, ಹೆಚ್ಚಾಗಿ ಬರ್ತಾ ಇರುವಂಥ ಪ್ರಶ್ನೆಗಳು. ಅಂಥ ಪ್ರಶ್ನೆಗಳಿಗೆ ಮಕ್ಕಳು ಹೆಚ್ಚು ಇಂಪಾರ್ಟೆನ್ಸ್ ಕೊಡಬೇಕು. ಇನ್ನು ರಸಾಯನಶಾಸ್ತ್ರದಲ್ಲಿ ಸಮೀಕರಣ ಸ್ವಲ್ಪ ಕಬ್ಬಿಣದ ಕಡಲೆ ಥರನೇ ಇದೆ. ಆ ಸಮೀಕರಣಕ್ಕೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡಬೇಕಾಗುತ್ತೆ. ಅದನ್ನು ಬರ್ದೇ ಕಲಿಬೇಕಾಗುತ್ತೆ. ಬರೆದು ಕಲಿತು ನಾ ಈಗ ಹೇಳಿದಾಗೆ ಸಣ್ಣ ಸಣ್ಣ ಸಿನಾಪ್ಸಿಸ್ ಮಾಡಿ ಇಟ್ಕೊಂಡು ಶಾಲೆಗೆ ಬರುವ ಸಮಯದಲ್ಲಿ ಅಥವಾ ಫ್ರೀ ಆಗಿದ್ದ ಸಮಯದಲ್ಲಿ ಪುನಃ ನೋಡ್ತಾ ನೋಡ್ತಾ ಪುನರ್ಮನನ ಮಾಡ್ತಾ ಇದ್ರೆ, ಯಾಕಂದ್ರೆ ರಸಾಯನಶಾಸ್ತ್ರ ಅನ್ನೋದು ಇವಾಪರೇಟ್ ಆಗುವ ಸಬ್ಜೆಕ್ಟ್. ಈಗ ಓದಿದ್ದು ನೆಕ್ಸ್ಟ್ ಮುಂದಿನ ಮೊಮೆಂಟಿಗೆ ಅದು ಮರ್ತೋಗಿರ್ತದೆ. ಆಗ ಪುನರ್ಮನನ ಮಾಡ್ತಾ ಇದ್ರೆ ಮಾತ್ರ ಅಂತ ಸಮೀಕರಣವನ್ನು ಮಕ್ಕಳಿಗೆ ಪರೀಕ್ಷೆಯಲ್ಲಿ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ಓಕೆ, ಇನ್ನು ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಬರ್ತೇನೆ. ಅದಕ್ಕಿಂತ ಮೊದಲು ಕಾಲರ್ ಇದ್ದಾರೆ, ಅವರ ಪ್ರಶ್ನೆಗೆ ಉತ್ತರಿಸಿ ಮತ್ತೆ ಮಾತುಕತೆಯನ್ನು ಮುಂದುವರಿಸೋಣ ಅಂತ ಹೇಳ್ತಾ. ಹಲೋ 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 ಸರ್. ಹಲೋ, ನಮಸ್ತೆ. ಹಲೋ 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 ನಮಸ್ತೆ. ಹಲೋ ಸರ್, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ದಿನೇಶ್ ಅಂತ. ದಿನೇಶ್ ಅಂತ. ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ ದಿನೇಶ್ ಅವರೇ? ಬೆಂಗಳೂರು. ಬೆಂಗಳೂರಿಂದ. ಓಕೆ, ಕೇಳಿ, ತಮ್ಮ ಪ್ರಶ್ನೆಯನ್ನ ಕೇಳಬಹುದು. ಗಣಿತ, ವಿಜ್ಞಾನ ಹಾಗೇನೆ ಸಮಾಜ ವಿಜ್ಞಾನ ಶಿಕ್ಷಕರು ನಮ್ಮ ಜೊತೆಗಿದ್ದಾರೆ. ತಮಗೆ ಏನಾದ್ರೂ ಗೊಂದಲಗಳಿದ್ರೆ ಅದನ್ನ ಬಗೆಹರಿಸಿಕೊಳ್ಬಹುದು ಈ ಸಂದರ್ಭದಲ್ಲಿ. ಇಂಗ್ಲಿಷ್ ಹಲೋ, ಇಂಗ್ಲಿಷ್ಗೆ ಸಂಬಂಧಪಟ್ಟ ಹಾಗೆಯಾ? ಇವತ್ತು ಮುಖ್ಯವಾಗಿ ಕೋರ್ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತಹ ಶಿಕ್ಷಕರು ನಮ್ಮ ಜೊತೆಗೆ ಇರುವಂತದ್ದು. ಇಂಗ್ಲಿಷ್ಗೆ ಸಂಬಂಧಪಟ್ಟ ಹಾಗೆ ನಿನ್ನೆ ನಾವು ಈ ಒಂದು ನೇರಪ್ರಸಾರ ಕಾರ್ಯಕ್ರಮವನ್ನ ಮಾಡಿದ್ವಿ. ಸೊ ಗಣಿತ, ವಿಜ್ಞಾನ ಅಥವಾ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳಿದ್ರೆ ಈ ಸಂದರ್ಭದಲ್ಲಿ ತಾವು ಕೇಳಬಹುದು. ಅದಕ್ಕೆ ತಮಗೆ ಈ ಸಂದರ್ಭದಲ್ಲಿ ಉತ್ತರವನ್ನ ಕೊಡಬಹುದು ಅನ್ನುವಂಥದ್ದನ್ನ ಹೇಳ್ತಾ ಇದ್ದೇವೆ. ದಿನೇಶ್ ಅವರೇ ಹೇಳಿ ಹೇಳಿ. ಅದೇ ಪ್ರಶ್ನೆ ಸಮಾಂತರ ಶ್ರೇಣಿ ಲೆಕ್ಕ. ತಮ್ಮ ಧ್ವನಿ ಕ್ಲಿಯರ್ ಆಗಿ ಕೇಳಿಸ್ತಾ ಇಲ್ಲ. ಸಮಾಂತರ ಶ್ರೇಣಿ. ಹಲೋ, ಶ್ರೇಣಿಯ ಏನು? ಸಮಾಂತರ ಶ್ರೇಣಿಯ ವಾಯ್ಸ್ ಬ್ರೇಕ್. ಎಸ್, ನಿಮ್ಮ ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ದಯವಿಟ್ಟು ತಾವು ಮತ್ತೊಮ್ಮೆ ಪ್ರಯತ್ನಿಸಿ ಅನ್ನುವಂತ ಒಂದು ವಿನಂತಿಯನ್ನ ಈ ಸಂದರ್ಭದಲ್ಲಿ ನಾವು ಮಾಡಿಕೊಳ್ತಾ ಇದ್ದೇವೆ. ಧನ್ಯವಾದಗಳು ತಮ್ಮ ಒಂದು ಪ್ರಯತ್ನಕ್ಕಾಗಿ. ಎಸ್, ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಸರ್, ಬಹುಶಃ ತಾವು ಈಗಾಗಲೇ ಒಂದು ವಿಚಾರವನ್ನಲ್ಲಿ ಮೇಲಿಂದ ಮೇಲೆ ಹೇಳಿದ್ರಿ, ಆ ಸ್ಥಳವನ್ನು ಗುರುತಿಸುವಲ್ಲಿ ಹೆಚ್ಚಾಗಿ ಮಿಸ್ಟೇಕ್ ಆಗುತ್ತೆ ಅನ್ನುವಂಥದ್ದು. ಇನ್ನು ಸ್ವಲ್ಪ ಬ್ರೀಫ್ ಆಗಿ ಎಕ್ಸ್ಪ್ಲೈನ್ ಮಾಡೋದಿದ್ರೆ. ಸಮಾಜ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳು ಕೆಲವೊಂದು ಸಂದರ್ಭದಲ್ಲಿ ಅಂಕಗಳನ್ನು ಕಳೆದುಕೊಳ್ಳುವಂಥ ಸಾಧ್ಯತೆಗಳಿರ್ತದೆ. ಬಹು ಆಯ್ಕೆ ಪ್ರಶ್ನೆಗಳು ಮತ್ತು ಒಂದು ಅಂಕದ ಪ್ರಶ್ನೆಗಳಿಗೆ ಸಂಬಂಧಿಸಿದಂತೆ ನಮಗೆ ಈ ಪ್ರಶ್ನೆಗಳು ತುಂಬಾ ಸರಳ ಅಂತ ಮೇಲ್ನೋಟಕ್ಕೆ ನೋಡುವಾಗ ಅನಿಸ್ತದೆ. ಬಹು ಆಯ್ಕೆಯಲ್ಲಿ 4 ಉತ್ತರಗಳು ಅಲ್ಲೇ ಇರ್ತದೆ, ಸರಳ ಅಂತ ಹೇಳಿ ಯಾವುದೋ ಒಂದು ಉತ್ತರವನ್ನ ವಿದ್ಯಾರ್ಥಿಗಳು ಬರೀತಾರೆ. ಆದರೆ ಅಲ್ಲಿ ತುಂಬಾ ಹತ್ತಿರದ ಆಯ್ಕೆಗಳು ಇರ್ತವೆ. ಈ ಸಂದರ್ಭದಲ್ಲಿ ಗೊಂದಲವನ್ನ ಮಾಡಿಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇರ್ತದೆ. ಉದಾಹರಣೆಗೆ ಮಾನವ ಹಕ್ಕುಗಳ ಘೋಷಣೆಯಾದ ವರ್ಷ ಡ್ಯಾಶ್, ಇಲ್ಲಿ 1947, 1948, 1950, 1942 ಹೀಗೆ ವರ್ಷಗಳು ಇದ್ದಾಗ ಇಲ್ಲಿ ಹತ್ತಿರದಲ್ಲಿದೆ ಆ ವರ್ಷಗಳೆಲ್ಲ. ಆಗ ಮಕ್ಕಳು ಗೊಂದಲವನ್ನು ಮಾಡುವಂತಹ ಸಾಧ್ಯತೆ ಇರ್ತದೆ. ಇದಕ್ಕೆ ಈ
ಕಾಲಾನುಕ್ರಮದಲ್ಲಿ ಈ ಘಟನೆಗಳನ್ನ ಸ್ಮರಣೆಯಲ್ಲಿ ಇಟ್ಕೊಳ್ಬೇಕಾದಂತಹ ಅವಶ್ಯಕತೆ ಇರ್ತದೆ. ಈ ಸವಿಗಳು ವರ್ಷ ಬಂದಾಗ ಕಾಲಾನುಕ್ರಮವನ್ನ ನಾವು ಸ್ಮರಣೆಗೆ ತಂದುಕೊಂಡು ಉತ್ತರವನ್ನು ಬರೆದಾಗ ಅಂಕ ಪಡೆಯುವಂತಹ ಸಾಧ್ಯತೆ ಇದೆ. ಇನ್ನು 1 ಅಂಕದ ಪ್ರಶ್ನೆಯಲ್ಲಿ ಹೆಚ್ಚಿನ ಸಂದರ್ಭ ಅಲ್ಲಿ ಒಂದು ಶಬ್ದ ಅಥವಾ ಹೆಚ್ಚಂದ್ರೆ ಒಂದು ವಾಕ್ಯದಲ್ಲಿ ಉತ್ತರಿಸುವಂಥದ್ದು ಇರುವಂಥದ್ದು. ಇಲ್ಲಿ ಉತ್ತರ ತುಂಬಾ ನಿಖರವಾಗಿ ಇರಬೇಕಾಗ್ತದೆ. ಮೌಲ್ಯಮಾಪಕರು ಅಲ್ಲಿ ನಿರ್ದಿಷ್ಟವಾದ ಉತ್ತರವನ್ನಷ್ಟೇ ಬಯಸ್ತಾರೆ. ಇಲ್ಲಿ ವಿವರಣಾತ್ಮಕವಾಗಿ ಬರೆಯುವಂತಹ ಅವಶ್ಯಕತೆ ಇರೋದಿಲ್ಲ. ಕೆಲವೊಂದು ಮಕ್ಕಳು ವಿವರವಾಗಿ ಬರೀತಾರೆ, ಆದರೆ ಅಲ್ಲಿ ನಿಖರವಾದಂತಹ ಉತ್ತರವೇ ಇರುವುದಿಲ್ಲ. ಅಂತಹ ಸಂದರ್ಭದಲ್ಲಿ ನಮಗೆ ಅಂಕಗಳನ್ನು ಕೊಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಉತ್ತರ ಎಲ್ಲಿ ಅಂತ ಹೇಳಿ ಹುಡುಕಬೇಕಾಗ್ತದೆ ಪ್ರಬಂಧದ ರೀತಿಯಲ್ಲಿ ದೀರ್ಘವಾಗಿ ಉತ್ತರಿಸಿದರೆ. ಇನ್ನು 2 ಅಂಕದ ಪ್ರಶ್ನೆಗಳಿಗೆ ಬಂದರೆ ಅಲ್ಲಿ ಕೆಲವು ವಿದ್ಯಾರ್ಥಿಗಳು ನಾವು ಈಗಾಗಲೇ ಪರೀಕ್ಷೆಯಲ್ಲಿ ಗಮನಿಸಿದಂತೆ ದೀರ್ಘವಾಗಿ ಉತ್ತರವನ್ನು ಬರೀತಾರೆ, ಒಂದು ಪ್ಯಾರಾಗ್ರಾಫ್ ರೀತಿಯಲ್ಲಿ. ಈ ರೀತಿಯಲ್ಲಿ ಬರೆಯುವುದರಿಂದ ಏನಾಗ್ತದೆ ಅಂತ ಹೇಳಿದ್ರೆ ಆ ಪ್ರಶ್ನೆಗೆ ಸಂಬಂಧಿಸಿದಂತಹ ಉತ್ತರ ಮೌಲ್ಯಮಾಪಕರ ಗಮನಕ್ಕೆ ತಕ್ಷಣ ಬರುವುದಿಲ್ಲ. ಈ ಪ್ಯಾರಾಗ್ರಾಫ್ ರೀತಿಯಲ್ಲಿ ಬರೆಯುವುದಕ್ಕಿಂತ ಪಾಯಿಂಟ್ಗಳನ್ನಾಗಿ ಮಾಡಿದ್ರೆ, ಉದಾಹರಣೆಗೆ 2 ಅಂಕಕ್ಕೆ 4 ಪಾಯಿಂಟ್ಗಳನ್ನ ಬರೀಬೇಕಾಗ್ತದೆ. ಅರ್ಧ ಮಾರ್ಕಿನಂತೆ 4 ಪಾಯಿಂಟ್ಗಳನ್ನ ಬರೆದ್ರೆ 2 ಅಂಕಗಳು ಮಕ್ಕಳಿಗೆ ಸುಲಭವಾಗಿ ಸಿಗ್ಲಿಕ್ಕೆ ಸಾಧ್ಯತೆ ಇದೆ. ಅದಕ್ಕಿಂತ ಹೆಚ್ಚು ಪಾಯಿಂಟ್ಗಳನ್ನ ಬರೆಯುವ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಸಮಯ ತುಂಬಾ ಹೆಚ್ಚು ಹೋಗ್ತದೆ. ಬೇರೆ ಪ್ರಶ್ನೆಗಳನ್ನ ಆ ಸಂದರ್ಭದಲ್ಲಿ ಉತ್ತರಿಸಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನು ಕೆಲವೊಂದು ಪ್ರಶ್ನೆಗಳಿಗೆ, ಉದಾಹರಣೆಗೆ 3 ಅಂಕಗಳ ಪ್ರಶ್ನೆಗಳಲ್ಲಿ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎಲ್ಲ ಏನು ಈ ಅಧ್ಯಾಯದಲ್ಲಿ ಬರುವಂತಹ ಪ್ರಶ್ನೆ 1857ರ ದಂಗೆಯ ವಿಫಲತೆಗೆ ಕಾರಣಗಳನ್ನು ತಿಳಿಸಿ. ಆಗ ವಿದ್ಯಾರ್ಥಿಗಳು ದಂಗೆಯ ಪರಿಣಾಮಗಳನ್ನು ಬರೀತಾರೆ. ಪ್ರಶ್ನೆ ಸರಿಯಾಗಿ ಅರ್ಥ ಮಾಡಿಕೊಂಡು ಉತ್ತರಿಸುವಂತಹ ಅವಶ್ಯಕತೆ ಇದೆ. ಕಾರಣವನ್ನ ಕೇಳಿದ್ರೆ ಆ ದಂಗೆಗೆ ಏನು ಕಾರಣಗಳು ಅದನ್ನು ಸ್ಪಷ್ಟವಾಗಿ ಪಾಯಿಂಟ್ ರೂಪದಲ್ಲಿ ಬರೆದ್ರೆ ಅಂಕಗಳನ್ನ ಸುಲಭವಾಗಿ ತಿಳ್ಕೊಳ್ಬೋದು. ಪ್ರಶ್ನೆ ಸ್ಪಷ್ಟವಾಗಿ ಓದಬೇಕು ಮತ್ತು ಅದನ್ನ ಅರ್ಥೈಸಿಕೊಂಡು ಆಲೋಚನೆ ಮಾಡಿಕೊಂಡು ಉತ್ತರವನ್ನ ನಿಖರವಾಗಿ ಬರಿಬೇಕಾಗ್ತದೆ. ಇನ್ನು ಭಾರತಕ್ಕೆ ಮುಂದುವರಿಸೋಣ. ಒಬ್ಬರು ಮತ್ತೊಬ್ಬರು ಕಾಲರ್ ಇದ್ದಾರೆ, ಅವ್ರ ಜೊತೆ ಮಾತಾಡಿಕೊಂಡು ಮತ್ತೆ ಹೆಚ್ಚಿನ ಮಾಹಿತಿ ಪಡ್ಕೊಳ್ಳೋಣ. ಹಲೋ 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 ಸರ್. ಹಲೋ, ಹೇಳಿ, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಈಗ ಹೇಳಿದ್ದೀವಲ್ರಿ. ಹಾ, ಓಕೆ. ಮತ್ತೆ ದಿನೇಶ್ ಅವರು ನೇರ ಸಂಪರ್ಕಕ್ಕೆ ಬಂದಿರುವಂತದ್ದು. ಹೇಳಿ, ತಮ್ಮ ಪ್ರಶ್ನೆಯನ್ನು ಸ್ಪಷ್ಟವಾಗಿ ಕೇಳಿ. ಸಮಾಂತರ ಶ್ರೇಣಿ ಲೆಕ್ಕ ಇದೆಯಲ್ಲ, 1 ಅಂಕದ ಪ್ರಶ್ನೆ ನಾನು ಹೇಳಿದ್ದೇನೆ. ಹಾಗೆ 2 ಅಂಕದಲ್ಲಿ ಶ್ರೇಣಿ ಕೊಟ್ಟು, ಈಗ ಉದಾಹರಣೆಗೆ 8 3 ಅಲ್ರಿ ಎಸ್ ಎನ್ ಸೂತ್ರ ಎನ್ ಎನ್ ಸೂತ್ರ. ಹೌದೌದು. ಲೆಕ್ಕ ಅಷ್ಟೇ. 2 ಮಾರ್ಕ್ಸಿನ ಪ್ರಶ್ನೆಗೆ ನಿಮ್ಗೆ ಬರುವಂತದ್ದು ಒಂದು AN ಸೂತ್ರ ಹಾಕುವಂತ ಪ್ರಶ್ನೆ, ಮತ್ತೊಂದು SN ಸೂತ್ರ ಹಾಕುವಂತ ಪ್ರಶ್ನೆ. ಈಗ ಸರಿ, ಅಲ್ಲಿ ಮೊದಲ ಪದ ಮತ್ತು ಡಿ ಸಾಮಾನ್ಯ ವ್ಯತ್ಯಾಸ, ಮೊದಲ ಪದ ಮತ್ತು ಸಾಮಾನ್ಯ ವ್ಯತ್ಯಾಸ ಕರೆಕ್ಟ್ ಆಗಿ ಹಾಕಬೇಕು. ಮತ್ತೆ ಸೂತ್ರವನ್ನು ನೀನು ಚೆನ್ನಾಗಿ ಕಲಿಬೇಕು. ಸೂತ್ರ ನೀನು ಹಲೋ ಕಲ್ತಿದ್ದಿ ಸೂತ್ರನ. ಓಕೆ. ಆ ಸೂತ್ರಕ್ಕೆ ಫಸ್ಟ್ ಸೂತ್ರಕ್ಕೆ ಅರ್ಧ ಮಾರ್ಕ್ಸ್ ಇದೆ. ಆಮೇಲೆ ಅದಕ್ಕೆ ಅನುಗುಣವಾಗಿ ಆಯಾ ಎ ಅಡಿಯಲ್ಲಿ ಅದರ ಬೆಲೆ, ಡಿ ಇರುವಲ್ಲಿ ಅದರ ಬೆಲೆ, ಎನ್ ಇರುವಲ್ಲಿ ಅದರ ಬೆಲೆ ಹಾಕಿದಲ್ಲಿ ನಿಂಗೆ ಅರ್ಧ ಮಾರ್ಕ್ಸ್ ಬರ್ತದೆ. ಹೇಳಿ. ಆ ಲೆಕ್ಕ ಬರ್ತದ ನಮಗೆ. ಹಾ, ಇದು 3 ಅಂಕದ ಐತಲ್ಲ, 3 ಅಂಕದ್ದು ಅಪ್ಲಿಕೇಶನ್ ಅನ್ವಯ ಲೆಕ್ಕ, ಅದು ಬರ್ತಾ ಇಲ್ಲ. ಅದನ್ನು ಚೆನ್ನಾಗಿ ಅಪ್ಲಿಕೇಶನ್ ಲೆಕ್ಕವನ್ನು ಅಥವಾ ಅನ್ವಯ ಪ್ರಶ್ನೆಗಳನ್ನು ಚೆನ್ನಾಗಿ ಈ ಹಿಂದಿನ ಕ್ವಶನ್ ಪೇಪರ್ಸ್ ಅನ್ನು ನೀನು ತೆಗೆದ್ರೆ ಅದರಲ್ಲಿ ಹಲವಾರು ಅನ್ವಯ ಪ್ರಶ್ನೆಗಳು ಇರ್ತವೆ. ಸೊ ಅದನ್ನು ಪ್ರಾಕ್ಟೀಸ್ ಮಾಡು. ಮತ್ತೆ ಅನ್ವಯ ಪ್ರಶ್ನೆ, ಈಗ ಕಳೆದ ವರ್ಷ ಕೊಟ್ಟದನ್ನ ಈ ವರ್ಷ ಕೊಡುದಿಲ್ಲ, ಅದು ಹೊಸತಾಗಿರ್ತದೆ. ಸೊ ಅಥವಾ ಮತ್ತೆ ನಿನ್ನ ಪಾಠ ಪುಸ್ತಕದಲ್ಲಿ ಇರುವಂತಹ ಪ್ರಶ್ನೆಗಳು ಯಾವುದು ಇರುವುದಿಲ್ಲ. ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಹಿಂದಿನ ಪ್ರಶ್ನೆಗಳನ್ನು ಅಭ್ಯಾಸ ಮಾಡಿ ಅದಕ್ಕೆ ಅನುಗುಣವಾಗಿ ಈ ಪ್ರಶ್ನೆ ಬಂದಾಗ ಅದಕ್ಕೆ ಅನುಗುಣವಾಗಿ ಬಿಡಿಸಿಕೊಂಡು ಹೋಗ್ಬೇಕಾಗ್ತದೆ. ನಿನ್ನ ಟೀಚರಲ್ಲಿ ಒಂದು 10ರಿಂದ 20 ಅನ್ವಯಿಕ ಪ್ರಶ್ನೆಗಳನ್ನ ಪಟ್ಟಿ ಮಾಡಿಕೊಂಡು ಅವ್ರ ಹತ್ರ ಕೇಳು.
ಅದು ಹೇಗೆ ಸಾಲ್ವ್ ಮಾಡುವಂಥದ್ದು ಅಂತೇಳಿ ಒಮ್ಮೆ 10 ಪ್ರಶ್ನೆಗಳನ್ನು ಒಮ್ಮೆ ನೀನೇ ಸ್ವತಃ ಪ್ರಯತ್ನ ಮಾಡು ಟೀಚರ್ ಹೇಳಿದ ಮೇಲೆ. ಆನಂತರ ನೋಟ್ಸನ್ನು ನೋಡಿಕೊಂಡು ಒಮ್ಮೆ ಸಾಲ್ವ್ ಮಾಡು. ಆನಂತರ ನೀನೇ ಪುಸ್ತಕ ನೋಟ್ಸ್ ಎಲ್ಲ ಮುಚ್ಚಿಟ್ಟು ಸಾಲ್ವ್ ಮಾಡಲಿಕ್ಕೆ ಟ್ರೈ ಮಾಡು. ಆಗ ಟೀಚರ್ಸ್ ಅದಕ್ಕೆ ಸಮಸ್ಯೆಗೆ ಪರಿಹಾರ ಕೊಡ್ತಾರೆ. ಎಲ್ಲಿಂದ ಕರೆ ಮಾಡಿದ್ದು ನೀನು? ಹಲೋ ಹಲೋ. ಎಸ್, ಬಹುಶಃ ಅವರ ಕರೆ ಡಿಸ್ಕನೆಕ್ಟ್ ಆಗಿದೆ. ಉತ್ತರ ದೊರಕಿದೆ ಅಂತ ಭಾವಿಸ್ತೇವೆ. ಸರ್, ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ತಾವು ಹೇಳ್ತಾ ಇದ್ರಿ. ಓಕೆ, ಮುಂದುವರಿಸೋಣ. ಇನ್ನೊಂದು ಕಾಲರ್ ಇದ್ದಾರೆ, ಅವ್ರ ಜೊತೆ ಮಾತಾಡ್ಕೊಳ್ಳೋಣ. ಹಲೋ ಹಲೋ, ನಮಸ್ತೆ. ತಮ್ಮ ಹೆಸರು? ನಾವು ಬೆಂಗಳೂರಿಂದ ಕರೆ ಮಾಡಿದ್ದೀವಿ. ತಮ್ಮ ಹೆಸರು? ಭೀಮಾ ಅಂತ. ಭೀಮಾ, ಬೆಂಗಳೂರಿಂದ. ಕೇಳಿ, ತಮ್ಮ ಪ್ರಶ್ನೆ ಕೇಳಿ. ಇದು 3 ಮಾರ್ಕ್ಸ್ ಕ್ವಶನ್ ಅಲ್ಲಿ ಸೋಷಿಯಲ್ ಯಾವ ತರ ಓದ್ಕೋಬೇಕಂತ ಗೊತ್ತಾಗಿದೆ, ಯಾವ ಲೆಸನ್ ಇಂದ ಅಂತ. ಸೋಷಿಯಲ್ಗೆ ಸಂಬಂಧಪಟ್ಟ ಹಾಗೆ ಸೋಷಿಯಲ್ ಸೈನ್ಸ್ ಅಲ್ಲಿ 3 ಅಂಕಗಳಿಗೆ ಹೇಗೆ? 3 ಅಂಕಗಳ ಪ್ರಶ್ನೆಗಳಿಗೆ ವಿದ್ಯಾರ್ಥಿಗಳು 6 ಪಾಯಿಂಟ್ಗಳನ್ನು ಉತ್ತರ ರೂಪದಲ್ಲಿ ಬರಿಬೇಕಾಗ್ತದೆ. ಪ್ರತಿ 1 ಪಾಯಿಂಟಿಗೆ ಅರ್ಧ ಮಾರ್ಕಿನಂತೆ 6 ಪಾಯಿಂಟ್ಗಳಿಗೆ ಸೇರಿ 3 ಅಂಕಗಳನ್ನು ಮೌಲ್ಯಮಾಪಕರು ಕೊಡ್ತಾರೆ. ಇದನ್ನು ಪ್ಯಾರಾಗ್ರಾಫ್ ರೂಪದಲ್ಲಿ ಬರೆದ್ರೆ ಆಗ ನಿಖರವಾದಂತಹ ಪಾಯಿಂಟ್ಗಳು ಕೆಲವೊಂದು ಸಂದರ್ಭದಲ್ಲಿ ಬರೆಯದೇ ಇರುವಂತಹ ಸಾಧ್ಯತೆಗಳು ಇರ್ತದೆ. ವಾಕ್ಯ ರೂಪದಲ್ಲಿ ಬರೆದಾಗ್ಲೂ ಕೆಲವೊಮ್ಮೆ ಪ್ರಶ್ನೆಗೆ ಸಂಬಂಧಿಸಿರದ ವಿಷಯಗಳನ್ನು ಬರೆಯುವಂಥ ಸಾಧ್ಯತೆಗಳು ಇರ್ತದೆ. ಪ್ರಶ್ನೆಯನ್ನು ಮೊದಲು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು. ಗೊಂದಲವನ್ನು ಮಾಡಿಕೊಳ್ಳದೆ ಸರಿಯಾದ ಉತ್ತರವನ್ನು ಅದಕ್ಕೆ ಬರಿಬೇಕಾಗ್ತದೆ. ಹಲೋ. ಓಕೆ ಸರ್. ಎಸ್, ಉತ್ತರ ಸಿಗ್ತಾ? ಬೇರೆ ಸಬ್ಜೆಕ್ಟ್ಗಳಿಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳಿದೆಯಾ? ಮ್ಯಾಥ್ಸ್ ಇದೆ ಸರ್, 4 ಮಾರ್ಕ್ಸ್ ಅಲ್ಲಿ ಯಾವ ತರ ಬರುತ್ತೆ, ಯಾವ ಲೆಸನ್ ಇಂದ ಬರುತ್ತೆ ಅಂತ. ಮ್ಯಾಥ್ಸ್ಗೆ ಸಂಬಂಧಪಟ್ಟ ಹಾಗೆ 4 ಮಾರ್ಕ್ಸ್ ಅಲ್ಲಿ 4 ಮಾರ್ಕ್ಸ್ನ 4 ಮಾರ್ಕ್ಸ್ನ ಅಂಕಗಳು ಪ್ರಶ್ನೆಗಳು ಬೇಕಾಗಿರೋದು. ಸೊ ಒಂದು ಗ್ರಾಫ್ ಬರ್ತದೆ. ಸೊ ಹೆಚ್ಚಾಗಿ ಎಲ್ಲ ಶಾಲೆಯಲ್ಲಿ ಟೀಚರ್ಸ್ಗಳು ಗ್ರಾಫ್ ಅನ್ನು ತುಂಬಾ ಪ್ರಾಕ್ಟೀಸ್ ಮಾಡ್ತಾರೆ, ಯಾಕಂದ್ರೆ ಅದು ಸ್ಕೋರಿಂಗ್ ಬರುವಂತಹ ಪ್ರಶ್ನೆ. ಮತ್ತೆ ತ್ರಿಭುಜಗಳು ಪಾಠದಲ್ಲಿ ಪ್ರಮೇಯ ಬರಬಹುದು. ಒಂದು 4 ಮಾರ್ಕ್ಸಿಗೆ ಬರ್ಬೋದು ಅಥವಾ 5 ಮಾರ್ಕ್ಸಿಗೆ ಬರ್ಬೋದು. 5 ಮಾರ್ಕ್ಸಿಗೆ ಪ್ರಮೇಯ ಬಂದ್ರೆ ನಿಮಗೆ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಪಾಠದಿಂದ 4 ಮಾರ್ಕ್ಸಿನ ಒಂದು ಪ್ರಶ್ನೆ ಬರ್ತದೆ. ಅದು ಅನ್ವಯ ಪ್ರಶ್ನೆ ಆಗಿರ್ತದೆ. ಹಾಗೆ ತ್ರಿಕೋನಮಿತಿ ಅನ್ವಯದಿಂದ ಸ್ಟೇಟ್ಮೆಂಟ್ ರೂಪದಲ್ಲಿರುವಂತಹ ಪ್ರಶ್ನೆ ಬರ್ಬೋದು, ಅನ್ವಯ ಲೆಕ್ಕ. ಹಾಗೆ ವರ್ಗ ಸಮೀಕರಣದಿಂದ ಕೂಡ 4 ಮಾರ್ಕ್ಸಿನ ಪ್ರಶ್ನೆ ಬರ್ಬೋದು. ಮತ್ತೊಂದು ರಚನೆ ಹೇಗೂ ಇದೆ, 4 ಮಾರ್ಕ್ಸಿನ ರಚನೆ ಸೊ ಇಲ್ಲಿ ನೀವು ಗ್ರಾಫ್ ಮತ್ತೆ ರಚನೆಯನ್ನು ತುಂಬ ಪ್ರಾಕ್ಟೀಸ್ ಮಾಡಿದ್ರೆ ತುಂಬ ಲೆಕ್ಕಗಳನ್ನು ಬಿಡಿಸ್ತಾ ಹೋದಷ್ಟು ನಿಮಗೆ ಅಭ್ಯಾಸ ಆಗ್ತದೆ. ಸೊ ಇದು ಬರುವಂಥ ಸಂಭವನೀಯ ಪ್ರಶ್ನೆಗಳಲ್ಲಿ ಗ್ರಾಫ್ ಮತ್ತೆ ರಚನೆ ಮುಖ್ಯವಾದ್ದು. ಓಲ್ಡ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ರೆ ಅದರಿಂದ ಏನಾದ್ರೂ ಬರ್ಬೋದಮ್ಮ? ಹೆಚ್ಚಿನ ಓಲ್ಡ್ ಕ್ವಶನ್ ಪೇಪರ್ಸ್ ಅನ್ನು ಅಥವಾ ಹಳೆ ಕ್ವಶನ್ ಪೇಪರ್ಸ್ ಅನ್ನು ಎಷ್ಟು ಇದೆ ಅಷ್ಟು ಪ್ರಾಕ್ಟೀಸ್ ಮಾಡಿದಷ್ಟು ಒಳ್ಳೇದು. ಗಣಿತಕ್ಕೆಂದ್ರೆ ಅದೇ ಕ್ವಶನ್ ಬರ್ಬೇಕು ಅಂತ ಏನಿಲ್ಲ, ವಿಧಾನ ಅದೇ ಆಗಿರ್ತದೆ, ಪ್ರಶ್ನೆಗಳು ಬೇರೆ ಬೇರೆ ಇರ್ತದೆ, ಅದು ವಿಧಾನ ಮಾಡೋ ವಿಧಾನ ಅದೇ ಆಗಿರೋದ್ರಿಂದ ಹೆಚ್ಚು ಕ್ವಶನ್ ಪೇಪರ್ಸ್ ಅನ್ನು ನೀವು ಪ್ರಾಕ್ಟೀಸ್ ಮಾಡಿದಷ್ಟು ಒಳ್ಳೇದು. ಎಸ್, ಧನ್ಯವಾದಗಳು ಭೀಮಾ ಅವರೇ. ತಮ್ಮ ಕರೆಗಾಗಿ ತಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರ ದೊರಕಿದೆ ಅಂತ ಭಾವಿಸ್ತೇವೆ. ಎಸ್ ಸರ್, ತಾವು ಮಾಹಿತಿ ಕೊಡ್ತಾ ಇದ್ರಿ ಮಿಸ್ಟೇಕ್ಗಳು ವಿದ್ಯಾರ್ಥಿಗಳು ಮಾಡುವಂತಹ ಬಗ್ಗೆ. ಪ್ರಶ್ನೆ ಸಂಖ್ಯೆಯನ್ನು ಸರಿಯಾಗಿ ನಮೂದಿಸಬೇಕಾಗ್ತದೆ. ಕೆಲವೊಮ್ಮೆ ವಿದ್ಯಾರ್ಥಿಗಳು ಉತ್ತರ ಬರಿತಾ ಹೋಗ್ತಾರೆ, ಆದರೆ ಪ್ರಶ್ನೆ ಸಂಖ್ಯೆಯನ್ನು ಅದಲು ಬದಲು ಮಾಡುವಂತಹ ಸಾಧ್ಯತೆಗಳು ಇರ್ತದೆ. ಯಾಕಂದರೆ ವೇಗವಾಗಿ ಗೊಂದಲದಲ್ಲಿ ಅವರು ಉತ್ತರಿಸ್ತಾ ಇದ್ದಾಗ ಪ್ರಶ್ನೆ ಸಂಖ್ಯೆ ವ್ಯತ್ಯಾಸ ಆದರೆ ಒಂದು ಪ್ರಶ್ನೆ ಉತ್ತರ ಇನ್ನೊಂದು ಪ್ರಶ್ನೆಗೆ ಆದರೆ ಅಂಕಗಳು ಸಿಗದೇ ಇರುವಂಥ ಸಾಧ್ಯತೆ ಹೆಚ್ಚು. ಇನ್ನು ಭೂಪಟಕ್ಕೆ ಸಂಬಂಧಪಟ್ಟ ಹಾಗೆ ನಕಾಶೆಯನ್ನು ಬಿಡಿಸುವಾಗಲೂ ಕೂಡ ಸಾಕಷ್ಟು ತಪ್ಪುಗಳನ್ನು ವಿದ್ಯಾರ್ಥಿಗಳು ಮಾಡ್ತಾರೆ. ನಕಾಶೆಯಲ್ಲಿ 5 ಅಂಕಗಳು ಲಭ್ಯ ಆಗ್ತದೆ. ಅದರಲ್ಲಿ 5 ಅಂಕದಲ್ಲಿ 1 ಅಂಕ ಭಾರತದ ನಕಾಶೆಯನ್ನು ಬಿಡಿಸಿದ್ದಕ್ಕೆ 1 ಅಂಕ ಇರ್ತದೆ. ಅದು ಸಾಧಾರಣವಾಗಿ ಭಾರತದ ನಕಾಶೆ ಸಾಧಾರಣ ರೀತಿಯಲ್ಲಿ ಬಿಡಿಸಿದ್ರೂ 1 ಅಂಕ ಸಿಗ್ತದೆ. ಪೂರ್ಣವಾಗಿ ಪರಿಪೂರ್ಣವಾಗಿ ಇರಬೇಕು ಅಂತ ಏನು ಮೌಲ್ಯಮಾಪಕರು ಅಪೇಕ್ಷಿಸುವುದಿಲ್ಲ. ಚೆನ್ನಾಗಿ ಆದರೆ ಖಂಡಿತ ಒಳ್ಳೆಯದೇ.
ಆದರೆ ಸಾಮಾನ್ಯ ಭಾರತದ ರೀತಿಯಲ್ಲಿ ಬಂದರೆ ಅದಕ್ಕೆ 1 ಮಾರ್ಕ್ ಅಂಕವನ್ನು ಮೌಲ್ಯಮಾಪಕರು ಕೊಡ್ತೇವೆ. ಇನ್ನು ಸ್ಥಳಗಳನ್ನು ಗುರುತಿಸುವಾಗ ಒಂದು ಸ್ಥಳದ ಬದಲಿಗೆ ಇನ್ನೊಂದು ಸ್ಥಳ ಎಲ್ಲೋ ಮತ್ತೊಂದು ಕಡೆಯಲ್ಲಿ ಗುರುತಿಸ್ತಾರೆ. ಈಗ ಉದಾಹರಣೆಗೆ ಉತ್ತರದ ತುದಿ, ಭಾರತದ ಉತ್ತರದ ತುದಿ, ದಕ್ಷಿಣದ ತುದಿ, ಇಂದಿರಾ ಪಾಯಿಂಟ್, ಇವುಗಳನ್ನ ಗುರುತಿಸುವಾಗ ಇಂದಿರಾ ಪಾಯಿಂಟ್ ಗುರುತಿಸುವಲ್ಲಿ ಇಂದಿರಾ ಕೋಲನ್ನ ಗುರುತಿಸುವಂಥದ್ದು, ಅಥವಾ ಇಂದಿರಾ ಕೋಲನ್ನ ಗುರುತಿಸುವಲ್ಲಿ ಇಂದಿರಾ ಪಾಯಿಂಟ್ ಅನ್ನ ಗುರುತಿಸುವಂಥದ್ದು, ಈ ತರ ಗೊಂದಲವನ್ನ ಮಾಡ್ತಾರೆ. ಇನ್ನು ಬಂದರುಗಳನ್ನ ಗುರುತಿಸುವಾಗ ಪೂರ್ವ ತೀರದಲ್ಲಿ ಕೆಲವೊಂದು ಬಂದರುಗಳು ಬರ್ತವೆ, ಪಶ್ಚಿಮ ತೀರದಲ್ಲಿ ಬಂದರುಗಳು ಬರ್ತವೆ. ಆ ಪೂರ್ವ ತೀರದ ಬಂದರುಗಳು ಮತ್ತು ಪಶ್ಚಿಮ ತೀರದ ಬಂದರುಗಳನ್ನ ಪ್ರತ್ಯೇಕವಾಗಿ ಪಟ್ಟಿ ಮಾಡಿ ಇಟ್ಕೊಳ್ಬೇಕು ವಿದ್ಯಾರ್ಥಿಗಳು. ಇಲ್ಲದಿದ್ರೆ ಗುರುತಿಸುವಾಗ ಅದು ಪೂರ್ವ ತೀರ ಪಶ್ಚಿಮ ತೀರ ಅದಲು ಬದಲಾಗುವಂತಹ ಸಾಧ್ಯತೆಗಳಿರ್ತದೆ. ಇನ್ನು ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳು ಅದನ್ನ ಗುರುತಿಸುವಾಗ ವಿದ್ಯಾರ್ಥಿಗಳು ಅದನ್ನ ನದಿ ಜಾಲವನ್ನ ಗುರುತಿಸಬೇಕು. ನದಿ ಜಾಲವನ್ನ ಗುರುತಿಸಿ ಆ ಅಣೆಕಟ್ಟು ಎಲ್ಲಿದೆ ಎಂಬುದನ್ನು ಗುರುತಿಸಬೇಕಾಗ್ತದೆ. ಕೇವಲ ಒಂದು ಪಾಯಿಂಟ್ ಹಾಕಿ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ಅಥವಾ ನದಿಯನ್ನ ಪಾಯಿಂಟ್ ಹಾಕಿ ಗುರುತಿಸಿದ್ರೆ ಅಂಕಗಳು ವಿದ್ಯಾರ್ಥಿಗಳಿಗೆ ಸಿಗುವುದಿಲ್ಲ. ಆ ನದಿಯನ್ನ ಪೂರ್ಣವಾಗಿ ನದಿ ಹರಿವನ್ನ ಅದನ್ನ ತೋರಿಸಬೇಕು. ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗೂ ಕೂಡ ನದಿಯನ್ನ ಗುರುತಿಸಿ ಅಣೆಕಟ್ಟು ಯೋಜನೆ ಇರುವಂತಹ ಸ್ಥಳವನ್ನ ಸ್ಪಷ್ಟವಾಗಿ ಗುರುತಿಸಬೇಕಾಗ್ತದೆ. ಆಗ ವಿದ್ಯಾರ್ಥಿಗಳಿಗೆ ಅಂಕಗಳು ಸರಿಯಾದ ರೀತಿಯಲ್ಲಿ ಪೂರ್ಣವಾದಂತಹ ಅಂಕಗಳು ಸಿಗ್ತವೆ. ಇನ್ನು ಸ್ಥಳ ಗುರುತಿಸುವಾಗ ಅದು 100% ನಿಖರತೆ ಇದ್ರೆ ಉತ್ತಮ. ಸ್ವಲ್ಪ ಒಂದು 80% ಬಂದರೂ ಕೂಡ ನಾವು ಅಂಕಗಳನ್ನು ಕೊಡ್ತೇವೆ. 80ಇಂದ 90% ನಿಖರತೆ ಬಂದರೂ ಕೂಡ ನಾವು ಸ್ವಲ್ಪ ಆ ಸ್ಥಳ ಆಚೀಚೆ ಆದರೂ ಕೂಡ ಅಂಕಗಳನ್ನು ಮೌಲ್ಯಮಾಪಕರು ಕೊಡ್ತಾರೆ. ಅಥವಾ ಈಗ ಪೂರ್ವದಲ್ಲಿ ಗುರುತಿಸಬೇಕಾದನ್ನ ಪಶ್ಚಿಮದಲ್ಲಿ ಗುರುತಿಸಿದ್ರೆ ಅಥವಾ ದಕ್ಷಿಣದಲ್ಲಿ ಗುರುತಿಸಬೇಕಾದನ್ನ ಉತ್ತರದಲ್ಲಿ ಗುರುತಿಸಿದ್ರೆ ಆಗ ಅಂಕಗಳು ಕೊಡ್ಲಿಕ್ಕೆ ಆಗೋದಿಲ್ಲ. ಈಗ ಉದಾಹರಣೆಗೆ ಮೊದಲನೆಯ ಭೂಗೋಳಶಾಸ್ತ್ರದಲ್ಲಿ ಮೊದಲ ಪಾಠ ಭಾರತದ ಸ್ಥಾನ ಮತ್ತು ವಿಸ್ತೀರ್ಣ, ಇದರಲ್ಲಿ ಮುಖ್ಯವಾಗಿ 2 ಅಕ್ಷಾಂಶ ಮತ್ತು ರೇಖಾಂಶ, ಇದನ್ನು ಗುರುತಿಸುವಾಗ ವಿದ್ಯಾರ್ಥಿಗಳು ಗೊಂದಲವನ್ನು ಮಾಡ್ತಾರೆ. ಈಗ 23.5 ಡಿಗ್ರಿ ಉತ್ತರ ಅಕ್ಷಾಂಶ ಅಥವಾ ಅದನ್ನೇ ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ಹೇಳಿ ಕರೀತಾರೆ. ಅದು ಗುಜರಾತಿನ ಪಶ್ಚಿಮದ ಭಾಗದಿಂದ ಪೂರ್ವದ ಈಶಾನ್ಯ ಭಾಗದವರೆಗೆ ಅದನ್ನ ಅಡ್ಡವಾಗಿ ಗೆರೆಯನ್ನ ಅಕ್ಷಾಂಶವನ್ನ ಗುರುತಿಸಬೇಕು. ಇನ್ನು ರೇಖಾಂಶ 82.5 ಡಿಗ್ರಿ ಪೂರ್ವ ರೇಖಾಂಶ, ಇದು ಭಾರತದ ಮಧ್ಯಾಹ್ನ ರೇಖೆಯಾಗಿದೆ ನೋಡಿ. ಅದನ್ನು ಗುರುತಿಸುವಾಗ ಲಂಬವಾಗಿ ರೇಖೆಯನ್ನ ಎಳಿಬೇಕಾಗ್ತದೆ. ಅಕ್ಷಾಂಶ ಮತ್ತು ರೇಖಾಂಶ ಇದನ್ನ ಎಷ್ಟೋ ಸಂದರ್ಭದಲ್ಲಿ ಗೊಂದಲ ಮಾಡ್ತಾರೆ. ಅಕ್ಷಾಂಶ ಗುರುತಿಸುವಲ್ಲಿ ರೇಖಾಂಶವನ್ನ ಗುರುತಿಸ್ತಾರೆ ಅಥವಾ ರೇಖಾಂಶ ಗುರುತಿಸಬೇಕಾದಲ್ಲಿ ಅಕ್ಷಾಂಶವನ್ನ ಗುರುತಿಸ್ತಾರೆ. ಇನ್ನು ಭೂಗೋಳಶಾಸ್ತ್ರಕ್ಕೆ ಸಂಬಂಧಿಸಿ ಹೇಳಿದ್ರೆ ಮ್ಯಾಪಲ್ಲಿ ಅನ್ವಯದ ರೀತಿಯಲ್ಲಿಯೂ ಕೂಡ ಸ್ಥಳಗಳನ್ನು ಗುರುತಿಸಲಿಕ್ಕೆ ಕೊಡಬಹುದು. ಈಗ ಉದಾಹರಣೆಗೆ ಪಂಪಸಾಗರ ಅಂದಾಗ ವಿದ್ಯಾರ್ಥಿಗಳು ಗೊಂದಲವನ್ನ ಮಾಡ್ತಾರೆ. ಇದು ಯಾವುದು ಸ್ಥಳ, ಎಲ್ಲೂ ಸ್ಥಳ ಬಂದಿಲ್ಲ ಅಲ್ಲ ಎಂಬುದಾಗಿ ಗೊಂದಲ ಮಾಡ್ತಾರೆ. ಪಂಪಸಾಗರ ತುಂಗಭದ್ರಾ ನದಿಗೆ ಇರುವಂತಹ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ಏನಿದೆ ಅದರ ಜಲಾಶಯವನ್ನ ಪಂಪಸಾಗರ ಅಂತ ಹೇಳಿ ಕರೀತಾರೆ. ತುಂಗಭದ್ರಾ ಯೋಜನೆಯನ್ನೇ ಗುರುತಿಸಿದ್ರೆ ತುಂಗಭದ್ರಾ ನದಿ ಕೃಷ್ಣಾ ನದಿ ಜಾಲವನ್ನ ಗುರುತಿಸಿ ಅದರಲ್ಲಿ ತುಂಗಭದ್ರಾ ಅಣೆಕಟ್ಟು ಯೋಜನೆಯನ್ನ ಗುರುತಿಸಿದ್ರೆ ಪೂರ್ಣವಾದ ಉತ್ತರ ಸಿಗ್ತದೆ. ಇನ್ನೊಂದು ಗೋವಿಂದ ವಲ್ಲಭ ಪಂತ್ ಸಾಗರ ಮತ್ತು ಗೋವಿಂದ ಸಾಗರ, ಬಾಕ್ರಾನಂಗಲ್ ಯೋಜನೆ ಅದು ಸಟ್ಲೇಜ್ ನದಿಗೆ ಇರುವಂತದ್ದು. ಇದರಲ್ಲಿ ಇದರ ಜಲಾಶಯವನ್ನ ಗೋವಿಂದ ಸಾಗರ ಅಂತ ಹೇಳಿ ಕರೀತಾರೆ. ರಿಹಾಂಡ್ ಯೋಜನೆಯ ಜಲಾಶಯ ಅದು ಗೋವಿಂದ ವಲ್ಲಭ ಪಂತ್ ಜಲಾಶಯ. ಇದೆರಡು ಗೊಂದಲವನ್ನು ಮಾಡ್ತಾರೆ, ಗೋವಿಂದ ಸಾಗರ ಗೋವಿಂದ ವಲ್ಲಭ ಪಂತ್ ಸಾಗರ. ಈ ರೀತಿಯ ಗೊಂದಲವನ್ನ ಮಾಡಬಾರದು. ಆದಷ್ಟು ಅದನ್ನು ನಿಖರವಾಗಿ ಒಂದು 4-5 ಸಲ ಅಭ್ಯಾಸ ಮಾಡಿ ಭೂಪಟ ನಕಾಶೆಯನ್ನು ಬಿಡಿಸಿ ಆ ಸ್ಥಳಗಳನ್ನು ಸ್ಪಷ್ಟವಾಗಿ ಗುರುತಿಸಲಿಕ್ಕೆ ಅಭ್ಯಾಸ ಮಾಡಿದರೆ ವಿದ್ಯಾರ್ಥಿಗಳಿಗೆ ಪೂರ್ಣವಾದ ಅಂಕಗಳು ಲಭ್ಯ ಆಗ್ಬೋದು ಮತ್ತು ಹೆಚ್ಚಿನ ಅಂಕಗಳನ್ನು ಸಮಾಜ ವಿಜ್ಞಾನದಲ್ಲಿ ಪಡೀಲಿಕ್ಕೆ ಸಾಧ್ಯತೆ ಇದೆ. ಓಕೆ, ಮುಂದುವರಿಸೋಣ. ಇನ್ನೊಂದು ಕಾಲರ್ ಇದ್ದಾರೆ. ಹಲೋ 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 ನಮಸ್ತೆ. ನಮಸ್ತೆ, ನಾನು ಫಾತಿಮಾ ಅಂತ.
ಫಾತಿಮತ್ ನಾಫಿ ಅವರು ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಇದು ಕಡಬ ಕಾಲೇಜ್. ಓಕೆ, ಕಡಬದಿಂದ ಕೇಳಿ ಫಾತಿಮತ್ ನಾಫಿ ಅವರೇ, ತಮ್ಮ ಪ್ರಶ್ನೆಯನ್ನ ಕೇಳಬಹುದು. ಗಣಿತ ಓಕೆ, ಇದ್ದಾರೆ ಕೇಳಿ. ಕ್ವಶನ್ಸ್ ಫಾತಿಮತ್ ನಾಫಿ ಅವರೇ, ತಮ್ಮ ವಾಯ್ಸ್ ಕ್ಲಿಯರ್ ಆಗಿ ಕೇಳಿಸ್ತಾ ಇಲ್ಲ, ಮತ್ತೊಮ್ಮೆ ಕೇಳಬಹುದಾ ತಮ್ಮ ಪ್ರಶ್ನೆಯನ್ನ? ಸ್ವಲ್ಪ ಮಾಡ್ಲಿಕ್ಕೆ ಇತ್ತು. ತ್ರಿಕೋನಕ್ಕೆ ಸಂಬಂಧಪಟ್ಟ ಹಾಗೆ ತ್ರಿಕೋನ ಮಿತಿ. ಅದರಲ್ಲಿ ಒಂದು ಸ್ವಲ್ಪ ಹಲೋ ಹಲೋ ಮತ್ತೊಮ್ಮೆ ಕೇಳಿ ತಮ್ಮ ಪ್ರಶ್ನೆಯನ್ನ. ತಮ್ಮ ಧ್ವನಿ ನಮ್ಗೆ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇಲ್ಲ. ತ್ರಿಕೋನಮಿತಿಯಲ್ಲಿ ಹೇಳಿ. ಅದರಲ್ಲಿ ಕ್ವಶನ್ಸ್ ಅದರಲ್ಲಿ ಮಾಡ್ಲಿಕ್ಕೆ ಅದರಲ್ಲಿ ಬರುವ ಪ್ರಶ್ನೆಗಳ ಮಾಹಿತಿ ಬೇಕಾಗಿರುವುದು. ಈಗ ತ್ರಿಕೋನಮಿತಿ ಪ್ರಸ್ತಾವನೆ ಇದೆ, ಅನ್ವಯ ಪಾಠ ಇದೆ, ಹೌದಲ್ಲ? ಈಗ ತ್ರಿಕೋನಮಿತಿ ಪ್ರಸ್ತಾವನೆಯಲ್ಲಿ ಒಂದು ಮಲ್ಟಿಪಲ್ ಚಾಯ್ಸ್ ನ ಲೆಕ್ಕ ಬರ್ತದೆ, ಒಂದು ವಾಕ್ಯದಲ್ಲಿ ಉತ್ತರಿಸಿ ಬರ್ತದೆ. ಹಾಗೆ 2 ಮಾರ್ಕ್ಸಿನ ಒಂದು ಪ್ರಶ್ನೆ ಬರ್ತದೆ, 3 ಮಾರ್ಕ್ಸಿನ ಒಂದು ಪ್ರಶ್ನೆ ಬರ್ತದೆ. ಹಾಗೆ ಅನ್ವಯದಲ್ಲಿ 4 ಮಾರ್ಕ್ಸಿನ ಒಂದು ಅನ್ವಯ ಪ್ರಶ್ನೆ ಬರ್ತದೆ. ಸೊ ಈಗ ತ್ರಿಕೋನಮಿತಿ ಪ್ರಸ್ತಾವನೆ ಮಲ್ಟಿಪಲ್ ಚಾಯ್ಸ್ ಲೆಕ್ಕ ಕೂಡ ನಿಮಗೆ ಮಾಡ್ಬೋದು. ಯಾಕಂದ್ರೆ ಅಲ್ಲಿ ವ್ಯುತ್ಕ್ರಮದ ಲೆಕ್ಕ ಬರ್ತದೆ. ಅಂದರೆ ಸೈನ್ ಟೀಟಾ ಕೊಟ್ರೆ ಸೈನ್ ಟೀಟದ ವ್ಯುತ್ಕ್ರಮ ಅಥವಾ ವಿಲೋಮ 1 ಕೊಸಿಕೆಂಟ್ ಟೀಟಾ. ಉದಾಹರಣೆಗೆ ಸೈನ್ ಟೀಟಾ ಸಮ 5ನೇ 3 ಅಂತ ಕೊಟ್ರೆ ಅದೇ ಕೊಸಿಕೆಂಟ್ ಟೀಟಾ ಏನಾಗಿರ್ತದೆ 3ನೇ 5 ಆಗಿರ್ತದೆ. ಅದ್ರ ಜಸ್ಟ್ ವಿಲೋಮ ಬರ್ದ್ರೆ ಆಯ್ತು. ಹಾಗೆ 2 ಅಂಕದ ಪ್ರಶ್ನೆ. ಸೊ ಇಲ್ಲಿ ತ್ರಿಕೋನ ಲಂಬಕೋನ ತ್ರಿಭುಜ ಕೊಟ್ಟು ಅದರ ಬಾಹು ಕೊಟ್ಟು ಈಗ ಸೈನ್ ಟೀಟಾ ಕೊಟ್ಟಿರ್ತಾರೆ. ಸೈನ್ ಟೀಟಾ ಈಗ ಅದರ ಬೆಲೆ ಕೊಟ್ಟು ಕಾಸ್ ಟೀಟಾ ಏನು, ಟ್ಯಾನ್ ಟೀಟಾ ಏನು ಅಂತ ಕೇಳಬಹುದು. ಹಾಗೆ ಅನ್ವಯದ ಪ್ರಶ್ನೆಯಲ್ಲಿ ನಿತ್ಯ ಸಮೀಕರಣಕ್ಕೆ ಸಂಬಂಧಪಟ್ಟ ಸಾಧಿಸಿ ಲೆಕ್ಕಗಳು ಬರ್ಬೋದು. ಅದು ಪಠ್ಯಪುಸ್ತಕದ ಬರ್ಬೋದು ಅಥವಾ ಅನ್ವಯ ರೂಪದಲ್ಲಿ ಕೂಡ ಬರ್ಬೋದು. ಹಾಗೆಯೇ ತ್ರಿಕೋನಮಿತಿ ಅನ್ವಯದಲ್ಲಿ ಸ್ಟೇಟ್ಮೆಂಟ್ ಲೆಕ್ಕಗಳು ಬರ್ತವೆ. ಸೊ 4 ಮಾರ್ಕ್ಸಿನ ಸ್ಟೇಟ್ಮೆಂಟ್ ಲೆಕ್ಕಗಳು ಬರ್ಬೋದು. ಸೊ ಹಿಂದಿನ ಪ್ರಶ್ನೆ ಪತ್ರಿಕೆಯನ್ನು ಸ್ವಲ್ಪ ಅಭ್ಯಾಸ ಮಾಡಿಕೊಳ್ಳಿ. ಹಾಗೆ ನಿಮಗೆ ಯೂಟ್ಯೂಬಲ್ಲಿ ಕೂಡ ಹುಡುಕಿದ ಅನ್ವಯ ಪ್ರಶ್ನೆಗಳು ತುಂಬ ಸಿಗ್ತವೆ. ಇನ್ಯ ಟ್ರಸ್ಟಿಗೆ ಹೋದರೆ ಅಲ್ಲಿ ಅನ್ವಯ ಪ್ರಶ್ನೆಗಳು ತುಂಬ ಸಿಗ್ತವೆ ನಮಗೆ. ಅದನ್ನು ಆದಷ್ಟು ಪ್ರಾಕ್ಟೀಸ್ ಮಾಡಿ. ಆಯ್ತು. ಓಕೆ, ಥ್ಯಾಂಕ್ ಯು ಫಾತಿಮತ್ ನಾಫಿ ಅವರೇ ತಮ್ಮ ಕರೆಗಾಗಿ. ನೆಕ್ಸ್ಟ್ ಕಾಲರ್. ಓಕೆ, ಮಾತುಕತೆಯನ್ನು ಮುಂದುವರಿಸೋಣ. ಬಹುಶಃ ಈ ಒಂದು ವಿಚಾರವನ್ನ, ಈ ಒಂದು ನೇರ ಪ್ರಸಾರವನ್ನು ನೋಡ್ತಾ ಇರುವಂತಹ ಒಬ್ಬರು ಲೈವ್ ಚಾಟ್ ಅಲ್ಲಿ ಕೂಡ ಉಲ್ಲೇಖ ಮಾಡಿದ್ದಾರೆ. ಅಂದ್ರೆ ಹುಷಾರಿರುವ ಮಕ್ಕಳು ಹೇಗಾದ್ರೂ ಕಲಿತಾರೆ, ಪಾಸ್ ಆಗ್ತಾರೆ. ಆದ್ರೆ ಈ ಎಲ್ಲ ವಿಷಯಗಳು ಸ್ವಲ್ಪ ಟಫ್ ಅಥವಾ ಕಷ್ಟ ಅಂತ ಅನಿಸುವಂತ ವಿದ್ಯಾರ್ಥಿಗಳು ಕೂಡ ಇರ್ತಾರೆ. ಯಾಕಂತ ಹೇಳಿದ್ರೆ ಎಲ್ಲರ ಬೌದ್ಧಿಕ ಮಟ್ಟ ಒಂದೇ ರೀತಿ ಇರೋದಿಲ್ಲ. ಸೊ ಅಂತಹ ಮಕ್ಕಳಿಗೆ ಸ್ವಲ್ಪ ವಿಶೇಷವಾದ ಮಾಹಿತಿಯನ್ನ ಕೊಡೋದಿದ್ರೆ, ಅಂದ್ರೆ ನಮ್ಗೆ ಪಾಸ್ ಆದ್ರೆ ಸಾಕು ಅಥವಾ ಇದನ್ನ ಪಾಸ್ ಆಗೋದೇ ಕಷ್ಟ ಅಂತ ಅಂದ್ಕೊಂಡಿರುವವರಿಗೆ ಅನುಕೂಲ ಆಗುವ ಹಾಗೆ ಟಿಪ್ಸ್ ಏನಾದ್ರೂ ಇದ್ರೆ ಹೇಳ್ಬಹುದಾ ಅನ್ನುವಂಥದ್ದು. ಪಾಸಿಂಗ್ ಪ್ಯಾಕೇಜ್ ಅಲ್ಲಿ ಹೌದು. ಮೊದಲನೇದಾಗಿ ಗಣಿತದಿಂದ ಆರಂಭಿಸೋಣ. ಗಣಿತದಲ್ಲಿ ಮಕ್ಕಳೇ, ಮೊದಲನೇದಾಗಿ ಆಗ್ಲೇ ಹೇಳಿದೆ ನಾನು, ಸೂತ್ರಗಳನ್ನೆಲ್ಲ ಕಲಿಯಿರಿ. ಯಾಕಂದ್ರೆ 1 ಮಾರ್ಕ್ಸಿಗೆ ಒಂದು ಸೂತ್ರ ಖಂಡಿತ ಬರ್ತದೆ. ಅದು ಸಿಲಿಂಡರ್ನ ಸೂತ್ರ, ಘನಫಲದ ಸೂತ್ರ ಆಗಿರ್ಬೋದು. ಹೆಚ್ಚಾಗಿ ಭಿನ್ನಕ ಕೊಟ್ಟಿರ್ತಾರೆ, ಅದು ಹೇಳಲಿಕ್ಕೆ ಆಗುದಿಲ್ಲ ಅದೇ ಕೊಡ್ತಾರೆ ಅಂತ. ಸೊ ಬೇರೆ ಕೂಡ ಕೊಡ್ಬೋದು ಶಂಕು. ನಾನು ಆಗ್ಲೇ ಹೇಳಿದೆ ನಿಮ್ಗೆ ಪಟ್ಟಿ ಮಾಡಿ ಕಲಿಯಿರಿ ಅಂತ. ಪಟ್ಟಿ ಮಾಡಿ ಅನ್ನೋ 4-5 ಸಲ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಅಥವಾ 10 ಸಲ ಬೇಕಿದ್ರು ಮಾಡಿ, 20 ಸಲ ಬೇಕಿದ್ರು ಮಾಡಿ, ಮಾಡ್ಲೇಬೇಕಾಗ್ತದೆ. ಯಾಕಂದ್ರೆ ಒಂದು ಪ್ರಶ್ನೆ ಶೂರ್ ಅಲ್ಲಿ ಒಂದಲ್ಲ 3 ಪ್ರಶ್ನೆ ಬರ್ತದೆ. ಸೊ ಮೇಲ್ಮೈ ವಿಷಯದಲ್ಲಿ 3 ಪ್ರಶ್ನೆಗಳು ಇದೆ, ಮಲ್ಟಿಪಲ್ ಚಾಯ್ಸ್ ಅಲ್ಲಿ ಮತ್ತು ಒಂದು ವಾಕ್ಯದ ಪ್ರಶ್ನೆಗಳಲ್ಲಿ. ಹಾಗೆ ಪ್ರಮೇಯಗಳು ಈಗ 2-3 ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದಾಗ, ಅಂದ್ರೆ ಪೂರ್ವ ಸಿದ್ಧತೆ ಮತ್ತು ಮಂಡಳಿಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದಾಗ ಅಲ್ಲಿ ಹೆಚ್ಚಾಗಿ ಪೈಥಾಗೋರಸ್ನ ಪ್ರಮೇಯ ಮತ್ತೆ ತೇಲ್ಸನ ಪ್ರಮೇಯ ರಿಪೀಟ್ ಆಗಿದೆ. ಸೊ ಒಂದು ವೇಳೆ ಪೈಥಾಗೋರಸ್ನ ಪ್ರಮೇಯ ಕೊಟ್ಟಿದ್ರೆ ಇಲ್ಲಿ 1 ಮಾರ್ಕ್ಸಿಗೆ ಸ್ಟೇಟ್ಮೆಂಟ್ ಒಂದು ಬರ್ತದೆ, 1 ಮಾರ್ಕ್ಸಿನ ಸ್ಟೇಟ್ಮೆಂಟ್. ಅಲ್ಲಿ ತೇಲ್ಸನ ಪ್ರಮೇಯ ಕೇಳಿರ್ತದೆ, 3 ಸಮಾನುಪಾತತೆಯ ಪ್ರಮೇಯ ಕೇಳಿರ್ತಾರೆ. ಅಥವಾ 5 ಮಾರ್ಕ್ಸಿಗೆ ಅವರು ತೇಲ್ಸನ ಪ್ರಮೇಯ ಕೊಟ್ಟಿದ್ರೆ ಪೈಥಾಗೋರಸ್ನ ಪ್ರಮೇಯವನ್ನು ಸ್ಟೇಟ್ಮೆಂಟ್ ಕೇಳಿರ್ತಾರೆ. ಅದರಿಂದ ಸ್ಟೇಟ್ಮೆಂಟ್ ಮತ್ತೆ ಪ್ರಮೇಯವನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ.
ಸೊ ಇದರಲ್ಲಿ 5 ಮಾರ್ಕ್ಸ್ ನೀವು ಧಾರಾಳ ಸ್ಕೋರ್ ಮಾಡ್ಬೋದು. ಸೊ ಅದೇ ಬರ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಬೇರೆ ಪ್ರಶ್ನೆ ಬರ್ಬೋದು. ಈ ಪ್ರಶ್ನೆ ಪತ್ರಿಕೆ ನೋಡಿದಾಗ ಹೆಚ್ಚು ಅದೇ ರಿಪೀಟ್ ಆಗಿರೋದ್ರಿಂದ ಒಂದು ನಮಗೆ ಏನು ಅದೇ ಬರ್ಬೋದೇನೋ ಎಂಬ ಅನಿಸಿಕೆ. ಸೊ ಬೇರೆ ಪ್ರಶ್ನೆ ಪ್ರಮೇಯಗಳನ್ನು ಕಲೀರಿ, ಬರೀ ಇದನ್ನೇ ಕಲಿಬೇಡಿ, ಅದು ಇದಕ್ಕೆ ಜಾಸ್ತಿ ಫೋಕಸ್ ಮಾಡಿ. ಪೈಥಾಗೋರಸ್ನ ಪ್ರಮೇಯ ಮತ್ತು ಥೇಲ್ಸನ ಪ್ರಮೇಯ, ಹಾಗೆ ರಚನೆಗಳು ಇದೆ. ಮುಂದುವರಿಸೋಣ. ಕಾಲರ್ ಇದ್ದಾರೆ, ಮಾತಾಡ್ಕೊಳ್ಳೋಣ. ಹಲೋ ಹಲೋ ಹಲೋ, ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ತುಮಕೂರು ಡಿಸ್ಟಿಕ್. ತುಮಕೂರಿಂದ. ತಮ್ಮ ಹೆಸರು? ಧ್ರುವ ಕುಮಾರ್. ಓಕೆ, ಹೇಳಿ ತಮ್ಮ ಪ್ರಶ್ನೆಯನ್ನ ಕೇಳಿ. ಸೋಷಿಯಲ್ ಸರ್ 4 ಮಾರ್ಕ್ಸಿಗೆ ಎಷ್ಟು ಪಾಯಿಂಟ್ಸ್ ಬರಬೇಕು? 4 ಮಾರ್ಕ್ಸ್ಗೆ ಎಷ್ಟು ಪಾಯಿಂಟ್ಸ್ ಬರಿಬೇಕು? ಪಾಯಿಂಟ್ ರೂಪದಲ್ಲಿ ಬರೆದ್ರೆ ಉತ್ತರವನ್ನು ಪಾಯಿಂಟ್ ರೂಪದಲ್ಲಿ ಬರೆದ್ರೆ ಉತ್ತಮ. ಪ್ಯಾರಾಗ್ರಾಫ್ ಆಗಿ ಅಥವಾ ದೀರ್ಘವಾಗಿ ವಾಕ್ಯಗಳ ರೂಪದಲ್ಲಿ ಬರೆಯುವುದಕ್ಕಿಂತ ಪಾಯಿಂಟ್ ರೂಪದಲ್ಲಿ ಬರೆದ್ರೆ ಪೂರ್ಣವಾಗಿ ಅಂಕಗಳನ್ನ ಪಡಿಲಿಕ್ಕೆ ಸಾಧ್ಯ ಆಗ್ತದೆ. ಪಾಯಿಂಟ್ಗಳು ಬರೆದು ಅವಕಾಶ ಇದ್ರೆ, ನಿಮಗೆ ಸಮಯಾವಕಾಶ ಇದ್ರೆ ಅದನ್ನ ಎಕ್ಸ್ಪ್ಲೈನ್ ಮಾಡಿ ಬರಿಬಹುದು. ಕನಿಷ್ಠ 4 ಪಾಯಿಂಟ್ಗೆ 1 ಪಾಯಿಂಟ್ಗೆ 2 ಲೈನ್ ಅಥವಾ 1 ಸಾಲನ್ನಾದ್ರೂ ಎಕ್ಸ್ಪ್ಲನೇಷನ್ ಮಾಡ್ತಾ ಹೋದ್ರೆ ಆ ಮೌಲ್ಯಮಾಪಕರಿಗೆ ಆ ವಿದ್ಯಾರ್ಥಿ ಬಗ್ಗೆ ಒಳ್ಳೆಯ ಅಭಿಪ್ರಾಯ. ಯಾಕೆ ಹೇಳಿದ್ರೆ ಈ ಸ್ಟೂಡೆಂಟ್ ಎಲ್ಲವನ್ನು ತಿಳ್ಕೊಂಡಿದ್ದಾನೆ ಈ ವಿಷಯದಲ್ಲಿ, ಸೊ ಹಾಗಾಗಿ ಅಂತೇಳಿ ಅವರು ಆರಾಮಾಗಿ ಎಲ್ಲ ಮಾರ್ಕನ್ನು ಕೊಡೋ ಸಾಧ್ಯತೆಗಳು ಹೆಚ್ಚಿರ್ತದೆ. ಅಥವಾ ಸಮಯಾವಕಾಶ ಕಡಿಮೆ ಇದ್ದರೆ ಅಲ್ಲಿ ಪಾಯಿಂಟ್ಸನ್ನ ಹಾಕಿದರೆ ಸಾಕು, ಪಾಯಿಂಟ್ಸ್ಗೂ ಕೂಡ ತುಂಬ ಅಂಕಗಳು ಕೊಡುವಂಥ ಸಾಧ್ಯತೆಗಳು ತುಂಬ ಇದೆ. ಆ ಪ್ರಯತ್ನವನ್ನು ಮಾಡಿದ್ವಿ. ವಿಶೇಷವಾಗಿ ಸಮಾಜ ವಿಜ್ಞಾನದಲ್ಲಿ ಈ ಪ್ರಯತ್ನವನ್ನು ಎಲ್ಲ ವಿದ್ಯಾರ್ಥಿಗಳು ಮಾಡುವಂಥದ್ದು ಒಳ್ಳೆಯದು ಅನ್ನುವಂಥ ಸೂಕ್ತ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಓಕೆ, ಬೇರೆ ಪ್ರಶ್ನೆಗಳಿತ್ತ ತಮಗೆ? ಓಕೆ, ಕಾಲ್ ಡಿಸ್ಕನೆಕ್ಟ್ ಆಗಿದೆ. ನೆಕ್ಸ್ಟ್ ಕಾಲರ್. ಹಲೋ ಹಲೋ, ನಮಸ್ತೆ. ತಮ್ಮ ಹೆಸರು? ಪ್ರಜ್ವಲ್ ಗೌಡ ಅಂತ, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಕೋಲಾರಿಂದ. ಹೇಳಿ ತಮ್ಮ ಪ್ರಶ್ನೆಯನ್ನ ಕೇಳಿ. ನಮ್ಮ ಪ್ರಶ್ನೆ ಸೋಷಿಯಲ್ ಸರ್. ಯಾರಿಗೆ? ಸೋಷಿಯಲ್. ಸೋಷಿಯಲ್. ಓಕೆ, ಕೇಳಿ. ಓಕೆ, ಪ್ರಶ್ನೆ ಏನು ಸರ್? ಔಟ್ ಆಫ್ ವರ್ಡ್ಸ್ ಯಾವ ತರ ಆನ್ಸರ್ ಶೀಟಲ್ಲಿ ವ್ಯಕ್ತಪಡಿಸ್ಬೇಕು ಸರ್? ತಮ್ಮ ಔಟ್ ಆಫ್ ವರ್ಡ್ ಸ್ಕೋರ್ ಮಾಡಲಿಕ್ಕೆ ನಾವು ಯಾವ ತರ ಆನ್ಸರ್ ಶೀಟ್ ಪ್ರೆಸೆಂಟ್ ಮಾಡ್ಬೇಕು ಸರ್? ಪೂರ್ಣವಾಗಿ 80 ಅಂಕಗಳನ್ನ ಪಡೆಯುವುದು ಹೇಗೆ ಅಂತ ಹೇಳಿ ವಿದ್ಯಾರ್ಥಿಗಳ ಒಂದು ಅನುಮಾನ. ಸಮಾಜ ವಿಜ್ಞಾನದಲ್ಲಿ ಪೂರ್ಣವಾಗಿ ಅಂಕಗಳನ್ನು ಪಡಿಬೇಕು ಅಂತ ಆದರೆ ಈಗಾಗಲೇ ಸಾಕಷ್ಟು ಅಧ್ಯಯನವನ್ನು ನೀವೆಲ್ಲ ಮಾಡಿದ್ದೀರಿ. ಪಾಸಿಂಗ್ ಪ್ಯಾಕೇಜ್, ಪ್ರಮುಖವಾದಂತಹ ಪ್ರಶ್ನೆಗಳು, ಬಹುನಿರೀಕ್ಷಿತವಾದಂತಹ ಪ್ರಶ್ನೆಗಳು, ಅದರ ಜೊತೆಗೆ ಈಗಾಗಲೇ 2 ಪೂರ್ವ ಸಿದ್ಧತಾ ಪರೀಕ್ಷೆಗಳನ್ನು ಕೂಡ ಎದುರಿಸಿದ್ದೀರಿ. ಅದರಲ್ಲಿ ಬಂದಿರುವಂತಹ ಪ್ರಶ್ನೆಗಳನ್ನು ಚೆನ್ನಾಗಿ ಅಭ್ಯಾಸ ಮಾಡಬೇಕು. ಅದರ ಜೊತೆಯಲ್ಲಿ ಪೂರ್ಣ ಅಂಕ ಪಡಿಬೇಕು ಅಂತ ಆದರೆ ಪಠ್ಯಪುಸ್ತಕವನ್ನು ಓದುವಂಥದ್ದು ತುಂಬ ಮುಖ್ಯ. ಯಾಕೆಂತ ಹೇಳಿದರೆ ಈಗ ಬಹು ಆಯ್ಕೆಯ ಪ್ರಶ್ನೆ, 1 ಅಂಕದ ಪ್ರಶ್ನೆಗಳಿಗೆ ಬಂದಾಗ ನಾವು 100 ಪ್ರಶ್ನೆಗಳು ಸಮಾಜ ವಿಜ್ಞಾನದಲ್ಲಿ ಇದೆ. ಒಂದೊಂದು ಪಾಠದಲ್ಲೇ ಹಲವು ಪ್ರಶ್ನೆಗಳನ್ನು ತೆಗಿಲಿಕ್ಕೆ ಸಾಧ್ಯತೆ ಇದೆ. ಅಷ್ಟಿದ್ದಾಗ ನಾವು ಪಾಸಿಂಗ್ ಪ್ಯಾಕೇಜ್ ಅಥವಾ ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ಓದಿ ಅದನ್ನು ಮಾತ್ರ ಅಭ್ಯಾಸ ಮಾಡಿದರೆ ಸಾಕಾಗೋದಿಲ್ಲ. ಪಠ್ಯ ಪುಸ್ತಕವನ್ನೇ ಓದಬೇಕು. ಯಾಕೆಂದರೆ ಸಾಕಷ್ಟು ಅಲ್ಲಲ್ಲಿ ಪಾಯಿಂಟ್ಗಳು ಬರುತ್ತದೆ ಪ್ರಶ್ನೆಗೆ ಸಂಬಂಧಿಸಿದಂತೆ, ಅದನ್ನೆಲ್ಲ ನಾವು ಸ್ಮರಣೆಯಲ್ಲಿ ಇಡಬೇಕಾಗ್ತದೆ. ಪಠ್ಯಪುಸ್ತಕವನ್ನು ಓದಿದಾಗ ಪೂರ್ಣವಾದಂತಹ ಅಂಕವನ್ನು ಪಡಿಬಹುದು. ಇನ್ನೊಂದು, ಈ 2, 3 ಮತ್ತು 4 ಅಂಕಗಳ ಪ್ರಶ್ನೆಗಳಿಗೆ ಉತ್ತರಿಸುವಾಗ ಈಗ ಪಾಯಿಂಟ್ಗಳ ರೂಪದಲ್ಲಿ ಬರೀರಿ ಅಂತ ಹೇಳಿ ಈಗಾಗಲೇ ಹೇಳಿದ್ದೇನೆ. ಆದರೆ ಈ ಪಾಯಿಂಟ್ಗಳನ್ನು ಬರೆಯುವಾಗ ತಪ್ಪಾಗುವ ಸಾಧ್ಯತೆ ಇರ್ತದೆ ಕೆಲವೊಂದು ಸಲ. 2 ಅಂಕಗಳ ಪ್ರಶ್ನೆಗಳಿಗೆ 4 ಪಾಯಿಂಟ್, 3 ಅಂಕಗಳ ಪ್ರಶ್ನೆಗೆ 6, 4 ಅಂಕಗಳ ಪ್ರಶ್ನೆಗೆ 8 ಪಾಯಿಂಟ್. ಅದರಲ್ಲಿ ಈಗ 1-2 ಪಾಯಿಂಟ್ ತಪ್ಪಾದರೆ ಆಗ ಅಂಕಗಳನ್ನು ಕಳ್ಕೊಳ್ಳುವಂಥ ಸಾಧ್ಯತೆ ಇರ್ತದೆ. ಆಗ ಪೂರ್ಣ ಅಂಕದ ಗುರಿ ಇರುವವರು ಹೆಚ್ಚಿನ ಪ್ರಮಾಣದಲ್ಲಿ ಪಾಯಿಂಟ್ ಬರೀರಿ. ಈಗ ಕೆಲವು ಪ್ರಶ್ನೆಗೆ ಹೆಚ್ಚು ಪಾಯಿಂಟ್ಗಳಿದೆ ಅಥವಾ ಹೆಚ್ಚು ವಾಕ್ಯಗಳಲ್ಲಿ ಉತ್ತರವನ್ನು ಬರೀಬೇಕಾಗ್ತದೆ, ಮತ್ತು ಆ ಪಾಯಿಂಟ್ಗಳಿಗೆ ವಿವರಣೆಯನ್ನು ಕೂಡ ಬರೆಯುವ ಪ್ರಯತ್ನವನ್ನು ಮಾಡಬಹುದು ಸಮಯಾವಕಾಶ ಇದ್ದರೆ. ಆಗ ಮೌಲ್ಯಮಾಪಕರಿಗೆ ವಿದ್ಯಾರ್ಥಿ ತುಂಬ ಚೆನ್ನಾಗಿ ಉತ್ತರವನ್ನು ಬರೆದಿದ್ದಾನೆ, ಒಳ್ಳೆಯ ರೀತಿಯಲ್ಲಿ ಅಭ್ಯಾಸ ಮಾಡಿದ್ದಾನೆ ಎಂಬುದು ಅವರ ಗಮನಕ್ಕೆ ಬರ್ತದೆ. ಜೊತೆಗೆ ಇಲ್ಲಿ ಸಮಾಜ ವಿಜ್ಞಾನದಲ್ಲಿ ಸಾಮಾನ್ಯವಾಗಿ ಉತ್ತರ ತುಂಬ ಬರಿಬೇಕಾಗ್ತದೆ. ಇಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ತುಂಬಾ ಇಂಪಾರ್ಟೆಂಟು. ಏನು ಸಮಯ ಇದೆ ಅದನ್ನ ಸರಿದೂಗಿಸ್ತಾ ಹೋಗ್ಬೇಕು. ತುಂಬಾ ಉತ್ತರ ಗೊತ್ತಿದೆ ಅಂತ ಹೇಳಿ ಎಲ್ಲ ಬರಿತಾ ಹೋದ್ರೆ ಸ್ವಲ್ಪ ಕೆಲವು ಪ್ರಶ್ನೆಗಳು ಬಿಡೋ ಸಾಧ್ಯತೆ ಇರ್ತದೆ.
ಕೆಲವೊಮ್ಮೆ ನಾವು ಎಲ್ಲ ಗೊತ್ತಿದ್ದು ಬರೀಲಿಕ್ಕೆ ಸ್ಪೀಡ್ ಪಿಕಪ್ ಮಾಡ್ಕೋಬೇಕಾಗ್ತದೆ. ಸೊ ಇದು ಇಂಪಾರ್ಟೆಂಟು. ಸಾಮಾನ್ಯವಾಗಿ ಅಲ್ಲಿ ಬರೆಯುವಷ್ಟು ಬರವಣಿಗೆ ಜಾಸ್ತಿ ಇದೆ ಸೋಷಿಯಲ್ ಸೈನ್ಸಲ್ಲಿ. ಆ ದೃಷ್ಟಿಯಲ್ಲಿ ಸಮಯವನ್ನು ನಾವು ನೋಡ್ತಾ ಹೋಗ್ಬೇಕಾಗ್ತದೆ. ಸೊ ಉತ್ತರವನ್ನು ಒಳ್ಳೆ ರೀತಿಯಲ್ಲಿ ಅರ್ಥಪೂರ್ಣವಾಗಿ ಬರಿತಾ ಹೋದರೆ ಒಳ್ಳೆಯದಾಗ್ತದೆ. ಎಲ್ಲ ಪ್ರಶ್ನೆಗಳಿಗೂ ಕೂಡ ವಿದ್ಯಾರ್ಥಿಗಳು ಉತ್ತರಿಸಬೇಕು. ಅದೇ ರೀತಿಯಲ್ಲಿ ಬಹು ಆಯ್ಕೆಗೆ ಒಂದು 10 ನಿಮಿಷದಲ್ಲಿ ಬಹು ಆಯ್ಕೆ ಪ್ರಶ್ನೆಗಳಿಗೆ ಉತ್ತರಿಸಬಹುದು. 1 ಅಂಕದ ಪ್ರಶ್ನೆಗಳನ್ನು 10 ನಿಮಿಷದಲ್ಲಿ ಉತ್ತರಿಸಬಹುದು. 2 ಅಂಕಗಳ ಪ್ರಶ್ನೆ ಬಂದರೆ ಒಂದು 30 ನಿಮಿಷಗಳ ಸಮಯ ಬೇಕಾಗ್ತದೆ, ಯಾಕಂದರೆ 8 ಪ್ರಶ್ನೆಗಳಿದೆ ಅಲ್ಲಿ. ಇನ್ನು 3 ಅಂಕಗಳ ಪ್ರಶ್ನೆಗಳನ್ನು ಉತ್ತರಿಸಬೇಕು. 9 ಪ್ರಶ್ನೆಗಳಿಗೆ 5 ನಿಮಿಷ ಅಂತೆ, ಒಂದು ಪ್ರಶ್ನೆಗೆ 5 ನಿಮಿಷ ಅಂತೆ, ಸುಮಾರು 45 ನಿಮಿಷಗಳು ಅಲ್ಲಿ ಬೇಕಾಗ್ತದೆ. ಇನ್ನು 4 ಅಂಕಗಳ ಪ್ರಶ್ನೆಗೆ ಒಂದು 6-7 ನಿಮಿಷ ಬೇಕಾಗ್ತದೆ ಒಂದು ಪ್ರಶ್ನೆಯನ್ನು ಉತ್ತರಿಸಲಿಕ್ಕೆ. ಆದ ಕಾರಣ ಎಲ್ಲ ಪ್ರಶ್ನೆಗಳನ್ನು ಉತ್ತರಿಸಬೇಕು, ಯಾವ ಪ್ರಶ್ನೆಯನ್ನು ಬಿಡಬಾರ್ದು. ಈ ಸಮಯದ ಹೊಂದಾಣಿಕೆಯನ್ನು ಮಾಡಿಕೊಂಡು ಉತ್ತರಿಸಿದಾಗ ಪೂರ್ಣವಾದಂತಹ ಅಂಕಗಳನ್ನು ಪಡೀಲಿಕ್ಕೆ ಸಾಧ್ಯ ಆಗ್ತದೆ. ಓಕೆ, ತಮ್ಮ ಪ್ರಶ್ನೆಗೆ ಉತ್ತರ ದೊರಕಿತು ಅಂತ ಭಾವಿಸ್ತೇವೆ. ಧನ್ಯವಾದಗಳು ತಮ್ಮ ಕರೆಗಾಗಿ. ಮ್ಯಾಥ್ಸ್ ಅಲ್ಲಿ ಪಾಸಿಂಗ್ ಪ್ಯಾಕೇಜ್ ಬಗ್ಗೆ ಮ್ಯಾಮ್ ಮಾಹಿತಿ ಕೊಡ್ತಾ ಇದ್ರಿ, ಮುಂದುವರಿಸಿದ್ರೆ. ಸೊ ಪ್ರಮೇಯದ ಬಗ್ಗೆ ಈಗ ಹೇಳಿದೆ ನಾನು. ಹಾಗೆ ರಚನೆಗಳಲ್ಲಿ ಮಕ್ಕಳೇ 2 ಮಾರ್ಕ್ಸಿಗೆ ಒಂದು ರಚನೆ ಬರ್ತದೆ, 3 ಮಾರ್ಕ್ಸಿಗೆ ಒಂದು ರಚನೆ ಬರ್ತದೆ, 4 ಮಾರ್ಕ್ಸಿಗೆ ಒಂದು ರಚನೆ ಬರ್ತದೆ. ಸೊ ಈ ರಚನೆಗಳನ್ನು ಚೆನ್ನಾಗಿ ಮಾಡಿ ಪ್ರಾಕ್ಟೀಸ್ ಮಾಡಿದ್ರೆ ಅವರು ಧಾರಾಳವಾಗಿ 9 ಮಾರ್ಕ್ಸ್ ಅನ್ನು ಸ್ಕೋರ್ ಮಾಡ್ಲಿಕ್ಕೆ ಆಗ್ತದೆ. ಹಾಗೆ ಗ್ರಾಫ್ ಒಂದು ಇದ್ದೇ ಇದೆ. ಸೊ ಹಿಂದಿನ ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಂಡು ನೀವು ಅದರಲ್ಲಿ ಬಂದಂತ ಎಲ್ಲಾ ಗ್ರಾಫ್ಗಳನ್ನು ಬಿಡಿಸಿಕೊಂಡು ಬಂದ್ರೆ ಗ್ರಾಫಲ್ಲಿ ನೀವು ಸುಲಭದಲ್ಲಿ ಮಾರ್ಕನ್ನು ಗಳಿಸಬಹುದು. ಹಾಗೆ ಸರಾಸರಿ ಸಂಖ್ಯಾಶಾಸ್ತ್ರದಲ್ಲಿ ಬರುವಂತಹ ಸರಾಸರಿ, ಬಹುಲಕ, ಮಧ್ಯಾಂಕ ಈ 3ರಲ್ಲಿ ಯಾವ್ದಾದ್ರು ಒಂದು ಬಂದೇ ಬರುವಂತದ್ದು. ಸೊ ಪ್ರತಿಯೊಂದು ಶಾಲೆ ನಾವು ಹೇಳಿರ್ತೇವೆ. ಸೊ ಸರಾಸರಿ, ಬಹುಲಕ ಮತ್ತೆ ಮಧ್ಯಾಂಕನ್ನು ಚಂದ ಮಾಡಿ ಪ್ರಾಕ್ಟೀಸ್ ಮಾಡಿರ್ತೇವೆ, ನಾವೆಲ್ಲ ಟೀಚರ್ಸ್ ಮಾಡಿರ್ತೇವೆ, ಯಾಕಂದ್ರೆ ಅದು ಬರುವಂತದ್ದೇ ಪ್ರಶ್ನೆ. ಸೊ ಇದರಲ್ಲಿ 3 ಮಾರ್ಕ್ಸಿನ ಪ್ರಶ್ನೆ ಇದೆ. ಸೊ ಅದ್ರ ಆಪ್ಷನ್ ಕೂಡ ಇರ್ತದೆ, ಒಂದ ಸರಾಸರಿ ಅಥವಾ ಬಹುಲಕ ಅಥವಾ ಮಧ್ಯಾಂಕ, ಸರಾಸರಿ ಅಥವಾ ಮಧ್ಯಾಂಕ. ಸೊ ಇದರಲ್ಲಿ 3 ಮಾರ್ಕ್ಸ್ ಅವರಿಗೆ ಸ್ಕೋರ್ ಮಾಡ್ಲಿಕ್ಕೆ ಆಗ್ತದೆ. ಹಾಗೆ ಅದರಲ್ಲೇ ಓಜಿವ್ ರಚನೆ ಬರ್ತದೆ. ಓಜಿವ್ ಕೂಡ ಸುಲಭದಲ್ಲಿ 3 ಅಂಕವನ್ನು ಪಡಿಬಹುದು. ಅದರಲ್ಲಿ 2 ರೀತಿಯ ಓಜಿವ್ ಇರ್ತದೆ, ಕಡಿಮೆ ವಿಧಾನದ ಓಜಿವ್ ಮತ್ತೆ ಅಧಿಕ ವಿಧಾನದ ಓಜಿವ್. ಸೊ ಕಡಿಮೆ ಅಂತ ಹೇಳುವಾಗ ನೀವು ಮೇಲ್ಮಿತಿಯನ್ನು ತೆಗೆದುಕೊಳ್ಬೇಕು. ಅಧಿಕ ಅಂತ ಹೇಳಿದಾಗ ಅದೇ ಕೊಟ್ಟಾಗ ಕೆಳಮಿತಿಯನ್ನು ತೆಗೆದುಕೊಳ್ಬೇಕು. ಈಗ 3 ಪ್ರಶ್ನೆ ಪತ್ರಿಕೆ ನಾವು ವೀಕ್ಷಿಸಿದಾಗ ಅಲ್ಲಿ ಅವರು ಸಂಚಿತ ಆವೃತ್ತಿಯನ್ನು ಕೊಟ್ಟಿರ್ತಾರೆ, ವರ್ಗಾಂತರ ಕೊಟ್ಟಿರಲ್ಲ, ಸಂಚಿತ ಆವೃತ್ತಿಯನ್ನು ನೇರ ಕೊಟ್ಟಿರ್ತಾರೆ. ಸೊ ಈಗ ವರ್ಗಾಂತರ ಕೊಟ್ಟರೆ ನಿಮಗೆ ಗೊತ್ತಿದೆ, ಸಂಚಿತ ಆವೃತ್ತಿಯನ್ನು ಕಂಡು ಹಿಡಿದು ನಾವು ಅದರ ಓಜಿವನ್ನು ರಚನೆ ಮಾಡ್ತೇವೆ. ಆದ್ರೆ ಈ ಪ್ರಶ್ನೆ ಪತ್ರಿಕೆ ನೋಡಿದಾಗ ಅವರು ಸಂಚಿತ ಆವೃತ್ತಿಯನ್ನು ನೇರ ಕೊಟ್ಟಿದ್ದಾರೆ, ಅಂದ್ರೆ ಅದು ನಿಮ್ಗೆ ತುಂಬಾ ಸುಲಭ ಆಗ್ತದೆ. ಸೊ ಅಲ್ಲಿ ನೀವು 3 ಮಾರ್ಕ್ಸ್ ಗಳಿಸಬಹುದು. ಹಾಗೆ 2 ಚರಾಕ್ಷರ ಇರುವ ರೇಖಾತ್ಮಕ ಸಮೀಕರಣದಲ್ಲಿ ವರ್ಜಿಸುವ ವಿಧಾನದಿಂದ ಬಿಡಿಸುವ ಒಂದು ಲೆಕ್ಕ ಶೋರ್ ಬರ್ತದೆ. ಸೊ ಹಾಗೆ ವರ್ಗ ಸಮೀಕರಣ ಪಾಠದಲ್ಲಿ ಸೂತ್ರದ ಸಹಾಯದಿಂದ ಬಿಡಿಸುವುದು, ಇದು ಕೂಡ ತುಂಬಾ ಪ್ರಾಕ್ಟೀಸ್ ಮಾಡಿರ್ತೇವೆ ನಾವು ಶಾಲೆಯಲ್ಲಿ. ಹಾಗೆ ಅದೇ ಪಾಠದಿಂದ ಮೂಲಗಳ ಸ್ವಭಾವವನ್ನು ವಿವೇಚಿಸಿ, ಶೋಧಕ ಕಂಡು ಹಿಡಿದು ಮೂಲಗಳ ಸ್ವಭಾವವನ್ನು ವಿವೇಚಿಸಿ, b² - 4ac ಸಮ b² - 4ac ಬೆಲೆ ಹಾಕಿ ಬೆಲೆಯನ್ನು ಕಂಡು ಹಿಡಿಯುವಂಥದ್ದು ಮತ್ತೆ ಅದರ ಸ್ವಭಾವವನ್ನು ಬರೆಯುವಂಥದ್ದು. ಸೊ ಬರೀ ಲೆಕ್ಕ ಮಾಡಿದ್ರೆ ಆಗುದಿಲ್ಲ, ಸ್ವಭಾವ ಕೂಡ ಬರೀಬೇಕು. ಕೆಲವೊಮ್ಮೆ ಏನ್ ಮಾಡ್ತಂತೆ ಮಕ್ಕಳು b² - 4ac ಹಾಕ್ತಾ ಸೂತ್ರ ಬರೀತಾರೆ, ಲೆಕ್ಕ ಮಾಡ್ತಾರೆ, ಲೆಕ್ಕ ಮಾಡಿ ಬಿಟ್ಟು ಬಿಡ್ತಾರೆ, ಅದರ ಸ್ವಭಾವವನ್ನು ಬರೆಯುವುದಿಲ್ಲ. ಸೊ ಇಷ್ಟೆಲ್ಲ ಮಾಡಿ ಆ ಒಂದು ಸೆಂಟೆನ್ಸ್ ನೀವು ಬಿಟ್ಟು ಬಿಟ್ರೆ, ಆ ಸ್ವಭಾವವನ್ನು ಬಿಟ್ಟು ಬಿಟ್ರೆ ಮಾರ್ಕ್ಸ್ ಸುಮ್ಮನೆ ಕಳೆದುಕೊಳ್ತೀರಿ. ಸೊ ಅದನ್ನು ಸರಿಯಾಗಿ ನೆನಪಿಟ್ಟುಕೊಂಡು ಬರಿಬೇಕಾಗ್ತದೆ. ಹಾಗೆ ಸಮಾಂತರ ಶ್ರೇಣಿಯಲ್ಲಿ ಆಗ್ಲೇ ಹೇಳಿದೆ 2 ಲೆಕ್ಕ an ಮತ್ತೆ ಮೊತ್ತಕ್ಕೆ ಸಂಬಂಧಪಟ್ಟಂತಹ ಲೆಕ್ಕ ಬಂದೇ ಬರುತ್ತದೆ. ಹಾಗೆ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ, ಸೊ ಇದು ಸ್ವಲ್ಪ ಮಕ್ಕಳಿಗೆ ಕಷ್ಟ ಆಗ್ತದೆ, ಕೆಲವೊಂದೇ ಕಲಿಕೆಯಲ್ಲಿ ಹಿಂದೆ ಇರುವಂತ ಅಂದ್ರೆ ಪಾಸಿಂಗ್ಗೆ ಸ್ವಲ್ಪ ಕಷ್ಟ ಪಡುವವರಿಗೆ ಸ್ವಲ್ಪ ಕಷ್ಟ ಆಗ್ತದೆ. ಆದ್ರೆ ಸೂತ್ರಗಳು ಗೊತ್ತಿರುವುದರಿಂದ ಮಕ್ಕಳೇ ಅಟ್ಲೀಸ್ಟ್ ಸೂತ್ರಗಳನ್ನಾದ್ರೂ ಹಾಕಿ ಆ ಸೂತ್ರಕ್ಕೆ ಮಾರ್ಕ್ಸ್ಗಳು ಬರ್ತದೆ. ಸೊ ಇಲ್ಲಿ ಅದು ಅಷ್ಟೇ ಅಲ್ಲದೆ ಇದೀಗ ಕಡಿಮೆ ಅಂದ್ರೆ ಶೂರ್ ಆಗಿ ಬರುವಂತಹ ಪ್ರಶ್ನೆಗಳು. ಸೊ ಇದರಲ್ಲಿ ನೀವು ಸಾಮಾನ್ಯವಾಗಿ 36 ಅಂಕಗಳಲ್ಲಿ ಪಡ್ಕೊಳ್ಬಹುದು. ಅಂದ್ರೆ ಸರಿಯಾಗಿ ಅಭ್ಯಾಸ ಮಾಡಿದ್ರೆ ಇಷ್ಟರಲ್ಲಿ ಧಾರಾಳವಾಗಿ ಮಾರ್ಕ್ಸ್ ಅನ್ನು ಪಡೆದುಕೊಳ್ಳಿಕ್ಕೆ ಆಗ್ತದೆ. ಓಕೆ, ಕಾಲರ್ ಇದ್ದಾರೆ. ಹಲೋ ಹಲೋ ಹಲೋ, ನಮಸ್ತೆ. ಇಲ್ಲಿಂದ ಕಾಲ್ ಮಾಡ್ತಿದ್ರೆ, ತಮ್ಮ ಹೆಸರು? ಬ್ರಹ್ಮಾವರದಿಂದ ತ್ರಿಷಾ. ಬ್ರಹ್ಮಾವರದಿಂದ. ಹೇಳಿ, ತಮ್ಮ ಪ್ರಶ್ನೆಯನ್ನ ಕೇಳಬಹುದು. ಇದು
ವಿಜ್ಞಾನ ವಿಜ್ಞಾನ ನಮಗೆ ಕೇಳಿ ಕೇಳಿ ಪ್ರಶ್ನೆ ಕೇಳ್ಬೋದು. ಸಬ್ಜೆಕ್ಟ್ ವಿಜ್ಞಾನ. ಸರಿ, ಪ್ರಶ್ನೆ ಕೇಳಿ. ಕೇಳ್ಬೋದು. ಏನಿದೆ ಡೌಟ್ ನಿನ್ಗೆ ವಿಜ್ಞಾನದಲ್ಲಿ? ನಮಸ್ತೆ ಸರ್. ಹಾ, ರಾಸಾಯನಿಕ ಸಮೀಕರಣ ಸರಿದೂಗಿಸು. ರಾಸಾಯನಿಕ ರಾಸಾಯನಿಕ ಸಮೀಕರಣ. ಸಮೀಕರಣ ಸಮದೂಗಿಸುವುದು ಸ್ವಲ್ಪ ಕ್ಲಿಷ್ಟಕರವಾದ ವಿಚಾರವೇ, ಆದರೆ ಸುಲಭದ ಉಪಾಯ ಅದಕ್ಕೆ ಇದೆ. ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಬಿಟ್ಟು ಬೇರೆ ಒಂದು ಉಪಾಯ ಇದೆ. ಏನಂತಂದ್ರೆ ಯಾವುದು ಬೆಸ ಸಂಖ್ಯೆ ಇದೆಯಾ, ಸಮೀಕರಣದಲ್ಲಿ ಯಾವ ಅಣುಗಳು ಬೆಸ ಸಂಖ್ಯೆ ಇದೆಯಾ, ಆ ಅಣುಗಳನ್ನು ಸಮಸಂಖ್ಯೆಯನ್ನಾಗಿ ಮಾಡ್ಕೋಬೇಕು. ಯಾವುದು ಬೆಸ ಸಂಖ್ಯೆ ಇದ್ದ ಅಂದ್ರೆ 1, 1, 3, 5, 7 ಅಣುಗಳು ಆ ತರ ಇದ್ರೆ ಉಂಟಲ್ಲ, ಅವುಗಳನ್ನು ಸಮಸಂಖ್ಯೆಯಾಗಿ ಮಾಡಬೇಕು. ನೀವು ಸಮಸಂಖ್ಯೆಯಾಗಿ ಮಾಡಿದಾಗ ನೀವು ಎಲ್ಲೋ ಮಾಡ್ತೇವೆ. ಫಸ್ಟ್ ಯಾವುದು ಕಡಿಮೆ ಬೆಸ ಸಂಖ್ಯೆ ಇರೋದು ಅಂದ್ರೆ 1 ಅಣು ಇರೋದು ನೋಡಿ, ಅದಕ್ಕೆ ಸಮಸಂಖ್ಯೆಯಲ್ಲಿ ಮಾಡಿದಾಗ ನೀವು ಕೊನೆಗೆ ಉತ್ತರ ಬರುತ್ತೆ ನೋಡಿ. ಈ ಒಂದು NH2 ಇದ್ರೆ 2H2 ಮಾಡಿ, ಹಾಗೆ ನೀವು ಮಾಡಿದಾಗ ನಿಮಗೆ ಕೊನೆಗೆ ಆಟೋಮೆಟಿಕ್ ಆಗಿ ಅದು ಏನು ಸಮೀಕರಣ ಸಮದೂಗಿಸಲ್ಪಡ್ತದೆ. ಆದರೆ ನೀವು ಟೆಕ್ಸ್ಟ್ ಬುಕ್ ಅಲ್ಲಿರುವಂತಹ ಪ್ರೊಸೀಜರ್ ಫಾಲೋ ಮಾಡಿದ್ರೆ ಅದಕ್ಕೆ ತುಂಬಾ ದೀರ್ಘವಾದ ಸ್ಟೆಪ್ಸ್ ಇದೆ. ನೀವು ಆ ಪ್ರಯತ್ನವನ್ನು ಮಾಡಿ ನೋಡಿ. ಆಯ್ತು ಹಾಗಾಗಿ ತಮ್ಮ ಪ್ರಶ್ನೆಗೆ ಉತ್ತರ ದೊರಕಿತು ಅಂತ ಭಾವಿಸ್ತೇವೆ. ಓಕೆ, ನಾವು ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋದಿದ್ರೆ ಬಹುಶಃ ಗಣಿತಕ್ಕೆ ಸಂಬಂಧಪಟ್ಟ ಹಾಗೆ ಪಾಸಿಂಗ್ ಪ್ಯಾಕೇಜ್ ಅನ್ನ ಮ್ಯಾಮ್ ಹೇಳಿದ್ರು. ಇನ್ನು ಅದೇ ರೀತಿ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ವಿಜ್ಞಾನದಲ್ಲಿ ಮಾರ್ಜಿನ್ ಅಲ್ಲಿರುವಂತಹ ವಿದ್ಯಾರ್ಥಿಗಳು ಚಿತ್ರಗಳನ್ನು ಗಟ್ಟಿಗೊಳಿಸಬೇಕು. ಅದು ಬಹಳ ಮುಖ್ಯವಾದ ವಿಚಾರ. ಓಕೆ, ಎರಡನೇದು, ಒಂದು 15 ಸರಳವಾದಂತಹ ಒಂದೇ ವಾಕ್ಯದಲ್ಲಿ ಉತ್ತರಿಸಬಹುದಾದಂತಹ ಡೆಫಿನಿಷನ್ಸ್, ನಿರೂಪಣೆಗಳಿವೆ. ಒಂದೇ ವಾಕ್ಯ, ಹೆಚ್ಚೇನಿಲ್ಲ. ಆ ನಿರೂಪಣೆಗಳನ್ನು ಕಲ್ತದ್ದೇ ಆದರೆ ಅಲ್ಲಿ 2 ರಿಂದ 3 ಮಾರ್ಕ್ ಬರ್ತದೆ. ಯಾಕಂದ್ರೆ ನಮಗೆ ಬೇಕಾದ 28 ಮಾರ್ಕ್ ಆಗಬೇಕು, 14 ಮಾರ್ಕ್ ಚಿತ್ರ ಸಿಗುತ್ತೆ, ನಮಗೆ ಬೇಕಾದ 12 ಮಾರ್ಕ್. ಇನ್ನು ಸಹಕಾರ ಮತ್ತು ನಿಯಂತ್ರಣ ಪಾಠದಲ್ಲಿ ಒಂದು ಕೋಷ್ಟಕ ಇದೆ. ಆ ಕೋಷ್ಟಕದಲ್ಲಿ ಗ್ರಂಥಿಗಳು, ಅವುಗಳ ಸ್ರವಿಸಲ್ಪಟ್ಟಂತಹ ಹಾರ್ಮೋನುಗಳು ಮತ್ತು ಅವುಗಳ ಕಾರ್ಯಗಳು, ಅದನ್ನು ದಿನಕ್ಕೆ 1ರಂತೆ, ಒಂದು 5 ಗ್ರಂಥಿ ಇದೆ, ದಿನಕ್ಕೆ 1ರಂತೆ ಕಲಿದ್ರು ಕೂಡ 5 ದಿವಸದಲ್ಲಿ ಮುಗೀತದೆ. ಸೊ ಅಲ್ಲಿ 1 ಅಥವಾ 2 ಅಂಕದ ಪ್ರಶ್ನೆಗಳು ಬರುವ ಸಾಧ್ಯತೆ ಇದೆ. ಇನ್ನು ವಿದ್ಯುತ್ ಶಕ್ತಿ ಪಾಠದಲ್ಲಿ ವಿದ್ಯುತ್ ಮಂಡಲದಲ್ಲಿ ಸಾಮಾನ್ಯವಾಗಿ ಬಳಸುವಂತಹ ಚಿಹ್ನೆಗಳು, ಸಾಂಪ್ರದಾಯಿಕ ಚಿಹ್ನೆಗಳು ಅಂತ ಇದೆ. ಅದು 12 ಚಿಹ್ನೆಗಳಿದೆ. ಅದನ್ನು ಕಲ್ತ್ಕೊಂಡ್ರೆ ನಮಗೆ 1 ಅಥವಾ 2 ಅಂಕದ ಪ್ರಶ್ನೆಗಳು ಬರಬಹುದು, ಸಾಧ್ಯತೆ ಇದೆ. ಹಾಗೆ ಇನ್ನು ನಮ್ಮ ನಿಜ ಜೀವನಕ್ಕೆ ಹತ್ರ ಇರುವಂಥದ್ದು, ಅವರಿಗೆ ಅರ್ಥ ಆಗುವಂಥದ್ದು, ನಿಜ ಜೀವನ ಹತ್ರ ಇರುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ಕಲ್ತ್ಕೋಬೇಕು. ಉದಾಹರಣೆಗೆ, ಹಲ್ಲಿನ ಸವೆತ ಯಾವಾಗ ಉಂಟಾಗ್ತದೆ? ಅದಕ್ಕೆ ಉತ್ತರ, ಹಲ್ಲಿನ ಸವೆತ ಬಾಯಿಯ pH 5.5ಕ್ಕಿಂತ ಕಡಿಮೆ ಆದಾಗ ಹಲ್ಲಿನ ಸವೆತ ಉಂಟಾಗ್ತದೆ. ಅದೀಗ ನಮ್ಮ ನಿಜ ಜೀವನದಲ್ಲಿ ರಿಲೇಟೆಡ್ ಪ್ರಶ್ನೆಗಳು. ಅಂತಹ ಪ್ರಶ್ನೆಗಳನ್ನು ಕಲ್ತ್ಕೊಂಡ್ರೆ ಅವರಿಗೆ ಒಂದು 12 ಮಾರ್ಕ್ ತಗೊಳ್ಳಿಕ್ಕೆ ಕಷ್ಟ ಆಗುದಿಲ್ಲ ಅಂತ ಅನಿಸಿಕೆ. ಇನ್ನು ಕೆಲವು ಇನ್ನು ಸಮೀಕರಣ ಅಥವಾ 4 ಅಂಕದ ಪ್ರಶ್ನೆಗಳನ್ನು ಅವರು ಟಚ್ ಮಾಡೋದೇ ಬೇಡ, ನಮಗೆ ಆಗುದಿಲ್ಲ ಅಂತಂದ್ರೆ ಅವ್ರು ಟಚ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಅವರ ಟಾರ್ಗೆಟ್ ಇರೋದೇ 22 ಮಾರ್ಕ್ ತೆಗೆದು. ಸೊ 1 ಮತ್ತು 2 ಅಂಕದ ಪ್ರಶ್ನೆಗಳಿಗೆ ಮಾತ್ರ ಅವರು ಇಂಪಾರ್ಟೆನ್ಸ್ ಕೊಡಬೇಕು. ಆನ್ಸರ್ ಪೇಪರ್ಲಿ ಅನಗತ್ಯ ಉತ್ತರವನ್ನು ಬರೀಲೇಬಾರದು. ವ್ಯಾಲ್ಯೂವೇಟರಿಗೆ, ಮೌಲ್ಯಮಾಪಕನಿಗೆ ಒಳ್ಳೆ ಇಂಪ್ರೆಷನ್ ಬರುವಂತ ಉತ್ತರಗಳನ್ನೇ ಬರೀಬೇಕು. ಟು ದ ಪಾಯಿಂಟ್, ಆನ್ಸರ್ ಟು ದ ಪಾಯಿಂಟ್, ಎಷ್ಟು ಬೇಕು ಅಷ್ಟು ಮಾತ್ರ ಬರೀಬೇಕು. ಎಷ್ಟು ಅಂಶವನ್ನು ಪರಿಪಾಲಿಸಿದ್ದೆ ಆದರೆ ಇನ್ನೂ ಏನು ಹೇಳಬೇಕು, ಅದೊಂದು 10 ವ್ಯತ್ಯಾಸಗಳ ಪಟ್ಟಿಯನ್ನು ಮಾಡ್ಕೋಬೇಕು. ಅಲ್ಲಿ 2 ವ್ಯತ್ಯಾಸ ಕಲಿಯಿರಿ, ಜಾಸ್ತಿ ಕಲಿಯೋದು ಬೇಡ, ಆಗುದಿಲ್ಲ ಅವರಿಗೆ. 2 ವ್ಯತ್ಯಾಸ, ಉದಾಹರಣೆಗೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ವ್ಯತ್ಯಾಸ, ಜೈವಿಕವಾಗಿ ವಿಘಟನೆ ಆಗುವ ಮತ್ತು ವಿಘಟನೆ ಆಗದಿರುವಂತಹ ವಸ್ತುಗಳ ವ್ಯತ್ಯಾಸ, ಆಕ್ಸಿಡೇಷನ್ ಮತ್ತು ರಿಡಕ್ಷನ್ ಅಥವಾ ಉತ್ಕರ್ಷಣೆ ಮತ್ತು ಅಪಕರ್ಷಣೆ, ಹೀಗೆ ಒಂದು 10-12 ವ್ಯತ್ಯಾಸಗಳಿವೆ. ತುಂಬ ಉಂಟು. ಆದರೆ ಸುಲಭವಾಗಿ ಅವರ ಸ್ಮೃತಿ ಪಡೆದು ನಿಲ್ಲುವಂತಹ ಪ್ರಶ್ನೆಗಳಿಗೆ ಉತ್ತರಿಸಿ ಕಲ್ತಿದ್ದಾರೆ. ಒಂದೊಂದೇ ಕಲಿಬೇಕು ದಿನಕ್ಕೆ, ತುಂಬ ಬೇಡ. ದಿನಕ್ಕೆ ಒಂದೇ ಕಲಿಯೋದು, ಒಂದು ವ್ಯತ್ಯಾಸ ಕಲಿಯೋದು, ಒಂದು ಡೆಫಿನೇಷನ್ ಕಲಿಯೋದು, ಒಂದು ಕೋಷ್ಟಕದಲ್ಲಿರುವಂತಹ ಒಂದು ಉತ್ತರ ಕಲಿಯೋದು ಸಾಕು. ಅದು ಪುನರ್ಮನನ ಮಾಡ್ಕೋಬೇಕು, ಮರ್ತು ಹೋಗ್ಬಾರ್ದು. ಅದು ಮರ್ತು ಹೋದ್ರೆ ಸಮಸ್ಯೆ ಆಗುತ್ತೆ. ಆದರೆ ಕನ್ಫ್ಯೂಷನ್ ಮಾಡುವಂಥ ಪ್ರಶ್ನೆಗಳು ಕಲೀಲೇಬಾರದು. ಕನ್ಫ್ಯೂಷನ್ ಯಾವ ಇದೆ ಅಂತಿದ್ರೆ ಅದು ಕಲಿಗೆ ಹೋಗ್ಲೇಬಾರದು. ಯಾಕಂದ್ರೆ ಕಲ್ತದನ್ನು ಗಟ್ಟಿಗೊಳಿಸಬೇಕು, ಕಾಂಕ್ರಿಟೈಸ್ ಮಾಡ್ಕೋಬೇಕು. ಅದು ಯಾವುದೇ ಅಲ್ಲಿ ಗೊಂದಲಕ್ಕೆ ಅವಕಾಶ ಮಾಡಿಕೊಡದಂತೆ ವಿದ್ಯಾರ್ಥಿ ಓದ್ತಾ ಹೋಗ್ಬೇಕು. ಸ್ವಲ್ಪ ಜಾಗರೂಕತೆ ಮಾಡಿದ್ರೆ ಮಾಡಿ ಸಾಕಾಗುತ್ತೆ. ಓಕೆ, ಎಸ್. ಇನ್ನು ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಕನಿಷ್ಠ ಅಂಕಗಳನ್ನ ಗಳಿಸ ಬಯಸುವಂತವರಿಗೆ ಸುಲಭ ವಿಧಾನ. ಸಮಾಜ ವಿಜ್ಞಾನಕ್ಕೆ ಸಂಬಂಧಿಸಿದ ಹಾಗೆ ಈಗ ವಿದ್ಯಾರ್ಥಿಗಳು ಪಾಸ್ ಹಂತ 28 ಅಂಕಗಳನ್ನು ಪಡಿಬೇಕಿದ್ರೆ ಯಾವ ರೀತಿಯಲ್ಲಿ ಉತ್ತರಿಸಬೇಕು ಎಂಬುದನ್ನು ಹೇಳ್ತಾ ಇದ್ದೇನೆ. ಈಗ ಗಣಿತ ಮತ್ತು ವಿಜ್ಞಾನದಲ್ಲಿ ಉತ್ತರಗಳು ತುಂಬ ನಿಖರವಾಗಿ ಇರಬೇಕಾಗ್ತದೆ. ಸಮಾಜದಲ್ಲಿ ಇವು ಕೂಡ ನಿಖರವಾಗಿ ಇರಬೇಕು ಉತ್ತರಗಳು. ಆದರೂ ಕೂಡ
ಕೆಲವೊಂದ್ಸಲ ವಿದ್ಯಾರ್ಥಿಗಳು ಪ್ರಶ್ನೆಗಳಿಗೆ ಉತ್ತರಿಸುವಾಗ ಯಾಕಂದ್ರೆ ಸಮಾಜ ವಿಜ್ಞಾನ ಎಂಬುದು ಸಮಾಜದಲ್ಲಿ ನಾವು ದಿನನಿತ್ಯ ನೋಡ್ತಾ ಇರುವಂತಹ ಹಲವಾರು ಅಂಶಗಳು, ಅನುಭವಿಸ್ತಾ ಇರುವಂತಹ ಅನುಭವಗಳು, ಇದಕ್ಕೆ ಸಂಬಂಧವನ್ನ ಹೊಂದಿದೆ ಸಮಾಜ ವಿಜ್ಞಾನ. ಉದಾಹರಣೆಗೆ ನಾನೊಂದು ಪ್ರಶ್ನೆ ಹೇಳ್ತೇನೆ. ಗ್ರಾಮೀಣ ಅಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳ ಪಾತ್ರ ಏನು? 3 ಅಂಕದ ಪ್ರಶ್ನೆ ಇಲ್ಲ 4 ಅಂಕದ ಪ್ರಶ್ನೆಯಾಗಿ ಬರಬಹುದು. ನೋಡಿ, ಈಗ ಎಷ್ಟೋ ಸಂದರ್ಭಗಳಲ್ಲಿ ವಿದ್ಯಾರ್ಥಿಗಳು ಇದು ಯಾವುದು ಪಂಚಾಯತ್ ರಾಜ್ ಈ ರೀತಿಯಲ್ಲಿ ಗೊಂದಲವನ್ನ ಮಾಡ್ತಾರೆ, ಹೆಚ್ಚು ಅಭ್ಯಾಸ ಮಾಡದಂತಹ ವಿದ್ಯಾರ್ಥಿಗಳು. ಪಂಚಾಯತ್ ರಾಜ್ ಪದ ಬಂದಾಗ ನಮ್ಮ ಗ್ರಾಮ ಪಂಚಾಯತಿಯನ್ನ ನೆನಪು ಮಾಡಿಕೊಳ್ಳಬೇಕು. ನೀವು ಪಠ್ಯಪುಸ್ತಕದ ಪಾಯಿಂಟ್ಗಳನ್ನೇ ಅಥವಾ ಅಂಶಗಳನ್ನೇ ಬರಿಬೇಕು ಅಂತ ಏನಿಲ್ಲ ಈ ಪ್ರಶ್ನೆಗೆ. ಎಷ್ಟು ಸಮಾಜ ವಿಜ್ಞಾನದಲ್ಲಿ ತುಂಬಾ ಪ್ರಶ್ನೆಗಳಿದೆ. ನಮ್ಮ ನಿತ್ಯ ಜೀವನದಲ್ಲಿ ಬಂದಂತಹ ವಿಷಯಗಳಿಗೆ ಸಂಬಂಧಪಟ್ಟಂತಹ ಹಲವು ಪ್ರಶ್ನೆಗಳು ಬರ್ತವೆ. 7-8 ಪ್ರಶ್ನೆಗಳು ಬರ್ತದೆ. ಈ ಪ್ರಶ್ನೆಗಳಿಗೆ ಪುಸ್ತಕದ ಜ್ಞಾನ ಇದ್ದು ಉತ್ತರಿಸಿದರೆ ಉತ್ತಮ. ಅದು ಇಲ್ಲದೆಯೂ ಕೂಡ ಸಾಮಾನ್ಯ ಜ್ಞಾನದಿಂದ ಉತ್ತರಿಸಲಿಕ್ಕೆ ಸಾಧ್ಯತೆ ಇದೆ. ಗ್ರಾಮೀಣಾಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳ ಪಾತ್ರ ಪ್ರಶ್ನೆ ಬಂದಾಗ ನಿಮ್ಮ ಮನೆಯನ್ನೇ ಕಲ್ಪಿಸಿಕೊಳ್ಳಿ. ನಿಮಗೆ ಯಾವೆಲ್ಲ ಸೌಲಭ್ಯಗಳು ಸಿಗ್ತವೆ ಪಂಚಾಯತಿಯಿಂದ? ಮನೆಯಲ್ಲಿ ಹೇಳಿರ್ತಾರೆ, ನಮಗೆ ಪಂಚಾಯತಿಯಿಂದ ಒಂದು ಮನೆ ಸಿಗ್ತದೆ ಈ ವರ್ಷ. ಸರಿ, ಮನೆಯನ್ನ ಒದಗಿಸ್ತದೆ ಪಾಯಿಂಟ್ ಬರೀರಿ. ಪಂಚಾಯತಿಯಿಂದ ನಿಮಗೆ ನಿಮ್ಮ ಮನೆಗೆ ನಳದ ಮೂಲಕ ನೀರು ಸಿಗ್ತದೆ, ಕುಡಿಯುವ ನೀರಿನ ಸರಬರಾಜು, ಕುಡಿಲಿಕ್ಕೆ ನೀರು ಒದಗಿಸ್ತದೆ. ಪಾಯಿಂಟ್ ಸರಿ, ಅದು ತಪ್ಪಲ್ಲ. ಆ ರೀತಿ ಉತ್ತರ ಬರೆದ್ರು ಅದಕ್ಕೆ ಅಂಕವನ್ನ ವಿದ್ಯಾರ್ಥಿಗಳಿಗೆ ಸಿಗ್ತದೆ. ಇನ್ನು ಮನೆಯಿಂದ ಹೊರಟು ಶಾಲೆಗೆ ಬರುವಾಗ ಬೀದಿಗೆ ಬರ್ತಾರೆ ವಿದ್ಯಾರ್ಥಿಗಳು. ಬಂದಾಗ ಒಂದು ಬೀದಿ ದೀಪ ನಿಮಗೆ ಕಾಣ್ತದೆ. ಆ ಬೀದಿ ದೀಪಗಳನ್ನ ಪಂಚಾಯತ್ ಒದಗಿಸ್ತದೆ. ಉತ್ತರ ಸರಿ, ಬರೀರಿ. ಮುಂದೆ ಹೋದಾಗ ಒಂದು ಡಾಮರ್ ಹಾಕಿದ ರಸ್ತೆ ಸಿಗ್ತದೆ, ಒಂದು ರಸ್ತೆ ಸಿಗ್ತದೆ ನಿಮಗೆ. ರಸ್ತೆ ಸೌಕರ್ಯವನ್ನ ಪಂಚಾಯತ್ ಒದಗಿಸ್ತದೆ, ಬರೀರಿ. ಇನ್ನೇನಾದ್ರೂ ನಿಮಗೆ ಸೌಲಭ್ಯಗಳು ನಿಮ್ಮ ಮನೆಗೆ ಸಿಕ್ಕಿರಬಹುದು. ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಬಾವಿ ತೋಡ್ಲಿಕ್ಕೆ ಸಹಾಯಧನ ಲಭ್ಯ ಆಗಿದೆ, ಬರೀರಿ ಅದನ್ನು. ಅದು ಸರಿಯಾದ ಉತ್ತರವೇ? ಅಥವಾ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನರಿಗೆ ಕೆಲವೊಂದು ಸೌಲಭ್ಯಗಳು, ನಿಮ್ಮ ಸುತ್ತಮುತ್ತಲಿನ ಜನರಿಗೆ ಕೆಲವು ಸೌಲಭ್ಯ ಸಿಕ್ಕಿರಬಹುದು. ಅಥವಾ ನಿಮ್ಮ ಮನೆಯಲ್ಲಿ ಯಾರಾದರೂ ವಯಸ್ಸಾದವರಿದ್ರೆ ಅವರಿಗೆ ವೃದ್ಧಾಪ್ಯ ವೇತನ ಸಿಕ್ಕಿರಬಹುದು. ನೋಡಿ, ಇದೆಲ್ಲ ಪಂಚಾಯತಿಗಳ ಮೂಲಕವೇ ಸಿಗ್ತದೆ. ಇನ್ನು ನಿಮ್ಮ ಪ್ರಾಥಮಿಕ ಶಾಲೆಗೆ ಬಂದು ಪಂಚಾಯತಿಯವರು ಯಾವುದಾದ್ರೂ ಸೌಲಭ್ಯವನ್ನ ಕೊಟ್ಟಿರಬಹುದು ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ. ನೋಡಿ, ಇದೆಲ್ಲವೂ ಉತ್ತರವೇ ಆಗ್ತದೆ. ಇದು ತಪ್ಪಲ್ಲ, ಇದೆಲ್ಲವೂ ಉತ್ತರ ಆಗ್ತದೆ. ಪಠ್ಯಪುಸ್ತಕದಲ್ಲಿ ಇರುವಂತದ್ದೇ ಪಾಯಿಂಟ್ಗಳು ಬರಬೇಕು ಉತ್ತರದಲ್ಲಿ ಏನು ಇಲ್ಲ. ಯಾಕಂದ್ರೆ ಸಮಾಜ ವಿಜ್ಞಾನದಲ್ಲಿ ತುಂಬಾ ವಿಷಯ ವಿಸ್ತಾರ ಇದೆ. ಪಠ್ಯಪುಸ್ತಕ ನಮಗೆ ಒಂದು ಮಾದರಿ ಅಷ್ಟೇ. ಈಗ ಇನ್ನೊಂದು ಪ್ರಶ್ನೆಗೆ ಬರುವುದಿದ್ರೆ, ವ್ಯವಸಾಯದ ಪ್ರಾಮುಖ್ಯತೆ, ಕೃಷಿಯ ಪ್ರಾಮುಖ್ಯತೆ ಬಂದಾಗ ಪಠ್ಯಪುಸ್ತಕದಲ್ಲಿ ಕೆಲವೊಂದು ಪಾಯಿಂಟ್ಗಳನ್ನ ಸಾಕಷ್ಟು ವಿಷಯ ಹೇಳಿದ್ದಾರೆ. ಆದರೆ ಸಾಕಷ್ಟು ನಮ್ಮ ವಿದ್ಯಾರ್ಥಿಗಳು ಕೃಷಿ ಹಿನ್ನೆಲೆಯಿಂದ ಬರುವಂತಹ ವಿದ್ಯಾರ್ಥಿಗಳೇ ಇದ್ದಾರೆ. ಕೃಷಿಯ ಪ್ರಾಮುಖ್ಯತೆ ಅಂತ ಕೇಳಿದಾಗ ಕೃಷಿಯಿಂದ ಆಹಾರ ಸಿಗ್ತದೆ, ಮಕ್ಕಳಿಗೆ ಗೊತ್ತಿರ್ತದೆ. ಬರೀರಿ ಅದನ್ನು ಅಪ್ಲೈ ಮಾಡಿ, ಇಲ್ಲಿ ಅನ್ವಯ ಮಾಡಿ. ನಿಮ್ಮ ಜೀವನದಲ್ಲಿ ಇದ್ದಂಥ ವಿಷಯಗಳನ್ನ ಇಲ್ಲಿ ಅನ್ವಯ ಮಾಡಿ. ಕೃಷಿಯಿಂದ ಆಹಾರ ಸಿಗ್ತದೆ, ತರಕಾರಿಗಳನ್ನ ಬೆಳೀತಾರೆ, ಸರಿ, ಬರೀರಿ. ಹಣ ಸಿಗ್ತದೆ, ಆ ವಸ್ತುಗಳನ್ನ ಮಾರಾಟ ಮಾಡಿದಾಗ ಹಣ ಸಿಗ್ತದೆ, ಸರಿ, ಆದಾಯ, ಒಂದು ಉದ್ಯೋಗ ಆಗ್ತದೆ, ವಿಷಯ ಸರಿ. ಇನ್ನು ಹೀಗೆ ಪಾಯಿಂಟ್ಗಳನ್ನ ಬರಿತಾ ಹೋಗ್ಬಹುದು. ದನ ಕರುಗಳಿಗೆ ಮೇವು ಸಿಗ್ತದೆ, ಅದು ಸರಿಯಾದ ಉತ್ತರವೇ? ಹೀಗೆ ಈಗ ಪೂರ್ಣವಾಗಿ ನಿಮಗೆ ಅಂಕಗಳು ಸಿಗದಿದ್ರು ಅಲ್ಲಿ ಈಗ 4 ಮಾರ್ಕ್ ಅಥವಾ 3 ಮಾರ್ಕಿನ ಪ್ರಶ್ನೆಗೆ ಈ ತರ ಉತ್ತರಗಳನ್ನ ಬರೆದಾಗ ಅಲ್ಲಿ 1 ಅಂಕ ಅಥವಾ 1.5 ಅಂಕ ಹೀಗೆ ಬರುವಂತಹ ಸಾಧ್ಯತೆ ಇರ್ತದೆ. ಹಾಗೆ ಪ್ರತಿ ಪ್ರಶ್ನೆಗೆ ಹೀಗೆ 1 ಅಂಕ 1.5 ಅಂಕ ಹೀಗೆ ಬಂದಾಗ 28 ಅಂಕಗಳನ್ನ ಪಡೀಲಿಕ್ಕೆ ತುಂಬಾ ಸುಲಭ ಆಗ್ತದೆ ಎಂಬುದು ನನ್ನ ಅನಿಸಿಕೆ. ಅದೇ ರೀತಿಯಲ್ಲಿ ಕಳೆದ ಈಗಾಗಲೇ ಪೂರ್ವ ಸಿದ್ಧತಾ ಪರೀಕ್ಷೆಗಳಿಗೆ ಉತ್ತರವನ್ನ ಬರೆದಿದ್ದೀರಿ. ಅದೇ ರೀತಿಯಲ್ಲಿ ನಮ್ಮ ತಾಲೂಕು ಹಂತದಿಂದ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಮಾರ್ಗದರ್ಶನದಲ್ಲಿ ಸಮಾಜ ವಿಜ್ಞಾನದಲ್ಲಿ 3 ಪ್ರಶ್ನೆ ಪತ್ರಿಕೆಗಳನ್ನ ಸಮಾಜ ವಿಜ್ಞಾನ ಶಿಕ್ಷಕರುಗಳೆಲ್ಲ ಸೇರಿ ತಯಾರು ಮಾಡಿದ್ದೇವೆ. ಮತ್ತು ಬಹುಶಃ ಅದು ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಲಭ್ಯ ಆಗಿದೆ ಅಂತ ಅನ್ಕೊಳ್ತೇನೆ. ಇನ್ನು ಡಯಟ್ ಪ್ರಶ್ನಾಕೋಟಿ ಬಂದಿದೆ. ಇದರಲ್ಲಿ ಈ ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಂತಹ ಪ್ರಶ್ನೆಗಳನ್ನ ಅಭ್ಯಾಸ ಮಾಡಬೇಕು. ಒಂದು 5 ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಂತಹ ಪ್ರಶ್ನೆಗಳನ್ನ ಅಭ್ಯಾಸ ಮಾಡಿದ್ರೆ ಆ ವಿದ್ಯಾರ್ಥಿ ಖಂಡಿತವಾಗಿ ಸುಲಭವಾಗಿ 28 ಅಂಕಗಳನ್ನ
ಪಡಿಬಹುದು. ಈಗ ಕಳೆದ ಕೆಲವು ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಂತಹ ಪ್ರಶ್ನೆಗಳನ್ನು ನೋಡಿದ್ರೆ ಇದೇ ಪ್ರಶ್ನೆ ಬರ್ತದೆ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಹೆಚ್ಚಿನ ಸಂದರ್ಭದಲ್ಲಿ ಬಂದಂತಹ ಪ್ರಶ್ನೆಗಳನ್ನ, ಕೆಲವೊಂದು ಪ್ರಶ್ನೆಗಳನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಉದಾಹರಣೆಗೆ, ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಂದಗಾಮಿಗಳ ಪಾತ್ರವನ್ನ ವಿವರಿಸಿ. 4 ಅಂಕಕ್ಕೆ ಬರಬಹುದು, 3 ಅಂಕಕ್ಕೆ ಬರಬಹುದು. ತುಂಬಾ ಸಲ ಈ ಪ್ರಶ್ನೆ ಬಂದಿದೆ. ಇನ್ನು ಸ್ವತಂತ್ರ ಚಳವಳಿಯಲ್ಲಿ ತೀವ್ರವಾದಿಗಳ ಪಾತ್ರವೇನು, ಅಥವಾ ಸ್ವತಂತ್ರ ಚಳವಳಿಯಲ್ಲಿ ಬಾಲಗಂಗಾಧರ ತಿಲಕ್ ಅವರ ಪಾತ್ರವೇನು? ಇದು ಎರಡು ಪ್ರಶ್ನೆ ಒಂದೇ ಉತ್ತರವನ್ನ ಇದು ಬರಿಬಹುದು ಇದಕ್ಕೆ. ಇನ್ನು ಗಾಂಧಿಯುಗ ಪಾಠದಲ್ಲಿ ಬಂದ್ರೆ ಸುಭಾಷ್ ಚಂದ್ರ ಬೋಸ್ ಬಗ್ಗೆ, ಅಂಬೇಡ್ಕರ್ ಬಗ್ಗೆ, ನೆಹರು ಅವರ ಕೊಡುಗೆಗಳ ಬಗ್ಗೆ ತುಂಬಾ ಸಲ ಈ ಪ್ರಶ್ನೆಗಳನ್ನ ರಿಪೀಟ್ ಆಗಿದೆ. ಇದನ್ನ ಈ 3 ಕೂಡ ನೋಡಿದ್ರೆ ಬರುವ ಸಾಧ್ಯತೆಗಳು ಇದೆ. ಇದೇ ಬರ್ತದೆ ಅಂತ ಪೂರ್ಣವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಯಾಕೆಂದ್ರೆ ಸಮಾಜದ ತುಂಬಾ ಪ್ರಶ್ನೆಗಳಿದೆ, ಎಲ್ಲಿ ಬೇಕಿದ ಪ್ರಶ್ನೆಗಳನ್ನ ಕೇಳಲಿಕ್ಕೆ ಸಾಧ್ಯ. ಆದರೆ ಇಲ್ಲಿ ಸಾಧ್ಯತೆ ಹೆಚ್ಚಿದೆ ಈ ಪ್ರಶ್ನೆಗಳಲ್ಲಿ. ಇನ್ನು ಅಸ್ಪೃಶ್ಯತೆಯ ನಿವಾರಣೆಗೆ ಕೈಗೊಂಡಂತಹ ಕ್ರಮಗಳು, ಇದು ಒಂದು ತುಂಬ ಸಲ ಕೇಳಿದಂತಹ ಪ್ರಶ್ನೆ. ಇನ್ನು ನಿರುದ್ಯೋಗ ಸಮಸ್ಯೆಗೆ ಪರಿಹಾರೋಪಾಯಗಳನ್ನ ವಿವರಿಸಿ. ಭಾರತದಲ್ಲಿ ಮಹಿಳೆಯರ ಸ್ಥಾನಮಾನ ಉತ್ತಮಪಡಿಸಲು ಕೈಗೊಂಡಂತಹ ಕ್ರಮಗಳೇನು? ಭಾರತದಲ್ಲಿ ರೂಢಿಯಲ್ಲಿರುವ ವಿವಿಧ ವ್ಯವಸಾಯ ವಿಧಾನಗಳನ್ನ ತಿಳಿಸಿ. ವ್ಯವಸಾಯದ ಪ್ರಾಮುಖ್ಯತೆ, ಇಲ್ಲಿಯೂ ಪ್ರಶ್ನೆ ನಿರೀಕ್ಷಿತವಾಗಿ ತುಂಬ ಸಲ ಬಂದಿದೆ. ಇನ್ನು ನೋಡಿ, ಕೃಷಿಯ ಮಹತ್ವ ಅಥವಾ ಪ್ರಾಮುಖ್ಯತೆ, ಸಾರಿಗೆಯ ಪ್ರಾಮುಖ್ಯತೆ, ಕೈಗಾರಿಕೆಯ ಪ್ರಾಮುಖ್ಯತೆ, ಈ ಪ್ರಶ್ನೆಗಳು ಆದರೆ ಸಾಮಾನ್ಯವಾಗಿ ಈ 3 ಪ್ರಶ್ನೆಗಳಿಗೆ ಹೊಂದಾಣಿಕೆಯಾಗುವಂತಹ ಉತ್ತರಗಳು ಹೆಚ್ಚು ಕಡಿಮೆ ಒಂದೇ ಇದೆ, ಪಾಯಿಂಟ್ಗಳು. ಇದನ್ನ ಗಮನಿಸ್ಕೊಳ್ಬೇಕು. ಕೆಲವು ಪ್ರಶ್ನೆಗಳಿಗೆ ಪಾಯಿಂಟ್ಗಳು ಹೆಚ್ಚು ಕಡಿಮೆ ಒಂದೇ ಇರ್ತವೆ. ಅಂತಹ ಪ್ರಶ್ನೆಗಳನ್ನು ಅಭ್ಯಾಸ ಮಾಡಿದಾಗ ಹೆಚ್ಚಿನ ಸುಲಭವಾಗಿ ಅಂಕಗಳು ಸಿಗ್ತವೆ. ಇನ್ನು ಸಾಮಾಜಿಕ ಧಾರ್ಮಿಕ ಸುಧಾರಣೆಗಳು ಬಂದಾಗ ಇಲ್ಲಿ ಸಮಾಜ ಸುಧಾರಕರ ಬಗ್ಗೆ, ಬ್ರಹ್ಮ ಸಮಾಜ, ಆರ್ಯ ಸಮಾಜ, ವಿವೇಕಾನಂದರ ಬಗ್ಗೆ, ನಾರಾಯಣ ಗುರು ಧರ್ಮ ಪರಿಪಾಲನಾ ಸಂಘ, ಇದರ ಬಗ್ಗೆ ಎಲ್ಲ ಬರ್ತದೆ. ನೋಡಿ, ಇಲ್ಲಿ ಸಾಮಾನ್ಯವಾಗಿ ಪಾಯಿಂಟ್ಗಳು ಈ ಎಲ್ಲ ಪ್ರಶ್ನೆ, ಯಾವುದೇ ಪ್ರಶ್ನೆ ಈ ಪಾಠದಲ್ಲಿ ಬಂದಾಗ ಪೂರ್ಣವಾಗಿ ಎಲ್ಲ ಪಾಯಿಂಟ್ಗಳು ಒಂದೆರಡು ವ್ಯತ್ಯಾಸ ಇದೆ ಈ ಪ್ರಶ್ನೆಗಳಲ್ಲಿ. ಆದರೆ ಈ ಎಲ್ಲ ಪ್ರಶ್ನೆಗಳಿಗೆ ಸಾಮಾನ್ಯವಾಗಿ ಬರೆಯಬಹುದಾದಂತಹ ಉತ್ತರ ಈ ಪಾಠದಲ್ಲಿ ಏಕದೇವತಾರಾಧನೆ, ಬಹುಪತ್ನಿತ್ವಕ್ಕೆ ವಿರೋಧ, ಜಾತೀಯತೆಗೆ ಖಂಡನೆ, ಸ್ತ್ರೀ ಪುರುಷ ಸಮಾನತೆ, ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಪ್ರೋತ್ಸಾಹ, ಬಾಲ್ಯ ವಿವಾಹಕ್ಕೆ ವಿರೋಧ, ಅಸ್ಪೃಶ್ಯತೆಗೆ ವಿರೋಧ, ಸತಿ ಸಹಗಮನ ಪದ್ಧತಿಗೆ ನಿಷೇಧ, ಇನ್ನು ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಪ್ರೋತ್ಸಾಹ. ನೋಡಿ, ಈ ಪಾಯಿಂಟ್ಗಳು ಬಹುತೇಕ ಈ ಎಲ್ಲ ಪ್ರಶ್ನೆಗಳು ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳವಳಿಗೆ ಸಂಬಂಧಪಟ್ಟು ಪ್ರಶ್ನೆಗಳು ಬಂದಾಗ ಬರೆದ್ರೆ, ಈಗ 3 ಅಂಕದ ಪ್ರಶ್ನೆ ಇದ್ರೆ 2 ಅಂಕ 2.5 ಅಂಕವನ್ನು ಕೂಡ ಪಡಿಲಿಕ್ಕೆ ಸಾಧ್ಯವಾಗ್ತದೆ. ಸಮಾನವಾಗಿದೆ ಪಾಯಿಂಟ್ಗಳು ಬಹುತೇಕವಾಗಿ. ಇನ್ನು ಭಾರತದಲ್ಲಿ ಬ್ರಿಟಿಷ್ ಶಿಕ್ಷಣದ ಪರಿಣಾಮಗಳು, ತುಂಬ ಸಲ ಈ ಪ್ರಶ್ನೆಯನ್ನ ಕೇಳಿದ್ದಾರೆ, ತುಂಬ ಮುಖ್ಯವಾದ ಪ್ರಶ್ನೆ. ಇನ್ನು 1857ರ ದಂಗೆಯ ವಿಫಲತೆಗೆ ಕಾರಣಗಳು ಒಂದು ಪ್ರಶ್ನೆ. 1857ರ ದಂಗೆಯ ಪರಿಣಾಮಗಳು, ಇದು ಕೂಡ ಬರ್ಬೋದು, ತುಂಬ ಸಲ ಬಂದಿದೆ. ಆದರೆ ಈ 2 ಪ್ರಶ್ನೆಗಳಲ್ಲಿ ಗೊಂದಲವನ್ನ ವಿದ್ಯಾರ್ಥಿಗಳು ಮಾಡಬಾರ್ದು. ವಿಫಲತೆಗೆ ಕಾರಣಗಳು ಮತ್ತು ದಂಗೆಯ ಪರಿಣಾಮಗಳು ಬೇರೆ ಬೇರೆ ಉತ್ತರ ಆಗಿರ್ತದೆ. ಪ್ರಶ್ನೆಯನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ಬರಿಬೇಕಾಗ್ತದೆ. ಅದೇ ರೀತಿ ಈ ಪಾಠದಲ್ಲಿ ರಾಜಕೀಯ ಕಾರಣಗಳನ್ನು ಕೇಳಬಹುದು, ಆರ್ಥಿಕ ಕಾರಣಗಳನ್ನು ಕೂಡ ಕೇಳಬಹುದು. ಇದನ್ನು ಕೂಡ ಸ್ವಲ್ಪ ವಿದ್ಯಾರ್ಥಿಗಳು ಗಮನಿಸಿಕೊಳ್ಬೇಕು. ಇನ್ನು ವಿದೇಶಾಂಗ ನೀತಿ, ನೆರೆಯ ರಾಷ್ಟ್ರಗಳೊಂದಿಗೆ ಸಂಬಂಧದಲ್ಲಿ ಬಂದಾಗ ಭಾರತ ರಷ್ಯಾ ತುಂಬ ಸಲ ಕೇಳಿದ್ದಾರೆ. ಇನ್ನು ಭಾರತ ಚೀನಾ ನಡುವಿನ ಸಂಬಂಧ ಮತ್ತು ಭಾರತ ಪಾಕಿಸ್ತಾನ ನಡುವೆ ಇರುವಂತಹ ಸಮಸ್ಯೆಗಳು, ಇದರ ಬಗ್ಗೆಯೂ ಪ್ರಶ್ನೆ ತುಂಬ ಸಲ ಬಂದಿದೆ. ನೋಡಿ, ಈಗ ಭಾರತ ಚೀನಾ, ಭಾರತ ಪಾಕಿಸ್ತಾನ ಪ್ರಶ್ನೆಗಳು ಬಂದರೆ ನಾವು ದಿನನಿತ್ಯ ಪತ್ರಿಕೆಗಳಲ್ಲಿ ಸಾಕಷ್ಟು
ಸಾಕಷ್ಟು ಸುದ್ದಿಗಳನ್ನ ಓದ್ತೇವೆ. ಅದೇ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಪತ್ರಿಕೆಗಳನ್ನ ಓದುವ ಅಭ್ಯಾಸ ಇದ್ರೆ ಒಂದು 40% ಪ್ರಶ್ನೆಗಳಿಗೆ ಸುಲಭವಾಗಿ ವಿದ್ಯಾರ್ಥಿಗಳು ಓದಲಿಕ್ಕೆ ಸಾಧ್ಯ ಆಗ್ತದೆ. ದಿನನಿತ್ಯ ವಾರ್ತೆಗಳನ್ನ ನೋಡುವಂಥದ್ದು, ಪತ್ರಿಕೆಗಳನ್ನ ಓದುವ ಅಭ್ಯಾಸ ಮತ್ತು ಸಮಾಜದಲ್ಲಿ ನಡೆಯುವಂತಹ ಚಟುವಟಿಕೆ ಇದರ ಬಗ್ಗೆ ಸ್ವಲ್ಪ ಗಮನವನ್ನ ವಿದ್ಯಾರ್ಥಿಗಳು ಹರಿಸುವ ವಿದ್ಯಾರ್ಥಿಗಳಾಗಿದ್ರೆ ಅವರಿಗೆ ಸುಲಭವಾಗಿ ಈ ಪ್ರಶ್ನೆಗಳಿಗೆ ಉತ್ತರವನ್ನ ಬರೀಲಿಕ್ಕೆ ಸಾಧ್ಯ ಆಗ್ತದೆ ಎಂಬುದು ನನ್ನ ಅಭಿಪ್ರಾಯ. ಇನ್ನು ಮ್ಯಾಪ್ ಅಲ್ಲಿ ಕೂಡ ತುಂಬಾ ಸುಲಭವಾಗಿ ಅಂಕಗಳನ್ನ ಪಡಿಬಹುದು. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಬರೀಲಿಕ್ಕೆ ಏನಿಲ್ಲ. ಮ್ಯಾಪ್ ಅಲ್ಲಿ ನಕಾಶೆಯನ್ನ ಬಿಡಿಸುವುದು ಮತ್ತು ಸ್ಥಳಗಳನ್ನ ಗುರುತಿಸುವುದು. ವಿದ್ಯಾರ್ಥಿಗಳು ಈ ನಕಾಶೆ ಮತ್ತು ಸ್ಥಳಗಳನ್ನ ಈಗಾಗಲೇ ಏನೋ ಅಧ್ಯಾಪಕರು ತರಗತಿಯಲ್ಲಿ ಹೇಳಿದ್ದಾರೆ. ಅದರಂತೆ ವಿದ್ಯಾರ್ಥಿಗಳು ಅಭ್ಯಾಸ 4-5 ಸಲ ಅಭ್ಯಾಸ ಮಾಡಬೇಕು. ಪ್ರತಿನಿತ್ಯ ನಕಾಶೆ ಬರೆದು ಪ್ರಮುಖವಾಗಿ ಹೇಳಿದಂತಹ ಸ್ಥಳಗಳನ್ನು ಗುರುತಿಸುವಂತಹ ಪ್ರಯತ್ನ ಮಾಡಬಹುದು. ಈಗ ನಕಾಶೆಗೆ ಸಂಬಂಧಪಟ್ಟಂತೆ ಭಾರತದ ಸ್ಥಾನ ಮತ್ತು ವಿಸ್ತೀರ್ಣದಿಂದ ಒಂದು ಯಾವುದನ್ನು ಗುರುತಿಸಲಿಕ್ಕೆ ಕೇಳಬಹುದು. ಭಾರತದ ವಾಯುಗುಣ ಪಾಠದಿಂದ ಒಂದು ಗುರುತಿಸಲಿಕ್ಕೆ ಕೇಳಬಹುದು. ಇನ್ನು ಭಾರತದ ಜಲಸಂಪನ್ಮೂಲಗಳು ಪಾಠದಿಂದ ಯಾವುದಾದ್ರು ನದಿಗಳು ಇಲ್ಲವೇ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳು, ಈ ಎರಡರಲ್ಲಿ ಒಂದು ಗುರುತಿಸಲಿಕ್ಕೆ ಸಾಮಾನ್ಯವಾಗಿ ಬರ್ತದೆ. ಇನ್ನು ಪರ್ವತಗಳು ಬಂದರೆ ಏನು ಈ ವಾಯುಗುಣದಲ್ಲಿ ಬಂದಾಗ ಬರ್ತದೆ. ಅಲ್ಲಿ ಪಶ್ಚಿಮ ಘಟ್ಟಗಳು, ಪೂರ್ವ ಘಟ್ಟಗಳು, ಅರಾವಳಿ, ವಿಂಧ್ಯಾಶ್ರೇಣಿ, ಕೇಟು, ಭಾರತದ ಅತ್ಯುನ್ನತ ಶಿಖರ ಕೇಟು, ಈ ರೀತಿ ಅದು ಕೂಡ ಬರುವ ಸಾಧ್ಯತೆಗಳು ಇದೆ. ಇನ್ನು ಸಾರಿಗೆ ಮತ್ತು ಸಂಪರ್ಕದಲ್ಲಿ ಮುಖ್ಯವಾಗಿ ಬಂದರುಗಳು, ಪೂರ್ವ ತೀರದ ಬಂದರುಗಳು, ಪೂರ್ವ ತೀರದಲ್ಲಿ 6 ಬಂದರುಗಳಿವೆ, ಪಶ್ಚಿಮ ತೀರದಲ್ಲಿ ಬಂದರುಗಳಿವೆ. ಅದನ್ನು ಗೊಂದಲ ಮಾಡಬಾರ್ದು. ಪೂರ್ವ ತೀರದ್ದು ಪಶ್ಚಿಮ ತೀರದಲ್ಲಿ ಗುರುತಿಸುವುದು ಅಥವಾ ಪಶ್ಚಿಮ ತೀರದ್ದು ಪೂರ್ವ ತೀರದಲ್ಲಿ ಗುರುತಿಸುವುದು ಗೊಂದಲ ಮಾಡಿಕೊಳ್ಳದೆ ಅಭ್ಯಾಸ ಮಾಡಿ ಬರೆದ್ರೆ ಪೂರ್ಣವಾಗಿ ಅಂಕಗಳು ವಿದ್ಯಾರ್ಥಿಗಳಿಗೆ ಸಿಗ್ಬಹುದು. ಇದೇ ಪಾಠದಲ್ಲಿ ಬಂದರುಗಳು ಅಥವಾ ವಿಮಾನ ನಿಲ್ದಾಣ ಒಂದು ಅದು ಕೂಡ ಗುರುತಿಸಲಿಕ್ಕೆ ಸಿಗ್ಬಹುದು. ಮ್ಯಾಪ್ ಅಲ್ಲಿ ಪೂರ್ಣವಾಗಿ ಎಲ್ಲ ವಿದ್ಯಾರ್ಥಿಗಳು ಒಂದು 5-6 ಸಲ ಅಭ್ಯಾಸ ಮಾಡಿ, ದಿನನಿತ್ಯ 2 ಸಲ ಅಭ್ಯಾಸ ಮಾಡಿ ಪೂರ್ಣವಾಗಿ ನಿಮಗೆ ಅಂಕಗಳು ಸಿಗ್ತದೆ. ಮತ್ತು ಇದರಿಂದ ಸುಲಭವಾಗಿ ನೀವು 28ರ ಗಡಿಯನ್ನ ದಾಟಲಿಕ್ಕೆ ಸಾಧ್ಯ ಇದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ನಿಮಗೆ ಕಿವಿ ಮಾತನ್ನ ಹೇಳ್ತೇನೆ. ಓಕೆ, ನಮಗೆ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಸಮೀಪಿಸ್ತಾ ಇದೆ. ಹೀಗಾಗಿ ವಿದ್ಯಾರ್ಥಿಗಳ ಕರೆಗಳು ಬರ್ತಾ ಇದೆ. ಕೊನೆಯ ಒಂದು ಕಾಲನ್ನು ಇಲ್ಲಿ ಅಟೆಂಡ್ ಮಾಡ್ತಾ ಇದ್ದೇವೆ. ಹಲೋ ಹಲೋ, ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ನಮ್ಮ ಹೆಸರು ಬಂದು ಪ್ರಜ್ವಲ್ ಅಂತ, ಚಿಕ್ಕಬಳ್ಳಾಪುರದಿಂದ ಕಾಲ್ ಮಾಡ್ತಿದ್ದೀರಿ. ಚಿಕ್ಕಬಳ್ಳಾಪುರದಿಂದ. ಹೇಳಿ, ತಮ್ಮ ಪ್ರಶ್ನೆಯನ್ನ ಕೇಳಬಹುದು. SSLC ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ. ನಮ್ಮ ಪ್ರಶ್ನೆ ಬಂದು ಸೈನ್ಸ್ ಆಗಿದೆ. ಯಾರಿಗೆ? ಸೈನ್ಸ್. ಸೈನ್ಸ್ಗೆ. ಓಕೆ, ಹೇಳಿ ಸರ್. ಇವಾಗ 2-3 ಸೆಂಟೆನ್ಸ್ ಆಮೇಲೆ 4 ಮಾರ್ಕ್ಸ್ 5 ಮಾರ್ಕ್ಸ್ ಕ್ವಶನ್ಗೆ ಎಷ್ಟು ಪಾಯಿಂಟ್ ಬರೀಬೇಕು ಸರ್ ನಾವು? ಪಾಯಿಂಟ್ ಬರಿಬೇಕು, ಎಷ್ಟು ಬರಿಬೇಕು ಅನ್ನುವಂಥದ್ದು. ಈಗಾಗಲೇ ಪ್ರಶ್ನೆ ಬರುತ್ತೆ ಹೇಳಿ ಸರ್. ಯಾವ ತರಹದ ಪ್ರಶ್ನೆಗಳು ಬರ್ತದೆ ಅಂತ ಈಗಾಗಲೇ ಹೇಳಿದ ಹಾಗೆ ಸಾಮಾನ್ಯವಾಗಿ ಒಂದು ಅಂಶಕ್ಕೆ ಅರ್ಧ ಮಾರ್ಕ್ ಅನ್ನು ಕೊಡಲಾಗ್ತದೆ. 2 ಅಂಕದ ಪ್ರಶ್ನೆ ಕೇಳಿದ್ರೆ 4 ಅಂಶವನ್ನು 4 ಪಾಯಿಂಟ್ಸ್ ಬರೀಬೇಕಾಗುತ್ತೆ. ನೀವು ಉತ್ತರವನ್ನು ಯಾವಾಗಲೂ ಪಾಯಿಂಟ್ ಬೈ ಪಾಯಿಂಟ್ ಬರೆದ್ರೆ ನಿಮ್ಮ ಅದು ಹೆಚ್ಚು ಸ್ಪಷ್ಟತೆ ಸಿಗ್ತದೆ. ಇನ್ನು 4 ಅಂಕದ ಪ್ರಶ್ನೆ ಅಂತ ಸಪರೇಟ್ ಪ್ರಶ್ನೆ ಇಲ್ಲ. 4 ಅಂಕದ ಪ್ರಶ್ನೆಗೆ 3 ಅಂಕ ಪ್ಲಸ್ 1 ಅಂಕದ ಪ್ರಶ್ನೆಯನ್ನು ಕೇಳಬಹುದು, ಅಥವಾ 2 ಅಂಕ ಪ್ಲಸ್ 2 ಅಂಕದ ಪ್ರಶ್ನೆಯನ್ನು ಕೇಳಬಹುದು. ಅದಕ್ಕೆ ನಾನು ಮೊದಲಿಂದ ಹೇಳ್ತಾ ಇದ್ದೇನೆ, ದೀರ್ಘ ಉತ್ತರ ಪ್ರಶ್ನೆ ಅಂತ ಈಗ ವಿಜ್ಞಾನದಲ್ಲಿ ಇಲ್ಲ. ಕಿರು ಉತ್ತರ ಪ್ರಶ್ನೆಯನ್ನೇ ದೀರ್ಘ ಉತ್ತರ ಪ್ರಶ್ನೆಯನ್ನಾಗಿ ಕೊಡಲಾಗ್ತದೆ. ಇನ್ನು 4 ಅಂಕದ ಪ್ರಶ್ನೆ ಬರುವ ಪ್ರಶ್ನೆ ಯಾವುದು ಅಂತಾರೆ, ಒಂದು ಮಾನವನ ಜನನಾಂಗ ವ್ಯೂಹದ ರಚನೆಯನ್ನು ವಿವರಿಸಿ ಅಂತ ಕೇಳಬಹುದು. ಇನ್ನು ಮಾನವನಲ್ಲಿ ಈ ರೆಸ್ಪಿರೇಷನ್ ಶ್ವಾಸಕ್ರಿಯೆಯ ವಿಧಗಳನ್ನು ವಿವರಿಸಿ ಅಂತ ಕೇಳ್ಬೋದು. ಅಥವಾ ಏರೋಬಿಕ್ ಅಥವಾ ಆಮ್ಲಜನಕ ಸಹಿತ ಉಸಿರಾಟ ಮತ್ತು ಆಮ್ಲಜನಕ ರಹಿತ ಉಸಿರಾಟಕ್ಕಿರುವಂಥ ವ್ಯತ್ಯಾಸಗಳು ಮತ್ತು ಹರಿವು ಆ ಚಿತ್ರವನ್ನು ಬಿಡಿಸಿ ಅಂತ ಕೇಳ್ಬೋದು. ಹೀಗೆ 4 ಅಂಕದ ಪ್ರಶ್ನೆಗಳನ್ನು ಕೇಳುವ ಸಾಧ್ಯತೆ ಇದೆ. ಓಕೆ, ಧನ್ಯವಾದಗಳು. ತಮ್ಮ ಪ್ರಶ್ನೆಗೆ ಉತ್ತರ ದೊರಕಿತು ಅಂತ ಭಾವಿಸ್ತೇವೆ. ಚಿಕ್ಕಬಳ್ಳಾಪುರದಿಂದ ಕರೆಯನ್ನ ಮಾಡಿರುವಂಥದ್ದು. ಸೊ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಮಾಹಿತಿಯನ್ನ ಕೊಡುವಂತ ಕೆಲಸವನ್ನ ಮಾಡಿದ್ರಿ. ಔಟ್ ಸ್ಕೋರ್ ಮಾಡುವಂಥವರಿಗೂ ಜೊತೆಗೆ ಕನಿಷ್ಠ ಅಂಕಗಳನ್ನು ಪಡೆದು ನಾವು ಪಾಸ್ ಆದ್ರೆ ಸಾಕು ಅಂತ ಬಯಸುವಂತ ವಿದ್ಯಾರ್ಥಿಗಳಿಗೂ
ಎಲ್ಲರಿಗೂ ಬೇಕಾದಂತಹ ಮಾಹಿತಿಯನ್ನ ಕೊಡುವಂತಹ ಕೆಲಸವನ್ನ ಮಾಡಿದ್ರಿ. ಸೊ ಕೊನೆಯದಾಗಿ ತಮ್ಮ ತಮ್ಮ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ತಮ್ಮ ಒಂದು ಕಿವಿ ಮಾತಿನ ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಬಗ್ಗೆ ತಮ್ಮ ಒಂದು ಅನಿಸಿಕೆಯನ್ನ ಹೇಳುವಂತದಿದ್ರೆ ನಾನು ಈ ಸಂದರ್ಭದಲ್ಲಿ ಸಮಾಜ ವಿಜ್ಞಾನ ಶಿಕ್ಷಕರಿಂದ ಆರಂಭಿಸ್ತೇನೆ. ತಮ್ಮ ಕಿವಿ ಮಾತಿನ ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಬಗ್ಗೆ ತಮ್ಮ ಅನಿಸಿಕೆ. ಈಗಾಗಲೇ ಈ ವರ್ಷ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಪತ್ರವನ್ನು ಬರೆಯುವಂಥ ವಿಶೇಷವಾದಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ನಮ್ಮ ಶಾಲೆಗೂ ಕೂಡ ಪತ್ರಗಳನ್ನು ಕೊಟ್ಟಾಗ ವಿಳಾಸವನ್ನು ಬರೆಸಲಿಕ್ಕೆ ನಾನು ವಿದ್ಯಾರ್ಥಿಗಳಿಗೆ ಕೊಟ್ಟೆ. ಆಗ ಆ ಪತ್ರವನ್ನು ವಿದ್ಯಾರ್ಥಿಗಳಿಗೆ ತೋರಿಸಿ ಕೇಳಿದೆ, ಈ ಪತ್ರ ಎಷ್ಟು ಜನ ನೋಡಿದ್ದೀ ಅಂತ ಕೇಳಿದೆ. ಒಬ್ಬ ವಿದ್ಯಾರ್ಥಿ ಕೂಡ ಆ ಪತ್ರವನ್ನು ಇಲ್ಲಿಯವರೆಗೆ ನೋಡಿರಲಿಲ್ಲ. ಹಾಗೆ ಇನ್ನು ಇವತ್ತು ನಾನು ಪುನಃ ತರಗತಿಯಲ್ಲಿ ಅಭಿಪ್ರಾಯ ಕೇಳಿದೆ ವಿದ್ಯಾರ್ಥಿಗಳದ್ದು. ಆಗ ಕೆಲ ವಿದ್ಯಾರ್ಥಿಗಳು ಹೇಳಿದ್ರು, ಜೀವನದಲ್ಲಿ ಬಂದಂತಹ ಮೊದಲ ಪತ್ರ ಅಂಚೆಯ ಮೂಲಕ ಅಂತ ಹೇಳಿ. ನೋಡಿ, ಈ ಪತ್ರದ ವಿಷಯವನ್ನೇ ನಾನು ಸಮಾಜ ವಿಜ್ಞಾನ ವಿಷಯದ ಜೊತೆಗೆ ಸಂಬಂಧವನ್ನ ಕಲ್ಪಿಸ್ತೇನೆ. ಆ ಪತ್ರವನ್ನ ಈ ವಿಳಾಸ ಬರೀಲಿಕ್ಕೆ ವಿದ್ಯಾರ್ಥಿಗಳಿಗೆ ಕೊಟ್ಟಾಗ ನಾನು ಅಂಚೆ ಕಚೇರಿಯ ಸೇವೆಗಳಾವುವು ಎಂಬ ವಿಷಯದ ಬಗ್ಗೆ ಅವರಿಗೆ ವಿದ್ಯಾರ್ಥಿಗಳಿಗೆ ಹೇಳಿದೆ. ಈಗ ಒಂದು ಪತ್ರದ ಬಟವಾಡೆ, ಪಾರ್ಸೆಲ್ಗಳನ್ನ ರವಾನೆ ಮಾಡುವಂಥದ್ದು, ಉಳಿತಾಯ, ಈ ತರದ ಪಾಯಿಂಟ್ಗಳನ್ನ ಅವರಿಗೆ ಹೇಳಿದೆ. ನೋಡಿ, ಈಗ ಸುಲಭವಾಗಿ ದಿನನಿತ್ಯದ ಘಟನೆಗಳ ಆಧಾರದ ಮೇಲೆ ಸಮಾಜ ವಿಜ್ಞಾನಕ್ಕೆ ಉತ್ತರವನ್ನು ಬರಲಿಕ್ಕೆ ಸಾಧ್ಯತೆ ಇದೆ. ಆದ ಕಾರಣ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ನಡೆಸಿದಂಥ ಈ ಒಂದು ವಿನೂತನವಾದಂತಹ ಕಾರ್ಯಕ್ರಮಕ್ಕೆ ನಾನು ನಮ್ಮ ವಿದ್ಯಾರ್ಥಿಗಳ ಪರವಾಗಿ ಅವರಿಗೆ ಧನ್ಯವಾದವನ್ನು ಸಮರ್ಪಿಸ್ತೇನೆ. ಅದೇ ರೀತಿಯಲ್ಲಿ ಇವತ್ತು ಈ ಲೈವ್ ಕಾರ್ಯಕ್ರಮದಲ್ಲಿ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಒಂದು ಮಾಹಿತಿಗಳನ್ನು ಕೊಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ಸುದ್ದಿ ಚಾನೆಲ್ನವರು. ಇವತ್ತು ಇದು ನನ್ನ ಮೊದಲ ಅನುಭವ, ಒಂದು ಲೈವ್ ಕ್ಯಾಮರಾವನ್ನು ಎದುರಿಸಿದ್ದು. ಈ ಅವಕಾಶವನ್ನು ಒದಗಿಸಿಕೊಟ್ಟದ್ದಕ್ಕಾಗಿ ಅವರಿಗೆ ಧನ್ಯವಾದಗಳು. ಅದೇ ರೀತಿ ನನ್ನ ಒಂದು ಸಲಹೆ ಕೂಡ ಈ ಸಂದರ್ಭದಲ್ಲಿ ನನ್ನ ಗಮನಕ್ಕೆ ತರ್ತೇನೆ. ಈ ಕಾರ್ಯಕ್ರಮ ಸ್ವಲ್ಪ ಮೊದಲಿಗೆ 1-2 ತಿಂಗಳ ಮೊದಲೇ ಆರಂಭ ಮಾಡಿ 1-2 ಹಂತದಲ್ಲಿ ಅದನ್ನು ನಡೆಸಿದರೆ ಇನ್ನಷ್ಟು ಪರಿಣಾಮಕಾರಿ ಆಗಬಹುದು ಅಂತ ಹೇಳಿ ನನ್ನ ಅನಿಸಿಕೆಗಳನ್ನು ವ್ಯಕ್ತಪಡಿಸ್ತೇನೆ. ಓಕೆ, ಖಂಡಿತ ತಮ್ಮ ಸಲಹೆಗಳನ್ನು ಸ್ವೀಕರಿಸಿ ಮುಂದಿನ ದಿನಗಳಲ್ಲಿ ಅಥವಾ ಮುಂದಿನ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಅದನ್ನು ಸ್ವೀಕರಿಸಿ ಅದನ್ನು ಅನುಷ್ಠಾನಕ್ಕೆ ತರುವಲ್ಲಿ ಪ್ರಯತ್ನಗಳು ಮುಂದುವರಿಯುತ್ತೆ ಅನ್ನುವಂಥದ್ದನ್ನು ಹೇಳ್ತಾ, ಈಗ ವಿಜ್ಞಾನ ಶಿಕ್ಷಕರಾಗಿರುವಂತಹ ಯತೀಶ್ ಚಂದ್ರ ಅವರು ತಮ್ಮ ಕೊನೆಯ ಮಾತುಗಳು, ಅಂದರೆ ವಿದ್ಯಾರ್ಥಿಗಳಿಗೆ ಹಿತವಚನದ ಜೊತೆಗೆ ತಮ್ಮ ಒಂದು ಅನಿಸಿಕೆ. ವಿದ್ಯಾರ್ಥಿಗಳು ವಿಜ್ಞಾನ ಪ್ರಶ್ನೆ ಪತ್ರಿಕೆಯಲ್ಲಿ ಎದುರಿಸಿದ ಸಮಸ್ಯೆ ಅಂದರೆ ಪ್ರಶ್ನೆಗಳು ದೀರ್ಘವಾಗಿದೆ, ಉತ್ತರಗಳು ಚುಟುಕಾಗಿದೆ. ಪ್ರಶ್ನೆಗಳು 4 ಅಥವಾ 3, 4, 5 ಗೆರೆಗಳದಿರಬಹುದು, ಆದರೆ ಅದಕ್ಕೆ ಇರುವಂತಹ ಉತ್ತರ ಒಂದೇ ವಾಕ್ಯದಲ್ಲಿ ಮುಗಿದು ಹೋಗಬಹುದು. ಆದ ಕಾರಣ ಪ್ರಶ್ನೆ ಪತ್ರಿಕೆಯನ್ನು ಸ್ಪಷ್ಟವಾಗಿ ಮನದಟ್ಟಾಗುವ ಹಾಗೆ ಓದಬೇಕು. ಒಂದ್ಸಲ ಓದಿ ಅರ್ಥ ಆಗದೇ ಇದ್ರೆ 2 ಸಲ ಓದಿ, ಹಾಗಾದ್ರೆ 3 ಸಲ ಓದಿ. ಆ 3 ಸಲ ಓದುವಾಗ ಪ್ರಶ್ನೆಗೆ ಉತ್ತರ ನಿಮ್ಮ ಸ್ಮೃತಿ ಪಟಲದಲ್ಲಿ ರಿಫ್ಲೆಕ್ಟ್ ಆಗ್ಬೇಕು. ಹಾಗೆ ಓದ್ಬೇಕು. ಕೆಲವೊಂದ್ಸಲ ಪ್ರಶ್ನೆ ಓದುವ ಗೋಜಿಗೆ ಹೋಗುದಿಲ್ಲ ಮಕ್ಕಳು, ಯಾಕೆಂದ್ರೆ ಅದು ನೋಡಿದಾಗಲೇ ನಮ್ಮ ಮನಸ್ಸಿಗೆ ಕಷ್ಟ ಅಂತ ಅನಿಸ್ತದೆ. ಒಂದು ವಿಷಯ, ಯಾವುದೇ ವಿಷಯವನ್ನು, ಕಷ್ಟದ ವಿಷಯವನ್ನು ಇಷ್ಟಪಟ್ಟು ಓದಿ. ನೀವು ವಿಷಯವನ್ನು ಪ್ರೀತಿಸಿ, ಆಗ ನಿಮಗೆ ಆಟೋಮೆಟಿಕ್ ಆಗಿ ಏನಾಗ್ತದೆ, ಜ್ಞಾನ ಬರ್ತದೆ. ಅಥವಾ ಓದುವ ಹಂಬಲ ಹೆಚ್ಚಾಗ್ತದೆ, ಆ ಸಬ್ಜೆಕ್ಟ್ನ ಮೇಲೆ ಹಂಬಲ ಜಾಸ್ತಿ ಆಗುತ್ತೆ. ನೀವು ಕಷ್ಟಪಟ್ಟು ಓದಿದೆ ಆದರೆ ನಿಮಗೆ ಓದುವುದು ನಿಮ್ಮ ಸ್ಪಷ್ಟತೆಗೆ ಬರುವುದಿಲ್ಲ. ಆದ ಕಾರಣ ನೀವು ಪ್ರಶ್ನೆಯನ್ನು ಸ್ಪಷ್ಟವಾಗಿ 1/4 ಗಂಟೆ ಪ್ರಶ್ನೆ ನೀವು ಓದಲಿಕ್ಕೆ ಸಮಯ ಕೊಟ್ಟಿದೆ, ಹೆಚ್ಚು ಸಮಯವನ್ನು ತಗೊಳ್ಳಿ. ಯಾಕಂದರೆ ವಿಜ್ಞಾನದಲ್ಲಿ 2.5 ಗಂಟೆ ಸಮಯ ಧಾರಾಳ ಸಾಕು ಬರಲಿಕ್ಕೆ. ಯಾಕಂದರೆ ಬರೆಯುವಂಥ ವಿಚಾರ ಕಡಿಮೆ ಇರ್ತದೆ, ಆದರೆ ಅರ್ಥ ಮಾಡಿಕೊಳ್ಳಿಕ್ಕೆ ಸಮಯ ಜಾಸ್ತಿ ಬೇಕಾಗುತ್ತೆ. ಸೊ ಹೆಚ್ಚು ಸ್ಪಷ್ಟತೆಯಿಂದ ಓದಿ, ಅರ್ಥ ಆಗುವಲ್ಲಿವರೆಗೆ ಓದಿ. ಎಲ್ಲ ಪ್ರಶ್ನೆಗಳನ್ನು ಅಟೆಂಡ್ ಮಾಡಿ. ಯಾವುದೇ ಕಾರಣಕ್ಕೂ ಯಾವುದೇ ಪ್ರಶ್ನೆಯನ್ನು ಬಿಡಬೇಡಿ. ಅಥವಾ ಬಿಟ್ಟಂಥ ಪ್ರಶ್ನೆಯನ್ನು ಕೊನೆಗೆ ಸಮಯ ಸಿಕ್ಕಿದಾಗ ನೀವು ಅದನ್ನು ಒಂದ್ಸಲ ನೋಡಿ, ಬರೆದದ್ದು ಸರಿ ಇದೆಯಾ, ಅಥವಾ ನಾನು ಪ್ರಶ್ನೆಗಳು ಬಿಟ್ಟಿದ್ದೇನೋ, ಅಥವಾ ಆ ಪ್ರಶ್ನೆ ಉತ್ತರ ಓದಿದಾಗ ಈ ಪ್ರಶ್ನೆ ಈ ಉತ್ತರ ಅಲ್ಲ ಅನ್ನಿಸ್ತದೆ, ಬೇರೆ ಉತ್ತರ ನನಗೆ ನನ್ನ ಸ್ಮೃತಿ ಪಟಲಕ್ಕೆ ಬಂತು ಅದನ್ನು ಪುನಃ ಬರೀರಿ. ಪ್ರಶ್ನೆ ಸಂಖ್ಯೆ ನಮೂದಾಗಿ ಸರಿಯಾಗಿ ನಮೂದಿಸಿ ಪ್ರಶ್ನೆ ಉತ್ತರ ಬರೀರಿ. ಆಗ ನಿಮಗೇನಾಗ್ತದೆ, ಪುನಃ ಅಂಕಗಳು ಜಾಸ್ತಿ ಆಗುವ ಸಾಧ್ಯತೆ ಇದೆ. ಇನ್ನು ಪರೀಕ್ಷಾ ಸಮಯದಲ್ಲಿ ಕೆಲವರಿಗೆ ಅಭ್ಯಾಸ ಉಂಟು, ಪರೀಕ್ಷೆ ಹತ್ರ ಬರುವಾಗ ಮಾತ್ರ ಹೆಚ್ಚು ಓದುದು. ಆ ಪ್ರಕ್ರಿಯೆಯನ್ನು ಮಾಡಬೇಡಿ. ಯಾಕಂದ್ರೆ ನೀವು ನಿದ್ರೆ ನಿಮ್ಮ ದೇಹಕ್ಕೆ ಕಡಿಮೆ ಆದಾಗ ನಿಮಗೆ ಇನ್ನೊಂದು ಸಮಸ್ಯೆ ಶುರು ಆಗ್ಬೋದು.
ಸಾದಷ್ಟು ಹಿತಮಿತವಾದ ಆಹಾರವನ್ನು ಬಳಸಿ. ಪರೀಕ್ಷಾ ದಿವಸ ಮುಖ್ಯವಾಗಿ ಪರೀಕ್ಷಾ ದಿವಸ ಶಾಲೆಗೆ ಬರುವಾಗ ಆದಷ್ಟು ಹಿತಮಿತವಾದ ಆಹಾರ, ಜೀರ್ಣವಾಗುವಂಥ ಆಹಾರ, ಲೈಟ್ ಫುಡ್ ಅಂತ ತಗೊಳ್ಬಂದು ನಿಮ್ಮ ಏನು ಪರೀಕ್ಷಾ ಪ್ರಕ್ರಿಯೆಗೆ ಸಮಸ್ಯೆ ಉಂಟಾಗಬಾರದು. ಇನ್ನು ಈ ಪರೀಕ್ಷಾ ದಿವಸ ಮಧ್ಯದಲ್ಲಿ ಕೆಲವೊಂದು ದಿವಸಗಳು ಫ್ರೀ ಇದೆ. ಆ ಫ್ರೀ ಇದ್ದಾಗ ನೀವು ಯಾವುದೇ ಸಭೆ ಸಮಾರಂಭಗಳಿಗೆ ಹೋಗದೆ ಇದ್ದ ಸಮಯವನ್ನು ಸದುಪಯೋಗಪಡಿಸಿಕೊಂಡು ಮುಂದಿನ ಪರೀಕ್ಷೆಗೆ ಸರಿಯಾಗಿ ಪ್ರಿಪೇರ್ ಮಾಡಿಕೊಳ್ಳಿ. ಯಾಕಂದರೆ ಮಾರ್ಜಿನ್ ಇರುವಂಥ ವಿದ್ಯಾರ್ಥಿಗಳಿಗೆ ಅದು ಬಹಳ ಮುಖ್ಯವಾಗುತ್ತೆ. ಅಥವಾ ನೀವು ಶಿಕ್ಷಕರ ಮಾರ್ಗದರ್ಶನ ಪಡ್ಕೊಳ್ಳಿ, ಅಥವಾ ಶಿಕ್ಷಕ ಶಾಲೆಗೆ ಕರೆದ್ರೆ ಶಾಲೆಗೆ ಹೋಗಿ ಅವರ ಸಜೆಷನ್, ಕೊನೆಯ ಹಂತದ ಸಜೆಷನ್ ತಗೊಳ್ಳಿ. ಅದನ್ನು ನಿಮ್ಗೆ ಏನಾಗ್ತದೆ, ಒಂದು 2 ಅಥವಾ 10 ಅಂಕಗಳು ಜಾಸ್ತಿ ಬರೋ ಸಾಧ್ಯತೆ ಕೂಡ ಇದೆ. ಹೀಗೆ ಕೊನೆಯ ಹಂತದ ಸಮಯವನ್ನು ಸದುಪಯೋಗಪಡಿಸ್ಕೊಳ್ಬೇಕು. ಇನ್ನು ಕೆಲವು ವಿದ್ಯಾರ್ಥಿ ಅಭ್ಯಾಸ ಇದೆ, ಈ ಅಥವಾ ಪ್ರಶ್ನೆ ಅಥವಾ ಇಂಟರ್ನಲ್ ಚಾಯ್ಸ್ ಅಂತ ಇದೆ, ಅಥವಾ ಪ್ರಶ್ನೆಗಳನ್ನು 2 ಬರೆದಿರ್ತಾರೆ. ಹಾಗೆ ಸಮಯವನ್ನು ವೇಸ್ಟ್ ಮಾಡಬೇಕು. ಯಾಕಂದರೆ ಯಾವುದೇ ಕಾರಣಕ್ಕೂ ಆ ಥರ ಪ್ರಶ್ನೆ ಕೊಟ್ಟರೆ ಮಾರ್ಕ್ ಹೆಚ್ಚು ಅಂಕಗಳು ಬರುವುದಿಲ್ಲ. ಅದು 2ರಲ್ಲಿ ಯಾವ ಪ್ರಶ್ನೆ ಏನು ಹೆಚ್ಚು ನಿಮಗೆ ಕ್ಲಿಯರ್ ಆಗಿ ಗೊತ್ತಿದೆ ಆ ಪ್ರಶ್ನೆಗೆ ಉತ್ತರಿಸಿ ಹೆಚ್ಚು ಅಂಕವನ್ನು ಪಡ್ಕೊಳ್ಳಿ. ಓಕೆ, ಸುಂದರವಾಗಿ ಕಿವಿ ಮಾತನ್ನು ಹೇಳಿರುವಂಥ ಜೊತೆಗೆ ಗಣಿತ ಮ್ಯಾಮ್ ಪ್ರೀತಿ ಕುಮಾರಿ ಮೇಡಮ್, ತಮ್ಮ ಒಂದು ಹಿತವಚನಗಳು ವಿದ್ಯಾರ್ಥಿಗಳಿಗೆ. ಗಣಿತದಲ್ಲಿ ಹೇಳೋದಾದ್ರೆ ಮಕ್ಕಳಿಗೆ ಕೆಲವು ಪ್ರಶ್ನೆಗಳಿಗೆ ಅಂದರೆ ಬೇಗ ಆನ್ಸರ್ ಬರೀಲಿಕ್ಕೆ ಆಗುವಂಥ ಪ್ರಶ್ನೆಗಳು ಇರ್ತವೆ, ಅಥವಾ ಅವರಿಗೆ ಗೊತ್ತಿರುವಂಥ ಪ್ರಶ್ನೆಗಳು ಇರ್ತವೆ. ಯಾವ ಪ್ರಶ್ನೆಗಳು ನಿಮಗೆ ಸರಿಯಾಗಿ ಗೊತ್ತುಂಟ ಅದನ್ನು ನೀವು ಮೊದಲೇ ಬರೆದು ಬಿಡಿ. ಅಂದರೆ ಪ್ರಮೇಯ, ರಚನೆ, ಗ್ರಾಫ್, ಸರಾಸರಿ, ಸಂಖ್ಯಾಶಾಸ್ತ್ರದ ಲೆಕ್ಕಗಳು, ಯಾವೆಲ್ಲ ಪ್ರಶ್ನೆಗಳು ಗೊತ್ತಿದೆ ಅದನ್ನು ಮೊದಲು ಬರೆದು ಬಿಡಿ. ಆಮೇಲೆ ಈಗ ಅಪ್ಲಿಕೇಶನ್ ಲೆಕ್ಕಗಳೆಲ್ಲ ಇವೆ, ಆ ಪ್ರಶ್ನೆಗಳನ್ನ ಸ್ವಲ್ಪ ಆಲೋಚನೆ ಮಾಡಿ ಬರಿಬೇಕಾಗ್ತದೆ. ಸೊ ಅದನ್ನು ಆಮೇಲೆ ಕೂಡ ಬರಿಬಹುದು. ಹಾಗೆ ರಚನೆಗಳು, ಗ್ರಾಫ್ ಇದನ್ನೆಲ್ಲ ಮೊದಲೇ ಮಾಡಬಹುದು ನೀವು. ಓಕೆ, ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಬಗ್ಗೆ ತಮ್ಮ ಒಂದು ಅನಿಸಿಕೆಯನ್ನು ಹೇಳೋದಿದ್ರೆ. ಸೊ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟದಕ್ಕಾಗಿ ನಾನು ಸುದ್ದಿ ಚಾನೆಲ್ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಹಾಗೂ ಸರ್ ಹೇಳಿದ್ದಾರೆ ಆಗಲೇ, ಸಮಾಜ ಸರ್, ನಮಗೆ ಕೂಡ ಇದು ಪ್ರಥಮ ನೇರ ಪ್ರಸಾರದಲ್ಲಿ ನಾವು ಈ ರೀತಿ ಬಂದು ಮಾತಾಡ್ತಿರೋದು. ಈ ಅವಕಾಶವನ್ನು ಕಲ್ಪಿಸಿಕೊಟ್ಟಂತಹ ನಮ್ಮ BU ಸರ್ ಅವರಿಗೂ ನಮ್ಮ ಧನ್ಯವಾದಗಳು. ಹಾಗೆ ಇದರಿಂದ ಮಕ್ಕಳಿಗೂ ತುಂಬ ಅನುಕೂಲವಾಗಿದೆ. ಎಲ್ಲ ಮಕ್ಕಳು, ನಮ್ಮಲ್ಲಿ ಕೂಡ ಶಾಲೆಯ ಮಕ್ಕಳು ಹೇಳ್ತಿದ್ದಾರೆ, ಅವರು ಕೂಡ ನೋಡ್ತಿದ್ದಾರೆ. ಅವರಿಗೆ ಗಣಿತ ಮಾತ್ರ ಅಲ್ಲ, ವಿಜ್ಞಾನ ಮತ್ತು ಸಮಾಜದಲ್ಲಿ ಕೂಡ ಹಲವಾರು ಪ್ರಶ್ನೆಗಳು ಯಾವ ರೀತಿ ಅದನ್ನು ಅಟೆಂಡ್ ಮಾಡಬೇಕು ಇದೆಲ್ಲ ಅವರಿಗೆ ಗೊತ್ತಾದಾಗ ಆಯಿತು. ಸೊ ಇದರ ಬಗ್ಗೆ ನಾನು ಧನ್ಯವಾದಗಳು ಸರ್ ಅವರಿಗೂ ಕೂಡ ಹೇಳ್ತಾ ಇದ್ದೇನೆ. ಓಕೆ, ಇನ್ನು ಇವತ್ತಿನ ಸಂಚಿಕೆಗೆ ಸಂಬಂಧಪಟ್ಟ ಹಾಗೆ BU ಸರ್ ತಮ್ಮ ಒಂದು ಹಿತವಚನಗಳು. ಈಗಾಗಲೇ ನಮ್ಮೆಲ್ಲ ಶಿಕ್ಷಕರು ಸುದೀರ್ಘವಾಗಿ ಸಾಕಷ್ಟು ಮಾಹಿತಿಯನ್ನು, ನನ್ನ ಪ್ರಕಾರ ಹೆಚ್ಚಿನ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಿನ್ನೆ ದಿನಕ್ಕೆ ಹೋಲಿಕೆ ಮಾಡಿದರೆ ತುಂಬ ಮಾಹಿತಿಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ನೀಡಿದ್ದಾರೆ. ನಾನು ಸಹ ಹೆಚ್ಚು ಮಧ್ಯದಲ್ಲಿ ಮಾತಾಡಲಿಲ್ಲ. ಯಾಕೆ ಅಂತ ಹೇಳಿದ್ರೆ, ವಿಶೇಷವಾಗಿ ನಮ್ಮ ಕೋರ್ ಸಬ್ಜೆಕ್ಟ್ ಬಗ್ಗೆ ವಿದ್ಯಾರ್ಥಿಗಳಿಗೆ, ಪೋಷಕರಿಗೆ, ಇದನ್ನು ನೋಡುವಂಥ ವೀಕ್ಷಿಸುವಂಥ ಎಲ್ಲರೂ ಕೆಲವರಿಗೆ ಸಮಸ್ಯೆಗಳು, ಗೊಂದಲಗಳಿದ್ದರೆ ಸಾಕಷ್ಟು ಪರಿಹಾರ ಆಗಿದೆ ಅಂತೇಳಿ ನಾನು ಭಾವಿಸ್ತೇನೆ. ಆಲ್ಮೋಸ್ಟ್ ಆಲ್ ನಾವು 99% ಕವರ್ ಮಾಡಿದ್ದಾರೆ ನಮ್ಮ ಟೀಚರ್ಸ್. ಯಾಕೆ ಅಂತ ಹೇಳಿದ್ರೆ, ಈವನ್ ಹೈಯೆಸ್ಟ್ ಸ್ಕೋರ್ ಮಾಡುವಂಥ ಸ್ಟೂಡೆಂಟ್ಸ್ಗೆ ಗೈಡೆನ್ಸ್ ಕೊಟ್ಟಿದ್ದಾರೆ, ಕೆಲವು ಟಿಪ್ಸ್ ಕೊಟ್ಟಿದ್ದಾರೆ, ಮೆಥಡ್ಸ್ ಹೇಳಿದ್ದಾರೆ. ಅದೇ ರೀತಿ ಪಾಸಾಗಲಿಕ್ಕೆ ಕಷ್ಟ ಆಗುವಂಥ ವಿದ್ಯಾರ್ಥಿಗಳಿಗೂ ಕೂಡ ಇವರು ಇವತ್ತು ಕೊಟ್ಟಿದ್ದಂಥ ಕೆಲವು ಟಿಪ್ಸ್ ಇರ್ಬೋದು, ಕೆಲವು ಮಾಹಿತಿಗಳ ಪ್ರಕಾರ ಅವರು ಪಾಸಾಗುವಂಥದ್ರಲ್ಲಿ ಯಾವುದೇ ಅನುಮಾನಗಳಿಲ್ಲ. ಸೊ ಹಾಗಾಗಿ ಸಂಪೂರ್ಣ ಮಾಹಿತಿಯನ್ನು ಕೊಡುವಲ್ಲಿ ಇವತ್ತು ಈ ಸುದ್ದಿವಾಹಿನಿ ಮೂಲಕ ತುಂಬ ಸಹಾಯ ಆಗಿದೆ. ಜೊತೆಗೆ ನಾನು ಈ ಸಂದರ್ಭದಲ್ಲಿ ಹೇಳುವಂಥದ್ದು, ನಮಗೆ ಈ ಸಲ SSLC ಪರೀಕ್ಷೆ ಉತ್ತಮವಾಗಿ ಆಗಬೇಕು ಅಂತೇಳಿ ಜಿಲ್ಲಾಡಳಿತ ಇರ್ಬೋದು, ಮೊನ್ನೆ ಜಿಲ್ಲಾಧಿಕಾರಿಗಳು ಹಾಗೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಸಹ ಈ ವತಿಯಿಂದ ಈಗಾಗಲೇ ವಿದ್ಯಾರ್ಥಿಗಳ ಪ್ರೇರಣಾ ಅಂತೇಳಿ ಬಫ್ ಶೀಟನ್ನು ಅಥವಾ ರಫ್ ವರ್ಕ್ ಮಾಡಲಿಕ್ಕೆ ಸಾಕಷ್ಟು ಮೆಟೀರಿಯಲ್ನ ಕೊಟ್ಟಿದ್ದಾರೆ. ಮತ್ತು ಭಾರತ್ ಸ್ಕೌಟ್ಸ್ ಅವರು, ಭಾರತ ಸೇವಾದಳದವರು ನಮಗೆ ಮಾಸ್ಕ್ ಮತ್ತು ಸ್ಯಾನಿಟೈಸರ್ ಕೊಡೋದ್ರ ಮೂಲಕ ಸಹಕಾರ ಮಾಡಿದ್ದಾರೆ. ನಮ್ಮ ತಾಲೂಕು ಆಡಳಿತ ಇರ್ಬೋದು, ತಾಲೂಕು ಪಂಚಾಯತ್ ಇರ್ಬೋದು, ಎಲ್ಲ ಇಲಾಖೆಗಳು, ಆರೋಗ್ಯ ಇಲಾಖೆ, ಪೊಲೀಸ್ ಇಲಾಖೆ, ಸಾರಿಗೆ ಇಲಾಖೆ ಎಲ್ಲರೂ ಕೂಡ ನಮಗೆ ಸಹಕಾರವನ್ನು ನೀಡ್ತಾ ಇದ್ದಾರೆ. ಎಲ್ಲರ ಸಹಕಾರದಿಂದ ನಾವು ಈ ಸಲ ವಿದ್ಯಾರ್ಥಿಗಳ ಕ್ಷೇಮವನ್ನು ಒಳ್ಳೆಯ ರೀತಿಯಲ್ಲಿ ನೋಡ್ಕೊಳ್ಳೋದ್ರ ಮೂಲಕ, ಮತ್ತು ನಮ್ಮ ಸುಮಾರು 500ಕ್ಕೂ ಹೆಚ್ಚು ಶಿಕ್ಷಕರು ಇವತ್ತು ನಮ್ಮ SSLC ಪರೀಕ್ಷೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವರೆಲ್ಲರೂ ತಮ್ಮ ಪ್ರಾಮಾಣಿಕವಾದ ಒಂದು ಉತ್ತಮ ಸೇವೆಯನ್ನು ಕೊಡೋ ಮೂಲಕ ವಿದ್ಯಾರ್ಥಿಗಳ ಶ್ರೇಯಸ್ಸಿಗೋಸ್ಕರ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ವಿಶೇಷವಾಗಿ ನಮಗೆ ಸುದ್ದಿವಾಹಿನಿಯವರು
ನಾನು ಕಂಡಾಗೆ ಸಾಕಷ್ಟು ವರ್ಷಗಳಿಂದ ಶೈಕ್ಷಣಿಕವಾಗಿ ನಮ್ಮ ಬೆನ್ನೆಲುಬಾಗಿ ನಿಂತಿದ್ದೀರಾ. ವಿದ್ಯಾರ್ಥಿಗಳಿಗೆ, ಪೋಷಕರಿಗೆ, ಸಾರ್ವಜನಿಕರಿಗೆ ಸಾಕಷ್ಟು ಉಪಯುಕ್ತವಾದ ಮಾರ್ಗದರ್ಶನ, ತಿಳುವಳಿಕೆ ಇವೆಲ್ಲವನ್ನು ನೀವು ಕೊಡುವುದರ ಮೂಲಕ ಅವರ ಭವಿಷ್ಯವನ್ನು ರೂಪಿಸುವಲ್ಲಿ ತುಂಬ ಸಹಕಾರಿಯಾಗಿದೆ. ಸೊ ಆಡಳಿತ ಮಂಡಳಿಯವರು ಹಾಗೆ ನಿರೂಪಕರು ಉತ್ತಮವಾದ ರೀತಿಯಲ್ಲಿ ನಮಗೆ ಬೆಂಬಲವನ್ನು ಕೊಟ್ಟಿದ್ದರಿಂದ ನಾವು ನಿಮಗೆ ಆಭಾರಿಯಾಗಿದ್ದೇವೆ. ಇಲಾಖೆ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ಮುಂಬರುವ ದಿನಗಳಲ್ಲಿ ವಿದ್ಯಾರ್ಥಿಗಳು ಯಾವುದೇ ಆತಂಕ, ಒತ್ತಡಕ್ಕೆ ಒಳಗಾಗಬೇಡಿ. ತುಂಬ ಖುಷಿಯಲ್ಲಿ ಹಬ್ಬ ಅಂತೇಳಿ ಪರೀಕ್ಷೆಯನ್ನು ನೀವು ಸಂಭ್ರಮಿಸಬೇಕು. ಯಾವುದೇ ಸಮಯನ ವ್ಯರ್ಥ ಮಾಡೋದು ಬೇಡ. ತುಂಬ ಅಮೂಲ್ಯವಾದ ದಿನಗಳಿದೆ. ಮತ್ತು ಪರೀಕ್ಷೆಯ ದಿನಗಳಲ್ಲಿ ಗ್ಯಾಪ್ ಇರುವಂಥ ದಿನಗಳಲ್ಲಿ ಸಹ ನೀವು ಆ ದಿನಗಳನ್ನು ತುಂಬ ಒಳ್ಳೆಯ ರೀತಿಯಲ್ಲಿ ಬಳಸ್ಕೊಳ್ಳಿ. ನನಗೆ ಗೊತ್ತಿರೋಗೆ ನಮ್ಮೆಲ್ಲ ಶಿಕ್ಷಕರು ಆ ಗ್ಯಾಪ್ ಇರುವಂಥ ದಿನಗಳಲ್ಲಿ ಸಹ ನಮ್ಮ ವಿದ್ಯಾರ್ಥಿಗಳನ್ನು ತರಗತಿಗಳಿಗೆ ಬರುವಾಗೆ ಮಾಡಿದ್ದಾರೆ. ಆ ಸಂದರ್ಭಗಳು ತುಂಬ ಮುಖ್ಯವಾಗಿರ್ತದೆ. ಸೊ ಆ ದಿನಗಳನ್ನು ಒಳ್ಳೆಯ ರೀತಿಯಲ್ಲಿ ಸದುಪಯೋಗ ಪಡಿಸ್ಕೊಳ್ಳಿ. ತುಂಬ ಇಂಪಾರ್ಟೆಂಟು. ಆರೋಗ್ಯಕ್ಕೆ ಹೆಚ್ಚು ಗಮನವನ್ನು ಕೊಡಿ. ಆಸಕ್ತಿಯಿಂದ ತುಂಬ ಸಕಾರಾತ್ಮಕ ಆಲೋಚನೆಗಳೊಂದಿಗೆ ಈ ಪರೀಕ್ಷೆಯನ್ನು ಬರೆಯುವ ಮೂಲಕ ನೀವು ಭವಿಷ್ಯನ ರೂಪಿಸ್ಕೊಳ್ಳಿ ಅಂತೇಳಿ, ಮತ್ತು ವಿಶೇಷವಾಗಿ ನಾನು ಈ ಸಲ ಒಂದು ಪತ್ರವನ್ನು ಕೂಡ ಬರೆದಿದ್ದೇನೆ, ಉತ್ತುಂಗ 2022 ಅಂತೇಳಿ. ಪತ್ರದ ಬಗ್ಗೆ ನಿನ್ನೆಯೂ ಸಹ ಸುದ್ದಿವಾಹಿನಿಯ ನೇರ ಪ್ರಸಾರದಲ್ಲಿ, ಹಾಗೆ ನಿನ್ನೆ ಮತ್ತು ಮೊನ್ನೆ ದಿನ ನಡೆದಂಥ ಒಂದು ಆಕಾಶವಾಣಿಯ ನೇರ ಫೋನಿನ್ ಕಾರ್ಯಕ್ರಮದಲ್ಲೂ ಕೂಡ ಪೋಷಕರು, ವಿದ್ಯಾರ್ಥಿಗಳು ತಮ್ಮ ಅಭಿಪ್ರಾಯನ ಹಂಚಿಕೊಂಡಿದ್ದಾರೆ. ಈ ಮೂಲಕ ನಾನು ಒಂದು 4 ಅಂಕವನ್ನಾದರೂ ಹೆಚ್ಚು ಪಡ್ಕೊಳ್ಳಿಕ್ಕೆ ಈ ಪತ್ರ ಸಹಕಾರಿಯಾಗಿದೆ ಅಂತೇಳಿ ಅಭಿಪ್ರಾಯಗಳನ್ನು ಹೇಳ್ಕೊಂಡಿದ್ದಾರೆ. ಸೊ ಮಕ್ಕಳೇ, ನಿಮ್ಮ ಭವಿಷ್ಯಕ್ಕೋಸ್ಕರ ನಾವು ಇಷ್ಟೆಲ್ಲ ಪ್ರಯತ್ನ ಮಾಡ್ತಾ ಇದ್ದೇವೆ. ತುಂಬ ಪ್ರಾಮಾಣಿಕ ಪ್ರಯತ್ನ ಮಾಡಿ ಒಳ್ಳೆಯ ರೀತಿಯಲ್ಲಿ ಯಶಸ್ಸನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಶುಭ ಹಾರೈಸ್ತೇನೆ. ಎಸ್ ಸರ್, ಧನ್ಯವಾದಗಳು ಸರ್. ತಮ್ಮ ಮೂಲಕ ನಿರಂತರವಾಗಿ ಪ್ರಯತ್ನಗಳು ನಡೀತಾ ಇದೆ. ಅದರ ಜೊತೆಗೆ ಇವತ್ತು ಭಾಗವಹಿಸಿದಂತಹ ಶಿಕ್ಷಕರು ಕೇವಲ ನಮ್ಮ ತಾಲೂಕಿಗೆ ಈಗಾಗಲೇ ತಾಲೂಕಿನ ವಿದ್ಯಾರ್ಥಿಗಳಿಗೆ ತಮ್ಮ ಮೂಲಕ ಮಾಹಿತಿಗಳು ಲಭಿಸಿದೆ. ಅದರ ಜೊತೆಗೆ ಇವತ್ತು ರಾಜ್ಯದ ನಾನಾ ಜಿಲ್ಲೆಗಳಿಂದ, ತಾಲೂಕುಗಳಿಂದ ವಿದ್ಯಾರ್ಥಿಗಳು ಕರೆ ಮಾಡಿದ್ದಾರೆ. ಅವರಿಗೂ ಕೂಡ ತಮ್ಮ ಮೂಲಕ ಉಪಯುಕ್ತವಾದ ಮಾಹಿತಿ ಲಭಿಸಿದೆ ಅನ್ನುವಂಥದ್ದು. ಸೊ ಆ ಮೂಲಕ ಅವರ ಸಾಧನೆಗೂ ತಾವು ದಾರಿದೀಪ ಆಗಿದ್ದೀರಿ ಅನ್ನೋದನ್ನ ಹೇಳ್ತಾ, ತಮ್ಮ ಅಮೂಲ್ಯವಾದ ಸಮಯವನ್ನ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಮೀಸಲಿಟ್ಟು ನಮ್ಮ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡದಕ್ಕಾಗಿ ತಮಗೆಲ್ಲರಿಗೂ ಕೂಡ ಮಗದೊಮ್ಮೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ. ತಮ್ಮೆಲ್ಲ ಪ್ರಯತ್ನಗಳು ಸಾಕಾರಗೊಂಡು ಮತ್ತೆ ಫಲಿತಾಂಶದಲ್ಲಿ ಪುತ್ತೂರು ಇಡೀ ರಾಜ್ಯದಲ್ಲೇ ಗುರುತಿಸಿಕೊಳ್ಳುವಂತ ಆಗಲಿ ಅನ್ನುವಂಥದ್ದು ನಮ್ಮ ಆಶಯ ಕೂಡ. ಸೊ ನಾಳೆ ಮತ್ತೆ ಕಾರ್ಯಕ್ರಮ ಮುಂದುವರಿಯುತ್ತೆ. ಅಂದ್ರೆ ನಾಳಿನ ಸಂಚಿಕೆಯಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಜೊತೆಗೆ SSLC ನೋಡಲ್ ಆಫೀಸರ್ ಆಗಿರುವಂತಹ ಹರಿಪ್ರಸಾದ್ ಅವರು, ಅದರ ಜೊತೆಗೆ ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿಗಳು ಕೂಡ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಆ ಸಂದರ್ಭದಲ್ಲೂ ಕೂಡ ತಾವು ಕರೆಯನ್ನ ಮಾಡಬಹುದು. ಒಟ್ಟಾರೆ ಪರೀಕ್ಷೆಯ ವ್ಯವಸ್ಥೆಗಳು, ಸಿದ್ಧತೆಗಳು, ವಿಚಾರಗಳ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳಬಹುದು ಅಂತ ಹೇಳ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಾಳಿನ ಕಾರ್ಯಕ್ರಮದ ಜೊತೆಗೆ ಮತ್ತೆ ಸಿಗ್ತೀವಿ. ನಿರಂತರವಾದ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸುದ್ದಿ ನ್ಯೂಸ್ ಪುತ್ತೂರು. ನಮಸ್ಕಾರ.